जयुराधमाधवा कुञ्ज बिहारी जयुराधमाधवा कुञ्ज बिहारी जयु गोपी जनवल्लभा गिरिवरदारी जयु गोपी जनवल्लभा गिरिवरदारी यशोधनन्दन व्रजजनरञ्जन यशोधनन्दन व्रजजनरञ्जन यमुनातीरावनचारी यमुनातीरावनचारी जयुराधमाधव कुञ्ज बिहारी जयुराधमाधव कुञ्ज बिहारी हरे कृष्णा कृष्ण कृष्ण हरे 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 राम 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 हरे हरे ॐ अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरुवे नमः। श्रीचैतन्यमनोभीष्टं स्थापितं येन भूतले स्वयं रूपः कदा मह्यं ददाति स्वपदान्तिकं वन्देऽहं श्रीगुरुश्रीयुतपदकमलं श्रीगुरून् वैष्णवांश्च श्रीरूपं साग्रजातं सहगण रघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधाकृष्णपादान् सहगण ललिता श्रीविशाखान्वितांश हे कृष्णा करुणा सिन्धु दीनबन्धु जगत्पते गोपीशा गोपिका कान्ता राधा कान्ता नमोस्तुते तप्त काञ्चन गौरांगी राधे वृन्दावनेश्वरी विश्वानुसुते देवी प्रणमामि हरिप्रिये वाञ्छाकल्पतरुभ्यश्च कृपा सिन्धुभ्य एव च पतितनां पावनेभ्यो वैष्णवेभ्यो नमो नमः। नमो ॐ विष्णुपादाय कृष्णप्रेष्ठाय भूतले श्रीमति भक्तिवेदान्त स्वामिनिति नामिने नमस्ते सरस्वती देवी गौरवाणी प्रचारिणि निर्विशेष शून्यवादि पाश्चात्य देशतारिणि जयो श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंद हरे कृष्णा कृष्ण कृष्ण हरे 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 राम 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 हरे हरे ಹರೇ ಕೃಷ್ಣ. ಎಲ್ಲರಿಗೂ ಶ್ರೀ ಶ್ರೀ ರಾಧಾ ಗೋವಿಂದ ಮಂಗಳೂರು ಕುಲಾಯ್ ಇಸ್ಕಾನ್ ದೇವಸ್ಥಾನದಿಂದ ರಾಮನಿಷ್ಠ ಪ್ರಭುಗಳು ಆಯೋಜಿಸಿರುವ 2ನೇ ಹಂತದ ತರಗತಿಗೆ ಎಲ್ಲರಿಗೂ ಸ್ವಾಗತ. ಹರೇ ಕೃಷ್ಣ. ಹರೇ ಕೃಷ್ಣ. ನಿನ್ನೆ ಮಾತಾಜಿ ಯಾವ ಅಧ್ಯಾಯ ಮಾಡಿದ್ರು, ಏನೆಲ್ಲ ತಿಳ್ಕೊಂಡ್ರಿ, ವಿಷಯಗಳನ್ನ ಹೇಳಿದ್ರಿಂದ ಮುಂದುವರ್ಸೋಣ. ಹರೇ ಕೃಷ್ಣ. ಯಾವ ಅಧ್ಯಾಯದ ಬಗ್ಗೆ ತಿಳ್ಕೊಂಡ್ರಿ, ಏನೆಲ್ಲ ವಿಚಾರಗಳು ಬಂದಿತ್ತು? ಮಾತಾಜಿ, ನಾವು ಭಕ್ತಿ ಯೋಗ ತಿಳ್ಕೊಂಡ್ವಿ ನಿನ್ನೆ. ಭಕ್ತಿ ಯೋಗದಲ್ಲಿ ಭಗವಂತ ಹೇಳ್ತಾನೆ ಏನಂದ್ರೆ, ನನ್ನ ಭಕ್ತಿಯನ್ನ ಯಾರ್ಯಾರು ಪಡ್ಕೋಬಹುದು, ಭಕ್ತಿ ಯಾವ ರೀತಿ ಮಾಡ್ಬೇಕು, ಆಮೇಲೆ ನಿಯಮಗಳನ್ನ ಅಭ್ಯಾಸ ಮಾಡ್ಲು ನಿಮ್ಗೆ ನನ್ನ ಸಲುವಾಗಿ ನೀವು ಹೇಗೆ ಭಕ್ತಿಯಲ್ಲಿ ತೊಡಗಬಹುದು ಅಂತ ಎಲ್ಲ ಹೇಳ್ತಾನೆ ಮಾತಾಜಿ. ಅದನ್ನ ನಾವು ತಿಳ್ಕೊಂಡ್ವಿ ಮಾತಾಜಿ. ಇವಾಗ ಪ್ರಕೃತಿ, ಪುರುಷ ಮತ್ತು ಪ್ರಜ್ಞೆಯಲ್ಲಿ ಇದೀವಿ. ಯಾರು ಮಿತ್ರರು ಶತ್ರುಗಳ ವಿಷಯದಲ್ಲಿ ಒಂದೇ ರೀತಿ ಇರುವವನು, ಮಾನಾಪಮಾನಗಳಲ್ಲಿ, ಶೀತೋಷ್ಣಗಳಲ್ಲಿ, ಕೀರ್ತಿ ಅಪಕೀರ್ತಿ ಮತ್ತೆ
ಕಲ್ಮಶವನ್ನುಂಟು ಮಾಡುವ ಎಲ್ಲಾ ಸಹವಾಸಗಳಿಂದ ಮುಕ್ತನು, ಸದಾ ಮೌನಿ, ಮತ್ತೆ ಅಲ್ಪತೃಪ್ತನು, ವಾಸಸ್ಥಳದಲ್ಲಿ ಆಸಕ್ತಿ ಇಲ್ಲದವನು, ಸ್ಥಿರವಂತನು, ಭಕ್ತಿ ಸೇವೆಯಲ್ಲಿ ನಿರಂತರನು ಆದವನು ನನಗೆ ಬಹಳ ಪ್ರಿಯ ಅಂತ ಹೇಳ್ತಾನೆ ಭಕ್ತಿ ಯೋಗದಲ್ಲಿ ಮಾತಾಜಿ. ಅಂದ್ರೆ ಭಗವಂತ ಏನ್ ಹೇಳ್ತಾನೆ ಕೊನೆಗೆ ಅಂತಂದ್ರೆ ಅವ್ರಿಗೆ ಹೆಚ್ಚು ಪ್ರಿಯವಾದವರು ಭಕ್ತರು ಅಂತಾನೆ. ಮತ್ತೆ ಈಗ ಭಕ್ತರು ಭಗವಂತನಿಗೆ ಅತಿ ಪ್ರಿಯರಾದವರು, ಮತ್ತೆ ಭಕ್ತಿ ಯೋಗ ಅನ್ನುವಂಥದ್ದೇ ಅತ್ಯುನ್ನತವಾದ ಯೋಗ ಅಂತಂದ್ಮೇಲೆ ಈಗ 13ನೇ ಅಧ್ಯಾಯದಿಂದ ಭಗವಂತ ಕೃಷ್ಣ ಯಾಕೆ ಜ್ಞಾನ ಯೋಗದ ಬಗ್ಗೆ ಹೇಳ್ತಾನೆ ಅನ್ನೋದನ್ನ ತಿಳ್ಕೊಳ್ಳೋಣ. ಅಂದ್ರೆ ಈ ಒಂದು ಭಗವದ್ಗೀತೆಯನ್ನ 3 ಭಾಗಗಳಾಗಿ ವಿಂಗಡಿಸಿದ್ದಾರೆ. ಯಾವ್ದೆಲ್ಲ 3 ಭಾಗಗಳು ಹೇಳ್ತೀರಾ ಯಾರಾದ್ರೂ? ಹರೇ ಕೃಷ್ಣ. ಕರ್ಮಯೋಗ, ಭಕ್ತಿ ಯೋಗ, ಇನ್ನೊಂದು ನೆನಪಾಗ್ತಾ ಇಲ್ಲ ಮತ್ತೆ. ಜ್ಞಾನ ಯೋಗ. ಒಂದರಿಂದ ಆರು ಅಧ್ಯಾಯದವರೆಗೆ ಕರ್ಮಯೋಗ ಅಲ್ವಾ ಮಾತಾಜಿ? ಹರೇ ಕೃಷ್ಣ. ಬಗ್ಗೆ ತಿಳ್ಕೊಳಿಕ್ಕಿದೀವಿ. ಯಾವ 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 5 ವಿಷಯಗಳ ಬಗ್ಗೆ ಹೆಚ್ಚು ತಿಳಿತೀವಿ? ಹರಿ ಕೃಷ್ಣ. ಪರಮಾತ್ಮ, ಕಾಲ, ಕರ್ಮ, ನಂತರ ಪ್ರಕೃತಿ, ಈ 5 ವಿಷಯಗಳ ಬಗ್ಗೆ ತಿಳ್ಕೊತೀವಿ. ಅದರಲ್ಲಿ ಪ್ರಮುಖವಾಗಿ ನಾವು ಈ 3 ಭಾಗಗಳನ್ನ ಏನ್ ಮಾಡಿದ್ವಿ, ಒಂದು ಕರ್ಮಯೋಗ, ಭಕ್ತಿ ಯೋಗ ಮತ್ತೆ ಜ್ಞಾನ ಯೋಗ ಅನ್ನೋದ್ರಲ್ಲಿ ಮೊದಲ 6 ಅಧ್ಯಾಯಗಳಲ್ಲಿ ನಾವು ಹೆಚ್ಚು ತಿಳಿಯುವಂಥದ್ದು ಜೀವಾತ್ಮನ ಬಗ್ಗೆ ತಿಳಿತೀವಿ. ನಂತರ ಬಂದಂತಹ 6 ಅಧ್ಯಾಯಗಳು ಭಕ್ತಿ ಯೋಗದಲ್ಲಿ ನಾವು ಹೆಚ್ಚು ಪರಮಾತ್ಮನ ಬಗ್ಗೆ ಮತ್ತೆ ಪರಮಾತ್ಮ ಜೊತೆ ಪ್ರಕೃತಿ ಮತ್ತೆ ಒಂದು ಜೀವಾತ್ಮನ ಸಂಬಂಧವನ್ನ ಕುರಿತು ಮಾತಾಡ್ತೀವಿ. ಈಗ ಬರುವಂತಹ ಕೊನೆಯ 6 ಅಧ್ಯಾಯಗಳು ನಾವು ಪ್ರಮುಖವಾಗಿ ಮಾತನಾಡ್ತಿರುವಂತದ್ದು ಪ್ರಕೃತಿಯ ಬಗ್ಗೆ, ಮತ್ತೆ ಆ ಪ್ರಕೃತಿಯ ಜೊತೆ ಜೀವಾತ್ಮ ಮತ್ತೆ ಪರಮಾತ್ಮನಿಗಿರುವಂತಹ ಸಂಬಂಧದ ಬಗ್ಗೆ ತಿಳ್ಕೊಳ್ತೀವಿ. ಇಲ್ಲಿ ನಾವು ನೋಡಿದ್ವಿ 12ನೇ ಅಧ್ಯಾಯದಲ್ಲಿ ಭಕ್ತಿ ಯೋಗ ಅನ್ನುವಂಥದ್ದು ಅತ್ಯಂತ ಶ್ರೇಷ್ಠವಾದದ್ದು ಅಂತ. ಈಗ ಭಗವಂತ ಜ್ಞಾನದ ಬಗ್ಗೆ ತಿಳಿಸೋದಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾನೆ. ಈ ಜ್ಞಾನ ಅನ್ನುವಂಥದ್ದು ಅಂದ್ರೆ ಪ್ರಭುಪಾದರು ಕೂಡ ಹೇಳ್ತಾರೆ. ಏನಂತ ಹೇಳ್ತಾರೆ ಅಂದ್ರೆ ಈ ಒಂದು ಆ ಒಂದು ವಜ್ರದ ಡಬ್ಬಿಗೆ ಹೋಲಿಸ್ತಾರೆ ಭಗವದ್ಗೀತೆಯಲ್ಲಿ ಬರುವಂತಹ ಭಕ್ತಿ ಯೋಗವನ್ನ. ಅಂದ್ರೆ ಆ ಭಕ್ತಿ ಯೋಗ ಅನ್ನುವಂಥದ್ದು ಮಧ್ಯದ ಭಾಗದಲ್ಲಿ ಬರುವಂತದ್ದು ಒಂದು ಡೈಮಂಡ್ ರಿಂಗ್ ಇದ್ದ ಹಾಗೆ ಅಂತ. ಅದಕ್ಕೆ ಪ್ರೊಟೆಕ್ಷನ್ ಕವರ್ ಕರ್ಮಯೋಗ ಮತ್ತೆ ಜ್ಞಾನ ಯೋಗ ಅನ್ನುವಂಥದ್ದು. ಹಾಗೆ ಇಲ್ಲಿ ಜ್ಞಾನ ಯೋಗ ಅನ್ನುವಂಥದ್ದು ಭಕ್ತಿಗೆ ಒಂದು ಬೇಲಿ ಇದ್ದ ಹಾಗೆ ಅಂತಾನೆ ಹೇಳ್ತಾರೆ. ಹೇಗೆ ಅಂತಂದ್ರೆ ಯಾವಾಗ ನಾವು ಭಕ್ತಿ ಅಂತ ಹೇಳ್ತೀವಿ, ಸಾಧಾರಣವಾಗಿ ಬದ್ಧಾತ್ಮರು ಭಕ್ತಿ ಅಂದ್ರೆ ಏನ್ ಅನ್ಕೋತಾರೆ? ಅಂದ್ರೆ ನಾವು ಕೂಡ ಇಂದು ಭಗವದ್ಗೀತೆ ಕ್ಲಾಸ್ ಬರೋಕ್ ಮುಂಚೆ ಭಕ್ತಿ ಅಂದ್ರೆ ಏನ್ ಅನ್ಕೋತಾ ಇದ್ವಿ ಸಾಧಾರಣವಾಗಿ? ಹರೇ ಕೃಷ್ಣ. ಭಕ್ತಿ ಅಂದ್ರೆ ನಮ್ಮ ಒಂದು ಡೆಫಿನೇಷನ್ ಯಾವ ರೀತಿ ಇರ್ತಾ ಇತ್ತು? ಭಕ್ತಿ ಅಂತಂದ್ರೆ ಅದೊಂದು ಭಕ್ತಿ ಅಂದ್ರೆ ನಮ್ ಪ್ರಕಾರ ಕೆಲವೊಂದು ಶ್ಲೋಕ ಪಠಣೆ ಮಾಡೋದು, ಆಮೇಲೆ ದೇವ್ರಿಗೆ ಕೈ ಮುಗಿಯೋದು, ದೇವಸ್ಥಾನಕ್ಕೆ ಹೋಗೋದು, ಕೈ ಮುಗಿಯೋದು, ಬರೋದು, ಇದೇ ಭಕ್ತಿ ಅನ್ಕೊಂಡಿದ್ವಿ ಮಾತಾಜಿ. ಅಂದ್ರೆ ಹೆಚ್ಚು ಯಾವ ರೀತಿ ಇರುತ್ತೆ ಅಂತಂದ್ರೆ ಭಾವನೆಗಳು ಅನ್ಕೊಳ್ತಾ ಇದ್ವಿ. ಭಕ್ತಿ ಅಂತಂದ್ರೆ ಭಾವುಕತೆ ಅನ್ನೋದಷ್ಟೇ. ಅಂದ್ರೆ ಒಂದೊಂದು ಫೀಲಿಂಗ್ ಮನಸ್ಸಲ್ಲಿ ಇಟ್ಕೊಂಡಿರುವಂತಹ ಒಂದು ಏನೋ ಒಂದು ಭಾವನೆ ಅಂತ ಅನ್ಕೋತಾ ಇದ್ವಿ. ಆದ್ರೆ ನಮ್ಗೆ ಇಲ್ಲಿ ಭಗವದ್ಗೀತೆಗೆ ಬಂದ್ಮೇಲೆ ನಮ್ಗೆ ಗೊತ್ತಾಯ್ತು, ಭಕ್ತಿ ಅಂದ್ರೆ ಪ್ರಭುಪಾದ್ರು ಆ ಭಕ್ತಿಗೆ ಬರೀ ಭಕ್ತಿ ಅಂತಂದ್ರೆ ಅದು ಪ್ರೀತಿ ಅಂದ್ರೆ ನಮ್ಮ ಹಿರಿಯರ ಮೇಲೆ ನಾವು ತೋರಿಸುವಂತಹ ಅಂದ್ರೆ ಪ್ರೀತಿ ಗೌರವಗಳನ್ನ ಭಕ್ತಿ ಅಂತ ಹೇಳ್ತಾರೆ. ಈ ಭಕ್ತಿ ಅನ್ನುವಂಥದ್ದು ಯಾವ ರೀತಿ ನಾವು ತೋರ್ಪಡಿಸ್ಕೊಳ್ತೀವಿ, ವ್ಯಕ್ತಪಡಿಸ್ತೀವಿ ಅಂತಂದ್ರೆ ಅದನ್ನ ಸೇವೆಯ ಮೂಲಕ ವ್ಯಕ್ತಪಡಿಸ್ತೀವಿ ಅನ್ನೋದನ್ನ ನೋಡ್ತೀವಿ. ಅಂದ್ರೆ ನಾವು ಭಕ್ತಿ ಅಂತಂದ್ರೆ ಅದನ್ನ ನಾವು ತೋರ್ಪಡಿಸ್ಕೋಬೇಕಾಗುತ್ತೆ. ಅಂದ್ರೆ ಅದನ್ನ ಅದು ವ್ಯಕ್ತ ಆಗುತ್ತೆ ಅಂತಂದ್ರೆ ಅದು ನಮ್ಮ ಕಾರ್ಯದ ಮೂಲಕ ಅದು ವ್ಯಕ್ತ ಆಗುತ್ತೆ. ಹಾಗೆ ಭಕ್ತಿ ಅಂತಂದ್ರೆ ಅದು ಬರೀ ಒಂದು ಭಾವುಕತೆ ಅಲ್ಲ, ಅಲ್ಲಿ ಒಂದು ಕೆಲಸ ಕೂಡ ಇದೆ, ಅಲ್ಲಿ ಒಂದು ಕ್ರಿಯೆ ಇದೆ. ಅಷ್ಟು ಮಾತ್ರ ಇಲ್ಲ, ಅಲ್ಲಿ ಕ್ರಿಯೆ ಮಾತ್ರ ಇಲ್ಲ, ಅಲ್ಲಿ ಭಕ್ತಿಯಲ್ಲಿ ಅಪಾರವಾದ ಜ್ಞಾನ ಇದೆ. ಭಗವದ್ಗೀತೆ ಇಡೀ ಜ್ಞಾನ ಭಕ್ತಿಯನ್ನು ಕುರಿತಾಗಿಯೇ ಹೇಳ್ತಿರುವಂಥದ್ದು. ಅಂದ್ರೆ ಭಕ್ತಿ ಅಂತಂದ್ರೆ ಅದೊಂದು ಏನಂತ ಹೇಳ್ತಾರೆ, ಕುರುಡು ನಂಬಿಕೆ ಅಲ್ಲ, ಬರೀ ಜಸ್ಟ್ ಅದೊಂದು ನಂಬಿಕೆ ಅಲ್ಲ, ಅಲ್ಲಿ ಪೂರ್ಣ ಜ್ಞಾನ ಅನ್ನುವಂಥದ್ದು ಕೂಡ ಇದೆ. ಅದನ್ನೇ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಅಂದ್ರೆ ಭಕ್ತಿ ಯಾವಾಗ ನಾವು
ಮಾಡ್ತಾ ಇದ್ದೀವಿ, ಅದರ ಬಗ್ಗೆ ನಾವು ತಿಳಿದು ಮಾಡಿದಾಗ, ಜ್ಞಾನದಿಂದ ಅದನ್ನ ಅದರಲ್ಲಿ ನಾವು ಇನ್ನಷ್ಟು ದೃಢವಾಗ್ತೀವಿ. ಆದ್ರೆ ಭಕ್ತಿ ಸೇವೆಯಲ್ಲಿ ನಾವು ಇನ್ನಷ್ಟು ಮತ್ತಷ್ಟು ಮುಂದುವರಿಯೋದಕ್ಕೆ ಅದು ನಮ್ಗೆ ಸಹಾಯ ಮಾಡುತ್ತೆ. ಅದನ್ನ ಏನಂತ ಹೇಳ್ತಾರೆ ಅಂದ್ರೆ, ಭಕ್ತಿ ಎನ್ನುವಂಥದ್ದು ಲತೆ ಆದ್ರೆ ಆ ಲತೆಗೆ ಒಂದು ಬೇಲಿ ಬೇಕು, ಅದನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಒಂದು ಬೇಲಿ ಬೇಕು. ಅಂತಹ ಒಂದು ಬೇಲಿಯೇ ಈ ಜ್ಞಾನ ಅಂತ ಇಲ್ಲಿ ಹೇಳ್ತಾರೆ. ಈ ಜ್ಞಾನ ಯೋಗ ಮತ್ತೆ ಎರಡು ಕೂಡ ಭಕ್ತಿಗೆ ಪೂರಕವಾದಾಗ ಅದು ಕೂಡ ಭಕ್ತಿಯ ಭಾಗವೇ ಆಗುತ್ತೆ ಅಂತ ಪ್ರಭುಪಾದರು ಹೇಳ್ತಾರೆ. ಹಾಗೆ ಯಾವ ಕರ್ಮ ಅಥವಾ ಯಾವ ಜ್ಞಾನ ಭಕ್ತಿಗೆ ಆ ಪೂರಕವಲ್ಲವೋ ಅಂತಹ ಜ್ಞಾನ, ಅಂತಹ ಕರ್ಮ ಅದೆರಡು ಕೂಡ ವ್ಯರ್ಥ ಅಂತ ಹೇಳ್ತಾರೆ. ಅವೆರಡು ಕೂಡ ಅನರ್ಥಗಳು ಅಂತ ಹೇಳ್ತಾರೆ. ಅವುಗಳನ್ನ ಬಿಟ್ಟು ಬಿಡ್ಬೇಕು ಅಂತ. ಅಂದ್ರೆ ಯಾವ ರೀತಿ ಕರ್ಮ ಅಂತಂದ್ರೆ ಕಾಮ್ಯ ಕರ್ಮ, ಭಗವಂತನಿಗೆ ಸಂಬಂಧಪಡದೇ ಇರುವಂತಹ ಕರ್ಮ ಕಾರ್ಯಗಳು, ಅವೆಲ್ಲವೂ ಕೂಡ ಅದು ನಮ್ಮನ್ನ ಬಂಧನಕ್ಕೆ ಸಿಲುಕಿಸುವಂತವು. ಜ್ಞಾನ ಕೂಡ ಅದೇ ರೀತಿ. ಎಲ್ಲಿ ಭಗವಂತನ ಕುರಿತಾದಂತಹ ಜ್ಞಾನ ಇಲ್ಲವೋ ಅಲ್ಲಿ ಅಂತ ಈಗ ನೋಡ್ತೀವಿ ನಾವು, ಒಂದು ಲೌಕಿಕ ಜ್ಞಾನವನ್ನ ಪಡೆದಿರ್ತೀವಿ, ಯಾವುದೋ ಒಂದು ವಿಷಯದಲ್ಲಿ ತುಂಬಾ ಆ ಪರಿಣಿತಿಯನ್ನ ಹೊಂದಿರ್ತೀವಿ, PhD ಮಾಡಿರ್ತಾರೆ, ಡಾಕ್ಟರೇಟ್ ಮಾಡಿರ್ತಾರೆ, ಆದ್ರೆ ಏನು ಪ್ರಯೋಜನ ಇಲ್ಲ. ಯಾಕಂದ್ರೆ ಅದು ನನ್ನ ಒಂದು ಆತ್ಮದ ಉದ್ಧಾರಕ್ಕೆ ಯಾವ ರೀತಿ ಕೂಡ ಅದು ಸಹಾಯ ಮಾಡೋದಿಲ್ಲ. ಮತ್ತೆ ಅದು ನನ್ನನ್ನ ಸದಾಕಾಲ ನನಗೆ ಅದು ಏನಂತ ಹೇಳ್ತಾರೆ, ಜನ್ಮ ಜನ್ಮಾಂತರಗಳು ನನ್ನ ಜೊತೆಯಲ್ಲಿ ಬರುವಂತದ್ದು ಅಲ್ಲ. ಹಾಗೆ ಭಕ್ತಿಗೆ ಪೂರಕ ಅಲ್ಲದ ಜ್ಞಾನ, ಭಕ್ತಿಗೆ ಪೂರಕ ಅಲ್ಲದ ಕರ್ಮ ಅವೆರಡು ಕೂಡ ಅನರ್ಥಗಳು. ಆದ್ರೆ ಭಕ್ತಿಗೆ ಪೂರಕವಾದಂತಹ ಒಂದು ಜ್ಞಾನ ಮತ್ತೆ ಕರ್ಮ ಅದು ಭಕ್ತಿಯ ಭಾಗವೇ ಆಗುತ್ತೆ. ಅದನ್ನೇ ಭಕ್ತಿ ರಸಾಮೃತ ಸಿಂಧುವಿನಲ್ಲೂ ಕೂಡ ಹೇಳ್ತಾರೆ, ಅನ್ಯಾಭಿಲಾಷಿ ಅನುಕೂಲೇನ ಕೃಷ್ಣಾನುಶೀಲನಂ ಭಕ್ತಿರುತ್ತಮಂ. ಉತ್ತಮ ಭಕ್ತಿ ಅಂದ್ರೆ ಏನು ಅಂತಂದ್ರೆ ಅಲ್ಲಿ ಅನುಕೂಲಕರವಾದ ಕರ್ಮ, ಅನುಕೂಲಕರವಾದ ಜ್ಞಾನ ಇರಬೇಕು. ಅನಾನುಕೂಲಕರವಾದದ್ದು ಇದ್ರೆ ಅದನ್ನ ಏನಂತ ಹೇಳ್ತಾರೆ, ಅನಾವೃತ ಅಂದ್ರೆ ಅದನ್ನ ಬಿಟ್ಟು ಬಿಡುವಂತದ್ದು. ನಂತರ ಅನುಕೂಲಕರವಾದ ರೀತಿಯಲ್ಲಿ ಭಗವಂತನ ಭಕ್ತಿಯನ್ನ ಮಾಡುವಂಥದ್ದು, ಅಂದ್ರೆ ಭಗವಂತನಿಗೆ ಪ್ರಿಯವಾದ ರೀತಿಯಲ್ಲಿ ಅದನ್ನ ಮಾಡುವಂಥದ್ದು. ಅಂದ್ರೆ ನನಗೆ ಯಾವುದೋ ಒಂದು ಲೌಕಿಕವಾದ ಇಚ್ಛೆಗಳಿದೆ, ಆದ್ರೆ ಅದು ಭಕ್ತಿಗೆ ಪೂರಕ ಅಲ್ಲ ಅಂತಂದ್ರೆ ನಾನು ಅದನ್ನ ತ್ಯಜಿಸಿ ಬಿಡುವಂಥದ್ದು. ಯಾವುದು ಭಕ್ತಿಗೆ ಸರಿಯಾದದ್ದು, ಅದು ನನಗೆ ಇಷ್ಟ ಇಲ್ಲ ಅಂದ್ರೂ ಕೂಡ, ವೈಯಕ್ತಿಕವಾಗಿ ನನಗೆ ಇಷ್ಟ ಇಲ್ಲ ಅಂದ್ರೂ ಕೂಡ ಆ ಭಕ್ತಿಗೆ ಪೂರಕವಾದದ್ದು ಆದ ಕಾರಣ ಅದನ್ನ ನಾನು ಸ್ವೀಕಾರ ಮಾಡುವಂಥದ್ದು. ಇದನ್ನೇ ಉತ್ತಮ ಭಕ್ತಿ ಅಂತ ಹೇಳ್ತಾರೆ. ಈಗ ಈ ಎಲ್ಲ ಜ್ಞಾನವನ್ನ, ಇದರ ಕುರಿತಾದಂತಹ ಭಕ್ತಿಗೆ ವಿಚಾರಗಳನ್ನು ತಿಳಿಸಿಕೊಡುವಂತಹ ಜ್ಞಾನವನ್ನ ಈ 13 ಅಧ್ಯಾಯಗಳಲ್ಲಿ, ಅಂದ್ರೆ 13ರಿಂದ 18ನೇ ಅಧ್ಯಾಯದವರೆಗೆ ನಾವು ತಿಳ್ಕೊಳ್ಳಿಕ್ಕಿದ್ವಿ. ಇದರಲ್ಲಿ ಪ್ರಮುಖವಾಗಿ ನಾವು ತಿಳಿಯುವಂಥದ್ದು ಪ್ರಕೃತಿಯ ಹೆಚ್ಚು ಭಾಗ ಪ್ರಕೃತಿಯ ಬಗ್ಗೆನೇ ತಿಳಿತೀವಿ. ಮತ್ತೆ ಆ ಪ್ರಕೃತಿ ಹೇಗೆ ಪರಮಾತ್ಮ ಮತ್ತೆ ಜೀವಾತ್ಮನ ಜೊತೆ ಅದು ಜೋಡಣೆಯನ್ನ ಪಡೆದಿದೆ, ಸಂಬಂಧವನ್ನ ಪಡೆದಿದೆ ಅನ್ನೋದನ್ನ ತಿಳಿತಾ ಹೋಗ್ತೀವಿ. ಪ್ರಾರಂಭ ಮಾಡೋಣ. ಹರೇ ಕೃಷ್ಣ ಮಾತಾಜಿ. ಓದ್ಲಾ ಮಾತಾಜಿ? ಹಾ ಮಾತಾಜಿ. ಅರ್ಜುನ ಉವಾಚ ಪ್ರಕೃತಿಂ ಪುರುಷಂ ಚೈವ ಕ್ಷೇತ್ರಂ ಕ್ಷೇತ್ರಜ್ಞಮೇವ ಚ ಹೇತದ್ವೇದುಮಿಚ್ಛಾಮಿ ಜ್ಞಾನಂ ಜ್ಞೇಯಂ ಚ ಕೇಶವ. ಶ್ರೀಭಗವಾನುವಾಚ ಇದಂ ಶರೀರಂ ಕೌಂತೆಯ ಕ್ಷೇತ್ರಮಿತ್ಯಭಿಧೀಯತೆ ಏತದ್ ಏವೇತಿ ತಂ ಪ್ರಾಹು ಕ್ಷೇತ್ರಜ್ಞ ಇತಿ ತದ್ವಿತಃ. ಅನುವಾದ. ಅರ್ಜುನನು ಹೇಳಿದನು, ಪ್ರೀತಿಯ ಕೃಷ್ಣನೇ, ಪ್ರಕೃತಿ, ಪುರುಷ, ಕ್ಷೇತ್ರ, ಕ್ಷೇತ್ರಜ್ಞ, ಜ್ಞಾನ ಮತ್ತು ಜ್ಞಾನದ ಗುರಿ ಇದನ್ನು ತಿಳಿದುಕೊಳ್ಳಲು ಬಯಸುತ್ತೇನೆ. ದೇವೋತ್ತಮ ಪರಮ ಪುರುಷನು ಹೇಳಿದನು, ಕೌಂತೆಯ, ಈ ದೇಹವನ್ನು ಕ್ಷೇತ್ರವೆಂದು, ದೇಹವನ್ನು ತಿಳಿದವನು ಕ್ಷೇತ್ರಜ್ಞ ಎಂದು ಕರೆಯುತ್ತಾರೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಇಲ್ಲಿ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ಫಸ್ಟ್ ಅರ್ಜುನನ ಪ್ರಶ್ನೆಗಳೊಂದಿಗೆ ಈ ಅಧ್ಯಾಯ ಪ್ರಾರಂಭ ಆಗ್ತಾ ಇದೆ. 6 ಪ್ರಶ್ನೆಗಳನ್ನ ಅರ್ಜುನ ಅಲ್ಲಿ ಕೇಳ್ತಾ ಇದ್ದಾನೆ. ಯಾವ್ದೆಲ್ಲ 6 ಪ್ರಶ್ನೆಗಳು ಅಂದ್ರೆ, ಅವ್ನು ಕೇಳ್ತಾ ಇದ್ದಾನೆ, ಪ್ರಕೃತಿ ಅಂದ್ರೆ ಏನು, ಪುರುಷ ಅಂದ್ರೆ ಯಾರು, ಕ್ಷೇತ್ರ ಅಂದ್ರೆ ಏನು, ಕ್ಷೇತ್ರಜ್ಞ ಅಂದ್ರೆ ಯಾರು, ಜ್ಞಾನ ಅಂದ್ರೆ ಏನು, ಮತ್ತೆ ಜ್ಞಾನದ ಗುರಿ ಯಾವುದು ಅಂತ ಇಲ್ಲಿ ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾನೆ. ಅದಕ್ಕೆ ಭಗವಂತನ ಒಂದು ಉತ್ತರ, ಅವನು ಮೊದಲ 2ರ ಬಗ್ಗೆ ಹೇಳ್ತಾ ಇದ್ದಾನೆ. ಕೌಂತೆಯ, ಈ ದೇಹವನ್ನ ಕ್ಷೇತ್ರಜ್ಞ ಎಂದು, ದೇಹವನ್ನು ಕ್ಷೇತ್ರವೆಂದು ಮತ್ತು ದೇಹವನ್ನು ತಿಳಿದವನನ್ನು ಕ್ಷೇತ್ರಜ್ಞ ಎಂದು ಕರೆಯುತ್ತಾರೆ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಅಂದ್ರೆ ಎಲ್ಲಿ ಕಾರ್ಯಕ್ಷೇತ್ರ, ಅಂದ್ರೆ ಎಲ್ಲಿ ಚಟುವಟಿಕೆಗಳು ನಡೆಯುತ್ತೆ ಆ ಸ್ಥಳವನ್ನ ಇಲ್ಲಿ ಕ್ಷೇತ್ರ ಅಂತ ಕರಿತಾ ಇದ್ದಾರೆ. ಅಂದ್ರೆ ಈಗ ನಾವು ನೋಡ್ತೀವಿ, ಯುದ್ಧ ಭೂಮಿಯಲ್ಲಿ ಯುದ್ಧ ನಡೀತಾ ಇರುವಂತದ್ದು ಕುರುಕ್ಷೇತ್ರ. ಹಾಗೆ ಧರ್ಮಕ್ಷೇತ್ರ, ಈ ರೀತಿ ಕ್ಷೇತ್ರ ಅಂತ ಒಂದು ಹೆಸರನ್ನ ಕೊಟ್ರೆ ಅದೊಂದು ಜಾಗ. ಹಾಗೆ ಈ ದೇಹ ಅನ್ನುವಂಥದ್ದು ಜಾಗ. ಈ ದೇಹ ಅನ್ನುವಂಥ ಜಾಗದಲ್ಲಿ ಯಾರಿದ್ದಾರೆ ಅವ್ರಿಗೆ ಆ ಒಂದು ದೇಹದಲ್ಲಿ ಏನೆಲ್ಲ ಆಗ್ತಿದೆ ಅದು ತಿಳಿದಿರುತ್ತೆ.
ಆ ರೀತಿ ಈ ದೇಹದಲ್ಲಿ ಆಗ್ತಿರುವ ಪ್ರತಿಯೊಂದು ಚಟುವಟಿಕೆಗಳನ್ನ ತಿಳಿದಂತವರು ಹರೇ ಕೃಷ್ಣ. ಯಾರು ತಿಳಿತಾ ಇದ್ದಾರೆ ದೇಹದಲ್ಲಿ ಏನಾಗ್ತಿದೆ ಅಂತ? ಪ್ರತಿಯೊಂದು ದೇಹದಲ್ಲೂ ಪರಮಾತ್ಮನಾಗಿ ಭಗವಂತ ಇದ್ದಾನೆ ಮಾತಾಜಿ. ಅವನು ಎಲ್ಲಾನು ನೋಡ್ತಾ ಇರ್ತಾನೆ, ಅವನೇ ಯಜಮಾನಿಕೆ ನಡೆಸ್ತಾನೆ, ಅವನೇ ನಮ್ ದೇಹಕ್ಕೆ ಒಡೆಯ ಮಾತಾಜಿ. ಹಾ, ಅವನಲ್ಲದೆ ಪ್ರತಿಯೊಂದು ವೈಯಕ್ತಿಕ ದೇಹಕ್ಕೂ ಇನ್ನೊಬ್ಬ ಕ್ಷೇತ್ರಜ್ಞ ಇದ್ದಾನೆ, ಇಬ್ಬರಿದ್ದಾರೆ. ಒಂದು ಆತ್ಮ ಜೀವಾತ್ಮ, ಮಾತಾಜಿ. ಒಂದು ಜೀವಾತ್ಮ, ಮತ್ತೊಂದು ಪರಮಾತ್ಮ. ಪರಮಾತ್ಮ. ಅದನ್ನೇ ಯಾವ ರೀತಿ ಹೇಳ್ತಾರೆ ಅಂತಂದ್ರೆ, ಆ ಈಗ ಒಬ್ಬ ರಾಜನ ಹತ್ರ ಹೆಚ್ಚು ಭೂಮಿ ಇರುತ್ತೆ. ಅವನ ಹತ್ರ ಒಬ್ಬ ರೈತ ಹೋಗಿ ಏನಂತ ಹೇಳ್ತಾನೆ ಅಂದ್ರೆ, ನಾನು ವ್ಯವಸಾಯ ಮಾಡ್ತೀನಿ, ನನ್ನ ಕುಟುಂಬದಲ್ಲಿ ಒಂದು 10 ಜನ ಇದ್ದಾರೆ, ನನಗೆ ಒಂದಿಷ್ಟು ಜಾಗ ಕೊಟ್ರೆ ನಾನು ಅಲ್ಲಿ ಬೆಳೆ ಬೆಳಿತೀನಿ, ಮತ್ತೆ ಅದರಿಂದ ಬಂದಂತಹ ಲಾಭದಿಂದ ನಾನು ನಿನಗೆ ಹಣವನ್ನ ಕೊಡ್ತೀನಿ ಅಂತ ಹೇಳಿ ಒಂದು ಜಾಗವನ್ನ ಪಡ್ಕೊಳ್ತಾನೆ ಅಂತ ಹೇಳ್ತಾರೆ. ಅದೇ ರೀತಿ ಇನ್ನೊಬ್ಬ ವ್ಯಕ್ತಿ ಬರ್ತಾನೆ, ಅವನ ಕುಟುಂಬ ಇನ್ನೂ ದೊಡ್ಡದಾಗಿರುತ್ತೆ. ಅಲ್ಲಿ ಅವನು ಹೇಳ್ತಾನೆ, ನನ್ನ ಕುಟುಂಬದಲ್ಲಿ 50 ಜನ ಇದ್ದಾರೆ, ನನಗೆ ಇನ್ನೂ ಹೆಚ್ಚು ಭೂಮಿ ಸಿಕ್ಕಿದ್ರೆ ನಾನು ಅದರಲ್ಲಿ ಇಂತಹ ಒಂದು ಬೆಳೆನ ಬೆಳಿತೀವಿ, ಮತ್ತೆ ಅದರಿಂದ ಬಂದಂತಹ ಲಾಭವನ್ನ ರಾಜನಿಗೆ ಒಪ್ಪಿಸ್ತೀನಿ ಅಂತ ಹೇಳ್ತಾರೆ. ಹಾಗೆ ಆ ಜಾಗ ಅನ್ನುವಂಥದ್ದು ವಾಸ್ತವದಲ್ಲಿ ಆ ರಾಜನಿಗೆ ಸೇರಿತ್ತು. ಆದ್ರೆ ಆ ರಾಜ ಅದನ್ನ ಆ ಬೇರೆ ಬೇರೆ ರೈತರಿಗೆ ಅದನ್ನ ಕೊಡ್ತಾನೆ, ವ್ಯವಸಾಯ ಮಾಡೋದಕ್ಕೆ ಅಂತ ಕೊಡ್ತಾನೆ. ಈಗ ಪ್ರತಿಯೊಂದು ಆ ಜಾಗದಲ್ಲೂ ಕೂಡ ಒಬ್ಬ ವ್ಯವಸಾಯಿಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಅಂದ್ರೆ ಆ ಒಂದು ಜಾಗವನ್ನ ಕ್ಷೇತ್ರ ಅಂತ ಕರೆದ್ರೆ ಆ ಕ್ಷೇತ್ರದಲ್ಲಿ ಒಬ್ಬ ಕ್ಷೇತ್ರಜ್ಞ ಇದ್ದಾನೆ, ಅದನ್ನ ನೋಡ್ಕೋತಾ ಇದ್ದಾನೆ. ಮತ್ತೆ ಅಲ್ಲಿ ಎಲ್ಲಾ ಒಂದು ರೀತಿಯ ಚಟುವಟಿಕೆಗಳು, ಅಂದ್ರೆ ಈ ಒಂದು ವ್ಯವಸಾಯ ಭೂಮಿಯಲ್ಲಿ ಬೆಳೆ ಬೆಳೆಯೋ ಕೆಲಸ ಮಾಡ್ತಾ ಇದ್ದಾನೆ. ಹೀಗೆ ಅವನ್ಗೆ ಏನ್ ಬೆಳೆದಿದ್ದಾನೆ, ಮತ್ತೆ ಅದರಿಂದ ಎಷ್ಟು ಲಾಭ ಬಂತು, ಅದೆಲ್ಲವೂ ಕೂಡ ಅವನ್ಗೆ ಗೊತ್ತಿದೆ. ಅದನ್ನ ಅವನು ಹೋಗಿ ರಾಜನಿಗೆ ಒಪ್ಪಿಸ್ತಾನೆ. ಹೀಗೆ ರಾಜನಿಗೆ ಅಂದ್ರೆ ಅವನ ದೇಶದಲ್ಲಿ ಎಲ್ಲೆಲ್ಲಿ ಎಷ್ಟೆಷ್ಟು ಜಾಗ ಇದೆ, ಆ ಜಾಗವನ್ನು ಅವನು ಯಾರ್ಯಾರಿಗೆ ಕೊಟ್ಟಿದ್ದಾನೆ, ಆ ವ್ಯಕ್ತಿಗಳಲ್ಲಿ ಏನ್ ಮಾಡ್ತಾ ಇದ್ದಾರೆ, ಅದರಿಂದ ಏನೆಲ್ಲ ಲಾಭ ಬರ್ತಿದೆ, ಇದೆಲ್ಲ ಕೂಡ ರಾಜನಿಗೆ ಗೊತ್ತಿರುತ್ತೆ. ಹಾಗೆ ಆ ಈ ಭಗವಂತ ಪರಮಾತ್ಮ ಅನ್ನುವಂಥದ್ದು, ಪರಮಾತ್ಮನಿಗೆ ಪ್ರತಿಯೊಂದು ದೇಹ ದೇಹ ಅನ್ನುವಂಥದ್ದು ಕ್ಷೇತ್ರ ಇದ್ದ ಹಾಗೆ ಅಲ್ಲಿ ಕಾರ್ಯ ಚಟುವಟಿಕೆಗಳು ನಡೆಯುತ್ತೆ. ಆ ಒಂದು ದೇಹದಲ್ಲಿ ನಡೆಯುವಂತಹ ಕಾರ್ಯ ಚಟುವಟಿಕೆಗಳು ಪ್ರತಿಯೊಂದು ದೇಹದಲ್ಲೂ ನಡೆಯುವಂಥದ್ದನ್ನ ಭಗವಂತ ಅಂದ್ರೆ ಪರಮಾತ್ಮ ಅವನು ಆ ಕ್ಷೀರೋದ ಕಷಾಯ ವಿಷ್ಣುವಾಗಿ ಅವನು ಅದನ್ನೆಲ್ಲ ನೋಡ್ತಾ ಇರ್ತಾನೆ. ಒಂದು ನೋಡ್ತೀವಿ ಮುಂದೆ ಬರೆದಂತಹ ಶ್ಲೋಕದಲ್ಲಿ, ಹನುಮಂತ ಉಪದೃಷ್ಟ ಅಂತ. ಅಂದ್ರೆ ಅವನು ಉಪದೃಷ್ಟ ಅಂದ್ರೆ ನೋಡ್ತಿರ್ತಾನೆ, ಆತ್ಮಸಾಕ್ಷಿ ಮನಸ್ಸಾಕ್ಷಿಯಾಗಿ ಅವನಲ್ಲಿ ಕೂತು ನೋಡ್ತಿರ್ತಾನೆ. ಆ ಕಾರಣದಿಂದ ಅವನನ್ನ ಕ್ಷೇತ್ರಜ್ಞ ಅಂತ ಅಲ್ಲಿ ಕರಿತಾ ಇದ್ದೀವಿ. ಆದ್ರೆ ವ್ಯಕ್ತಿ ಅವನು ಕೊಟ್ಟಂತಹ ಜಾಗದಲ್ಲಿ ಏನ್ ನಡೀತಿದೆ ಅವನಿಗೂ ಕೂಡ ತಿಳಿದಿರುತ್ತೆ. ಅದೇ ರೀತಿ ನಾವೆಲ್ಲರೂ ಜೀವಾತ್ಮಗಳು, ನಮಗೆ ಬೇರೆ ಬೇರೆ ನಮಗೆ ಸಿಕ್ಕದಲ್ಲಿ ಆಗ್ತಾ ಎಲ್ಲಾ ಒಂದು ಆಗು ಹೋಗುಗಳು ಮತ್ತೆ ಇಲ್ಲಿ ಆಗ್ತಿರುವಂತಹ ಅನುಭವಗಳು ನಮಗೂ ಕೂಡ ಅನುಭವಕ್ಕೆ ಬರ್ತಾ ಇದೆ. ಆದ ಕಾರಣ ನಾವು ಕೂಡ ಕ್ಷೇತ್ರಜ್ಞ ಆಗ್ತೀವಿ. ಆದ್ರೆ ಪರಮಾತ್ಮನಿಗೆ ಹೋಲಿಕೆ ಮಾಡಿ ನೋಡಿದಾಗ ನಾವು ಆ ಹಾಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಪರಮಾತ್ಮ ಪ್ರತಿಯೊಂದು ದೇಹದಲ್ಲೂ ನಡೆಯುವಂಥದ್ದನ್ನ ತಿಳಿತಾನೆ. ಆದ್ರೆ ನಾವು ಹೋಗಿ ಯಾವ ರೀತಿ ಹೇಳಕ್ಕಾಗುತ್ತಾ? ಈಗ ಇಲ್ಲಿ ಎಷ್ಟು ಜನ ಇದ್ದೀರಿ? ನಿಮ್ಮೆಲ್ಲರ 12 ಜನ ಇದೀವಿ ನಾವು. ಎಲ್ಲರ ಏನೆಲ್ಲ ಆಗ್ತಿದೆ ಅಂತ ನಾನು ಹೇಳಕ್ಕಾಗುತ್ತಾ ನನ್ನಿಂದ? ಏನೆಲ್ಲ ಮಾಡ್ತಾ ಇದ್ದೀರಿ ಅಂತ ನಾನು ಹೇಳಕ್ಕಾಗುತ್ತಾ ಇಲ್ಲಿ? ಆದ್ರೆ ಝೂಮ್ ಅಲ್ಲಿ ಕುತ್ಕೊಂಡು ನಾನು ಇಲ್ಲಿ ಯಾರ್ಯಾರು ಏನೇನ್ ಮಾಡ್ತಿದ್ದೀರಿ ಅಂತ ನೋಡ್ದಿರಾ ಹೇಳಕ್ಕಾಗತ್ತಾ? ಇಲ್ಲ ಮಾತಾಜಿ, ಆದ್ರೆ ಸಾಧ್ಯ ಇಲ್ಲ. ಪರಮಾತ್ಮ ಆದ್ರೆ ಪರಮಾತ್ಮ ಹೇಳಕ್ಕಾಗುತ್ತೆ, ಯಾಕಂದ್ರೆ ಅವನು ಎಲ್ಲರ ಹೃದಯದಲ್ಲಿ ಕೂತಿದ್ದಾನೆ. ಆದ ಕಾರಣ ಅವನಿಗೆ ಗೊತ್ತಾಗುತ್ತೆ. ಹಾಗೆ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ಅರ್ಜುನನ ಈ ಒಂದು 6 ಪ್ರಶ್ನೆಗಳಿಗೆ ಅವನ ಮೊದಲ 2 ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದಾನೆ. ಕ್ಷೇತ್ರ ಅಂದ್ರೆ ದೇಹ, ಕ್ಷೇತ್ರಜ್ಞ ಅಂತಂದ್ರೆ ಆ ಕ್ಷೇತ್ರವನ್ನ ತಿಳಿದಂತವರು ಇಬ್ರು, ಒಂದು ಆತ್ಮ ಮತ್ತೊಂದು ಪರಮಾತ್ಮ ಅಂತ. ದೇಹಕ್ಕೆ ಮತ್ತೆ ಆತ್ಮಕ್ಕೆ ವ್ಯತ್ಯಾಸಗಳನ್ನ ನಾವು 2ನೇ ಅಧ್ಯಾಯದಲ್ಲಿ ನೋಡ್ತೀವಿ. ದೇಹ ಅನ್ನುವಂಥದ್ದು 6 ರೀತಿಯ ಬದಲಾವಣೆಗಳನ್ನ ಹೊಂದುತ್ತೆ. ಆದ್ರೆ ಆತ್ಮಕ್ಕೆ ಬದಲಾವಣೆ ಇದೆಯಾ? ಆತ್ಮ ಬದಲಾಗುತ್ತಾ? ಇಲ್ಲ ಅದು ಇಲ್ಲ ಹುಟ್ಟುತ್ತಾ? ದೇಹ ಆ- ಆ- ಬದಲಾಗುತ್ತೆ, ಆತ್ಮ ಹುಟ್ಟು ಇಲ್ಲ, ಬದಲಾಗಲ್ಲ. ಸಾವು ಇಲ್ಲ. ಅದು ದೇಹ ಕ್ಷಯಿಸು. ಅಷ್ಟೇ ಬದಲಾಗುತ್ತೆ ಅಲ್ವಾ? ಹಾ ಮಾತಾಜಿ. ಆತ್ಮ ಬದಲಾಗುತ್ತೆ. ದೇಹ ಅನ್ನುವಂಥದ್ದು ಅದು ಮಹಾಭೂತಗಳಿಂದ ಆಗುವಂಥದ್ದು, 24 ಘಟಕಾಂಶಗಳಿಂದ ಆಗುವಂಥದ್ದು. ಇದು ಅದರಲ್ಲೇ ಲೀನ ಆಗ್ಬಿಡುತ್ತೆ. ಅದು ಆತ್ಮ ಅನ್ನುವಂಥದ್ದು ಪರಮಾತ್ಮನ ಜೊತೆಲೇ ಇರುವಂಥದ್ದು. ಆದ್ರೆ ಹುಟ್ಟು ಸಾವು ಅನ್ನುವಂಥದ್ದು ದೇಹಕ್ಕೆ ಆಗುತ್ತೆ ಹೊರತು ಆತ್ಮಕ್ಕೆ ಆಗೋದಿಲ್ಲ. ಆ ಇಲ್ಲ. ಆತ್ಮವನ್ನ ಸಾಯಿಸ್ಲಿಕ್ಕೆ, ನಾಶ ಮಾಡೋದಕ್ಕೆ ಸಾಧ್ಯನೂ ಇಲ್ಲ. ಆ ಒಂದು 6 ಬದಲಾವಣೆಗಳು ಏನೆಲ್ಲ ನೋಡ್ತೀವಿ, ಹುಟ್ಟುವಂಥದ್ದು, ಬೆಳೆಯುವಂಥದ್ದು, ಕೆಲವು
ದೇಹದಲ್ಲಿ ಬದಲಾವಣೆಗಳಾಗುವಂಥದ್ದು, ನಂತರ ಉತ್ಪನ್ನಗಳು ಅಂದ್ರೆ ಮಕ್ಕಳು ಮೊಮ್ಮಕ್ಕಳು ಹುಟ್ಟುವಂಥದ್ದು, ನಂತರ ಕ್ಷೀಣಿಸುವಂಥದ್ದು, ವಯಸ್ಸಾಗುವಂಥದ್ದು, ಆಮೇಲೆ ಅದು ನಾಶ ಆಗುವಂಥದ್ದು, ಇದೆಲ್ಲ ದೇಹಕ್ಕೆ ಮಾತ್ರ ಆಗುತ್ತೆ ಹೊರತು ಆತ್ಮಕ್ಕೆ ಆಗೋದಿಲ್ಲ. ಆ ಒಂದು ಬದಲಾವಣೆ ಎಲ್ಲಿ ಆಗ್ತಾ ಇದೆ ಅದನ್ನ ನಾವು ಕ್ಷೇತ್ರ ಅಂತ ಕರಿತಾ ಇದೀವಿ. ಯಾವುದು ಬದಲಾವಣೆ ಆಗದೇ ಇರುವಂತದ್ದಿದೆ ಅದನ್ನ ಕ್ಷೇತ್ರಜ್ಞ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಶ್ಲೋಕ 3. ಹರೇ ಕೃಷ್ಣ ಮಾತಾಜಿ. ಹಾ ಮಾತಾಜಿ. ಕ್ಷೇತ್ರಜ್ಞಂ ಚಾಪಿ ಮಾ ವಿದ್ಧಿ ಸರ್ವಕ್ಷೇತ್ರೇಷು ಭಾರತ. ಕ್ಷೇತ್ರಜ್ಞಾಯೋರ್ಜ್ಞಾನಂ ಯಜ್ಞಜ್ಞಾನಂ ಮತಂ ಮಮ. ಅನುವಾದ. ಭರತ ವಂಶದ ಶ್ರೇಷ್ಠನಾದ ಅರ್ಜುನನೇ, ಎಲ್ಲಾ ದೇಹಗಳಲ್ಲಿರುವ ಕ್ಷೇತ್ರಜ್ಞನು ನಾನೇ. ಈ ದೇಹವನ್ನು ಅದರ ಕ್ಷೇತ್ರಜ್ಞನು ತಿಳಿಯುವುದೇ ಜ್ಞಾನ ಎನ್ನುವುದನ್ನು ನೀನು ಅರ್ಥ ಮಾಡಿಕೊಳ್ಳಬೇಕು. ಇದೇ ನನ್ನ ಅಭಿಪ್ರಾಯ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಅಂದ್ರೆ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ ಜ್ಞಾನ ಅಂದ್ರೆ ಏನು ಅನ್ನೋದಕ್ಕೆ ಇವಾಗ ಉತ್ತರವನ್ನ ಕೊಡ್ತಾ ಇದ್ದಾನೆ. ಜ್ಞಾನ ಅಂದ್ರೆ ಏನು ಅಂತಂದ್ರೆ ಈ ಕ್ಷೇತ್ರಜ್ಞ ಈ ವಿಷಯವನ್ನ ತಿಳಿಯುವಂಥದ್ದೇ ಜ್ಞಾನ ಅಂತ ಇಲ್ಲಿ, ಅದನ್ನ ಅರ್ಥ ಮಾಡ್ಕೊಳ್ಳೋದೇ ಜ್ಞಾನ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಅಂದ್ರೆ ನಾವೀಗ ಹಿಂದಿನ ಒಂದು ಶ್ಲೋಕದಲ್ಲಿ ಏನೆಲ್ಲ ತಿಳ್ಕೊಂಡ್ವಿ, ದೇಹ ಅಂದ್ರೆ ಅದು ಈ ಪಂಚಭೂತಗಳಿಂದ ಆದಂಥದ್ದು, ಅದನ್ನೇ ನಾವು ಪ್ರಕೃತಿಯ ಒಂದು ಭಾಗ ಅಂತ ಹೇಳ್ತೀವಿ. ಪ್ರಕೃತಿ ಆಗುತ್ತೆ ದೇಹ ಅನ್ನುವಂಥದ್ದು. ಅದನ್ನ ನಾವು ಕ್ಷೇತ್ರ ಅಂತ ಕರಿತಿದೀವಿ. ನಂತರ ಕ್ಷೇತ್ರಜ್ಞ ಅಂತಂದ್ರೆ ಆತ್ಮ ಮತ್ತೆ ಪರಮಾತ್ಮನ ವಿಷಯವಾಗಿ ತಿಳಿಯುವಂಥದ್ದು. ಈ ವಿಚಾರಗಳನ್ನ ನಾವು ಕೂಲಂಕುಷವಾಗಿ ಅಧ್ಯಯನ ಮಾಡಿದಾಗ ಏನು ಅರ್ಥ ಮಾಡ್ಕೊಂತೀವಿ, ಅದಕ್ಕೆ ನಾವು ಯಾವ ಒಂದು ಜ್ಞಾನವನ್ನು ಬಳಸ್ತೀವಿ ಅದೇ ನಿಜವಾದ ಜ್ಞಾನ ಅಂತ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಅಂದ್ರೆ ದೇಹ ಅಂದ್ರೆ ಕ್ಷೇತ್ರ, ಮತ್ತೆ ಕ್ಷೇತ್ರಜ್ಞ ಅಂತಂದ್ರೆ ಆತ್ಮ ಪರಮಾತ್ಮ, ಈ ವಿಷಯಗಳನ್ನ ಅಧ್ಯಯನ ಮಾಡುವುದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಪ್ರಭು, ಜೀವಿ ಮತ್ತೆ ಜಡವಸ್ತು, ಈ ದೇಹ ಅನ್ನುವಂಥದ್ದು, ಕ್ಷೇತ್ರ ಅನ್ನುವಂಥದ್ದು ಜಡವಸ್ತುವಿನಿಂದ ಆಗಿರುವಂಥದ್ದು. ಪ್ರತಿಯೊಂದು ದೇಹದಲ್ಲಿ ಚಟುವಟಿಕೆಗಳ ಪ್ರತಿಯೊಂದು ಕ್ಷೇತ್ರದಲ್ಲಿ 2 ಆತ್ಮಗಳಿವೆ, ಒಂದು ವ್ಯಕ್ತಿಗತ ಆತ್ಮ, ಇನ್ನೊಂದು ಪರಮಾತ್ಮ. ಕ್ಷೇತ್ರಾಣಿ ಹಿ ಶರೀರಾಣಿ ಬೀಜಂ ಚಾಪಿ ಶುಭಾಶುಭೆ ತಾನಿ ವೇತಿ ಸ ಯೋಗಾತ್ಮ ತಥಾ ಕ್ಷೇತ್ರಜ್ಞ ಉಚ್ಯತೆ. ಇದನ್ನ ಹೇಳ್ತಿರುವಂತದ್ದು ವೇದ ಸಾಹಿತ್ಯದಲ್ಲಿ ಬರುವಂತ ಒಂದು ವಿಚಾರವನ್ನ. ದೇಹವನ್ನು ಕ್ಷೇತ್ರ ಎಂದು ಕರೆದಿದೆ, ಅದರೊಳಗೆ ಕ್ಷೇತ್ರಜ್ಞನು ಪ್ರಭು ವಾಸಿಸುತ್ತಾನೆ. ದೇಹವನ್ನು ತಿಳಿದವನು ಮತ್ತೆ ಆ ದೇಹದಲ್ಲಿ ಇರುವಂತಹ ಪ್ರಭು ಅಂತಂದ್ರೆ ಜೀವಾತ್ಮನನ್ನು ತಿಳಿದಂತವನು, ಅವನನ್ನ ಪ್ರಭು ಅಂದ್ರೆ ಜೀವಾತ್ಮನನ್ನ, ಇವನನ್ನ ಪರಮ ಪ್ರಭು ಅಂತಲ್ಲಿ ಕರಿತಾ ಇದ್ದಾರೆ. ಚಿಂತನೆಯಲ್ಲಿ ಕೂಡ ವಿಷಯವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಭೋಕ್ತಾಭೋಗ್ಯಂ ಪ್ರೇರಿತಾರಾಂಶ ಮತ್ವಾ ಸರ್ವ ಪ್ರೋಕ್ತಂ ತ್ರಿವಿಧಂ ಬ್ರಹ್ಮ ಏತದ್. ಬ್ರಹ್ಮನ 3 ಪರಿಕಲ್ಪನೆಗಳ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಚಟುವಟಿಕೆಗಳ ಕ್ಷೇತ್ರವಾಗಿ ಪ್ರಕೃತಿಯು ಬ್ರಹ್ಮನ್, ಅಂದ್ರೆ ಪ್ರಕೃತಿಯನ್ನು ಕೂಡ ಬ್ರಹ್ಮನ್ ಅಂತ ಕರೀತಾ ಇದ್ದಾರೆ. ಪ್ರಕೃತಿಯನ್ನು ನಿಯಂತ್ರಿಸಲು ಪ್ರಯತ್ನಿಸುವ ಜೀವಿಯು ಸಹ ಬ್ರಹ್ಮನ್. ಇವೆರಡನ್ನೂ ನಿಯಂತ್ರಿಸುವವನು ಬ್ರಹ್ಮನ್, ಆತನೇ ವಾಸ್ತವಿಕವಾಗಿ ನಿಯಂತ್ರಕ. ಅಂದ್ರೆ ಎಲ್ಲವೂ ಕೂಡ ಬ್ರಹ್ಮನ್ ಅಂತ ಹೇಳ್ತಾ ಇದ್ದಾರೆ. ಒಂದು ಪ್ರಕೃತಿಯನ್ನ ಮತ್ತೆ ಜೀವಾತ್ಮನ, ಪರಮಾತ್ಮನನ್ನ ಪರಬ್ರಹ್ಮ ಅಂತ ನಾವು ಹೇಳ್ತೀವಿ. ಇಲ್ಲಿ ಹೇಳ್ತಾ ಇದ್ದಾರೆ ಈ ಒಂದು ಜೀವಾತ್ಮ ಅನ್ನುವಂಥದ್ದು ಚ್ಯುತಿಯನ್ನ ಹೊಂದುತ್ತೆ ಅಂತ. ಆದ್ರೆ ಭಗವಂತ ಅವನು ಅಚ್ಯುತ, ಅವನಿಗೆ ಚ್ಯುತಿ ಅನ್ನುವಂಥದ್ದು ಇಲ್ಲ. ನಾವು ಚ್ಯುತಿಯನ್ನ ಹೊಂದುತ್ತೀವಿ ಅಂತ ಏನು ಅಂತಂದ್ರೆ ನಾವು ಬೇರೆ ಬೇರೆ ದೇಹಗಳನ್ನ ಪಡಿತಾ ಹೋಗ್ತೀವಿ. ನಮ್ಮ ದೇಹ ಅನ್ನುವಂಥದ್ದು ಬದಲಾವಣೆ ಆಗ್ತಾ ಇರುತ್ತೆ. ಆದ್ರೆ ಭಗವಂತನ ದೇಹ ಆ ರೀತಿಯದ್ದಲ್ಲ. ಅಂದ್ರೆ ಅವನು ನಮ್ಮ ಹಾಗೆ ಬದಲಾವಣೆಗಳನ್ನ ಹೊಂದುವಂತಹ ನಾಶವನ್ನು ಅಂದ್ರೆ ಹೊಂದುವಂತಹ ದೇಹವನ್ನು ಅವನು ಹೊಂದಿಲ್ಲ ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಅರ್ಚನಾ ಮಾತಾಜಿ ಹ್ಯಾಂಡ್ ರೈಸ್ ಮಾಡಿದ್ದೀರಿ. ಓದ ಮಾತಾಜಿ. ತತ್ಕ್ಷೇತ್ರಂ ಯಚ್ಚ ಯಾದೃಕ್ ಚ ಯದ್ವಿಕಾರಿ ಯತಶ್ಚ ಯತ್ ಸ ಚ ಯೋ ಮತ್ಪ್ರಭಾವಶ್ಚ ತತ್ ಸಮಾಸೇನ ಮೇ ಶೃಣು. ಅನುವಾದ ಶಿಲಾ ಪ್ರಭುಪಾದರಿಂದ. ಶಿಲಾ ಪ್ರಭುಪಾದ್ ಕಿ ಜೈ. ಈ ಕಾರ್ಯಕ್ಷೇತ್ರ ಮತ್ತು ಅವರ ಸ್ವರೂಪ, ಅದರಲ್ಲಿ ಆಗುವ ಬದಲಾವಣೆಗಳು, ಅದು ಹೇಗೆ ಉತ್ಪತ್ತಿಯಾಯಿತು, ಕಾರ್ಯಕ್ಷೇತ್ರವನ್ನು ಬಲ್ಲವನು ಯಾರು ಮತ್ತು ಅವನ
ಪ್ರಭಾವಗಳು ಯಾವುವು ಎನ್ನುವುದನ್ನು ಕುರಿತು ನನ್ನ ಸಂಕ್ಷಿಪ್ತವಾದ ವಿವರಣೆಯನ್ನು ಕೇಳು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಈ ಕಾರ್ಯಕ್ಷೇತ್ರ ಮತ್ತೆ ಅದರ ಸ್ವರೂಪ ಅಂದ್ರೆ ಈ ಒಂದು ದೇಹ ಅನ್ನುವಂಥದ್ದು ಮತ್ತೆ ಅದರ ಒಂದು ಸ್ವರೂಪ ಅಂದ್ರೆ 6 ಬದಲಾವಣೆಗಳಾಗುವಂಥದ್ದು, ಇದೆಲ್ಲವೂ ಕೂಡ ಹೇಗೆ ಉತ್ಪತ್ತಿ ಆಯ್ತು ಅಂದ್ರೆ ದೇಹ ಅನ್ನುವಂಥದ್ದು ಹೇಗೆ ಅದು ಆ ಪ್ರಾರಂಭ ಆಯ್ತು ಅನ್ನುವಂಥದ್ದು, ಮತ್ತೆ ಕಾರ್ಯಕ್ಷೇತ್ರವನ್ನು ಬಲ್ಲವನು ಅಂದ್ರೆ ಆ ದೇಹದಲ್ಲಿ ಇರುವಂತಹ ಅವರು ಆತ್ಮ ಪರಮಾತ್ಮ, ಮತ್ತೆ ಅವನ ಪ್ರಭಾವಗಳು ಯಾವುವು ಎನ್ನುವುದನ್ನು ಇಲ್ಲಿ ಭಗವಂತ ಸಂಕ್ಷಿಪ್ತವಾದ ವಿವರಣೆನ ಹೇಳ್ತೀನಿ ಅಂತ ಇಲ್ಲಿ ತಿಳಿಸ್ತಾ ಇದ್ದಾನೆ. ಅಂದ್ರೆ ಈ ಒಂದು ಅಧ್ಯಾಯದಲ್ಲಿ ನಾವು ತಿಳ್ಕೊಳ್ತಿರುವಂತಹ ವಿಚಾರಗಳಿಗೂ ಕ್ಷೇತ್ರ ದೇಹ, ಅದರ ಸ್ವರೂಪ, ಮತ್ತೆ ಕ್ಷೇತ್ರಜ್ಞ ಅವನ ಸ್ವರೂಪ. ಕ್ಷೇತ್ರದ ಸ್ವರೂಪ ಏನು ಅಂತಂದ್ರೆ 6 ಬದಲಾವಣೆಗಳಾಗುತ್ತೆ, ಹುಟ್ಟು ಸಾವು ಎಲ್ಲ ಆಗುತ್ತೆ. ಆದ್ರೆ ಕ್ಷೇತ್ರಜ್ಞ ಯಾರಿದ್ದಾನೆ ಅವನ ಸ್ವರೂಪ ಏನು ಅಂದ್ರೆ ಅವನ ಸ್ವರೂಪ ಜೀವೇರಿ ಸ್ವರೂಪ ನಿತ್ಯರಿ ಕೃಷ್ಣದಾಸ, ಅಂದ್ರೆ ಅವನು ಭಗವಂತನ ಸೇವೆ ಮಾಡುವಂಥದ್ದು ಅವನ ಸ್ವರೂಪ ಆಗಿರುತ್ತೆ ಆತ್ಮನದು. ಮತ್ತೆ ಪರಮಾತ್ಮ ಯಾರು ಅಂತಂದ್ರೆ ಅವನು ಭಗವಂತನ ಸ್ವಾಂಶ ವಿಸ್ತರಣೆ. ಇಲ್ಲಿ ಶಕ್ತಿ ಅಂತ ಹೇಳ್ತಾರೆ. ಈ ಒಂದು ಬಹಿರಂಗ ಶಕ್ತಿ ಪ್ರಕೃತಿ ಕೂಡ ಭಗವಂತನ ಒಂದು ಶಕ್ತಿಯಾಗಿದೆ. ಅದೇ ರೀತಿ ಜೀವಾತ್ಮಗಳು ನಾವು ಕೂಡ ಭಗವಂತನ ಶಕ್ತಿಯಾಗಿದ್ದೀವಿ. ಈ ಶಕ್ತಿ ಅನ್ನುವಂಥದ್ದು ಏನಿದೆ ಅದು ಭಗವಂತನ ಸೇವೆ ಮಾಡುವುದಕ್ಕಾಗಿಯೇ ಇರುವಂಥದ್ದು. ಪ್ರಕೃತಿ ಇರಬಹುದು ಅಥವಾ ನಾವು ಭಗವಂತನ ವಿಭಿನ್ನ ಅಂಶಗಳಿರ್ಬೋದು, ನಾವೆಲ್ಲರೂ ಕೂಡ ಸದಾ ಭಗವಂತನ ಸೇವೆ ಮಾಡುವಂಥದ್ದೇ ನಮ್ಮ ನಿಜ ಸ್ವರೂಪ ಆಗಿದೆ. ಆದ್ರೆ ಭಗವಂತನ ಸ್ವಾಂಶ ವಿಸ್ತರಣೆಗಳು ಅವರೆಲ್ಲರೂ ಕೂಡ ಈ ಒಂದು ಸೇವೆಯನ್ನ ಸ್ವೀಕಾರ ಮಾಡುವಂಥವ್ರು. ಹೀಗೆ ಆ ಈ ಒಂದು ದೇಹ ಅನ್ನುವಂಥದ್ದು ಅವರವರ ಕರ್ಮಾನುಸಾರ ಅವರವರ ಇಚ್ಛಾನುಸಾರ ಮತ್ತೆ ಮತ್ತೆ ಬದಲಾಗ್ತಾ ಇರುವಂತದ್ದು. ಆದ್ರೆ ಈ ಒಂದು ಆತ್ಮ ಅನ್ನುವಂಥದ್ದಿದೆ ಅದಕ್ಕೆ ಇಚ್ಛೆ ಪಡುವಂತಹ ಒಂದು ಸಾಮರ್ಥ್ಯ ಮಾತ್ರ ಇರುವ ಕಾರಣ ಅದು ಇಚ್ಛೆ ಪಟ್ಟ ಹಾಗೆ ಆಧ್ಯಾತ್ಮಿಕ ಜಗತ್ತಿಗೆ ಕೂಡ ಹೋಗೋ ಪ್ರಯತ್ನ ಪಡಬಹುದು. ಅದೇ ರೀತಿ ಈ ಭೌತಿಕ ಜಗತ್ತಿನಲ್ಲಿಯೇ ಬಂಧನದಲ್ಲಿ ಸಿಲುಕಿಕೊಳ್ಳುವಂತಹ ಇಚ್ಛೆಗಳನ್ನ ಅದು ಬೆಳೆಸ್ಕೊಳ್ಬಹುದು. ಹೀಗೆ ಕಾರ್ಯಕ್ಷೇತ್ರವನ್ನ ಬಲ್ಲವನು ಅಂದ್ರೆ ಇಲ್ಲಿ ದೇಹದಲ್ಲಿ ಏನೆಲ್ಲ ನಡೀತಿದೆ ಅದನ್ನ ಬಲ್ಲವನು ಅಂದ್ರೆ ಒಂದು ಆತ್ಮ ಮತ್ತೆ ಪರಮಾತ್ಮ. ಮತ್ತೆ ಆ ಪರಮಾತ್ಮನ ವಿಷಯ ಮುಂದೆ ನಾವು ನೋಡ್ತೀವಿ, ಅವನು ಏನ್ ಮಾಡ್ತಾನೆ, ಅನುಮತಿಗಳನ್ನ ಕೊಡ್ತಾನೆ. ನಾವೇನೆಲ್ಲ ಆಸೆಗಳನ್ನ ಇಟ್ಕೊಳ್ತೀವಿ ಅದನ್ನ ಈಡೇರಿಸುವಂತವನು ಅವನೇ ಆಗಿರ್ತಾನೆ. ಮತ್ತೆ ನಾವು ಮಾಡ್ತೀವಂತ ಪ್ರತಿಯೊಂದನ್ನು ಕೂಡ ಉಪದೃಷ್ಟ ಅಂದ್ರೆ ಅವನು ಸದಾ ನೋಡ್ತಾ ಇರ್ತಾನೆ, ವೀಕ್ಷಿಸ್ತಾ ಇರ್ತಾನೆ. ಯಾವ ರೀತಿ ವೀಕ್ಷಿಸ್ತಾನೆ ಅಂತಂದ್ರೆ ಬರೀ ನಾವು ಮಾತನಾಡುವಂಥದ್ದು ಇಲ್ಲಿ ನಡೀತಿರುವಂಥದ್ದು ಅಲ್ಲಿ ಮಾತ್ರ ಅಲ್ಲ, ನಮ್ಮ ಮನಸ್ಸಿನಲ್ಲಿ ಆಗ್ತಿರುವಂತಹ ಭಾವನೆಗಳು ಎಲ್ಲವನ್ನೂ ಕೂಡ ಅವನು ನೋಡ್ತಾ ಇರ್ತಾನೆ. ಹೀಗೆ ಈ ಎಲ್ಲ ವಿಷಯಗಳನ್ನ ಕುರಿತು ಈ ಕ್ಷೇತ್ರಜ್ಞ ಜ್ಞಾನ ಈ ವಿಚಾರಗಳನ್ನ ನಾವು ಈ ಅಧ್ಯಾಯದಲ್ಲಿ ಇದು ಹರೇ ಕೃಷ್ಣ. ಋಷಿರ್ಬ್ರೀ ಬಹುಧಾ ಗೀತಂ ಛಂದೋಭಿರ್ವಿಧೈ ಪೃಥಕ್ ಬ್ರಹ್ಮಸೂತ್ರಾಪದಶ್ಚೈವ ಹೇತುಮದ್ಭಿರ್ವಿನಿಶ್ಚಿತೈ. ಅನುವಾದ: ಕ್ಷೇತ್ರ ಮತ್ತು ಕ್ಷೇತ್ರಜ್ಞನ ಜ್ಞಾನವನ್ನು ಅನೇಕ ಋಷಿಗಳು ಬೇರೆ ಬೇರೆ ವೈದಿಕ ಬರಹಗಳಲ್ಲಿ ವರ್ಣಿಸಿದ್ದಾರೆ. ವಿಶೇಷವಾಗಿ ವೇದಾಂತ ಸೂತ್ರದಲ್ಲಿ ಕಾರ್ಯಕಾರಣದ ತರ್ಕದೊಂದಿಗೆ ಅದನ್ನು ನಿರೂಪಿಸಿದೆ. ಅಂದ್ರೆ ಇದು ಕ್ಷೇತ್ರ ಮತ್ತೆ ಕ್ಷೇತ್ರಜ್ಞ ಈ ಜ್ಞಾನವನ್ನ ಇಲ್ಲಿ ಭಗವಂತ ಅನೇಕ ರೆಫರೆನ್ಸ್ ಕೊಡ್ತಾ ಇದ್ದಾರೆ, ಇಲ್ಲೆಲ್ಲ ಬರುತ್ತೆ ಅನ್ನುವಂಥದ್ದನ್ನ ಅವನು ಹೇಳ್ತಾ ಇದ್ದಾನೆ. ಋಷಿಮುನಿಗಳು ಅನೇಕ ಜನ ಇದರ ಬಗ್ಗೆ ವೇದಾಂತ ಸೂತ್ರಗಳಲ್ಲಿ ವರ್ಣಿಸಿದ್ದಾರೆ ಅಂತ ಅಲ್ಲಿ ಹೇಳ್ತಾ ಇದ್ದಾರೆ. ಈ ವೇದಗಳನ್ನು ಕೊಟ್ಟಿರುವಂತದ್ದು ಯಾರು? ಹರೇ ಕೃಷ್ಣ. ವೇದವ್ಯಾಸರು ಅದನ್ನು ವಿಂಗಡಣೆ ಮಾಡಿದ್ದಾರೆ, ಭಗವಂತನೇ ಕೊಟ್ಟಿದ್ದಾನೆ ಮಾತಾಜಿ. ಅದನ್ನ ವಿಂಗಡಣೆ ಮಾಡಿದವ್ರು ಯಾರು? ವೇದವ್ಯಾಸರು ಮಾತಾಜಿ. ವೇದವ್ಯಾಸರು ಮಾಡಿರುವಂತಹ ಒಂದು ವೇದಾಂತ ಸೂತ್ರಗಳಲ್ಲಿ ಈ ಎಲ್ಲ ವಿಷಯಗಳ ಬಗ್ಗೆ ಒಂದು ವಿಚಾರಗಳಿದೆ ಅಂತ ಹೇಳ್ತಾರೆ. ವೇದಾಂತ ಸೂತ್ರ ಅಂತಂದ್ರೆ ಇಲ್ಲಿನ ಅನೇಕ ಸೂತ್ರಗಳನ್ನ ಮುಂದೆ ಕೊಟ್ಟಿದ್ದಾರೆ ಭಾರತದಲ್ಲಿ ಪ್ರಭುಪಾದರು ಕೂಡ. ಆದ್ರೆ ಅವೆಲ್ಲವೂ ಕೂಡ ಏನಂತ ಹೇಳ್ತಾರೆ ಅಂದ್ರೆ ಶ್ಲೋಕಗಳ ರೂಪದಲ್ಲಿ ಇರುವಂತದ್ದು. ಅಂದ್ರೆ ಯಾವ ರೀತಿ ಅಂದ್ರೆ ಸೂತ್ರ ಅಂದ್ರೆ ಈ ಒಂದು ಕನ್ನಡದಲ್ಲಿ ಅದನ್ನು ಟ್ರಾನ್ಸ್ಲೇಟ್ ಮಾಡಿದ್ರೆ ಫಾರ್ಮುಲಾ ಅಂತ ಹೇಳ್ತೀವಲ್ಲ, ಹಾಗೆ ಈ ಫಾರ್ಮುಲಾದ ರೀತಿಯಲ್ಲಿ ಕೊಟ್ಟಿದ್ದಾರೆ ಕೂಡ ಅದಕ್ಕೆ ಹೊಂದಾಣಿಕೆ ಆಗುವಂತ ರೀತಿಯಲ್ಲಿ ಇರುವಂತದ್ದು. ಅದನ್ನ ಏನಂತ ಹೇಳ್ತಾರೆ, ಚಿಕ್ಕದಾಗಿ ಸೂತ್ರದ ರೂಪದಲ್ಲಿ ಅವರು ನೀಡ್ತಾರೆ. ಒಂದು ಸೂತ್ರ ಯಾವ ರೀತಿ ಹೇಳ್ತಾರೆ ಅಂದ್ರೆ ಅತತೋ ಬ್ರಹ್ಮ ಜಿಜ್ಞಾಸ ಅಂತ ಹೇಳ್ತಾರೆ. ಅಂದ್ರೆ ಆದ್ದರಿಂದ ನೀನು ಬ್ರಹ್ಮ ಜಿಜ್ಞಾಸೆಯನ್ನ ಮಾಡು ಅಂತ. ಅದಕ್ಕೆ ಈ ಒಂದು ಸೂತ್ರಕ್ಕೆ ಅನೇಕ ಋಷಿ ಮುನಿಗಳು ತಮ್ಮದೇ ಆದಂತ ರೀತಿಯಲ್ಲಿ ಅವುಗಳಿಗೆ ವ್ಯಾಖ್ಯಾನಗಳನ್ನ ನೀಡ್ತಾರೆ, ಅಂದ್ರೆ ವಿವರಣೆಗಳನ್ನ ನೀಡ್ತಾರೆ. ಏನು ಅಂತಂದ್ರೆ ನೀನು 84 ಲಕ್ಷ ಯೋನಿ ಜೀವಾತ್ಮನಿಗೆ ಹೇಳ್ತಿರುವಂಥದ್ದು, 84 ಲಕ್ಷ ಯೋನಿಗಳನ್ನ ದಾಟಿ ಈಗ ಮನುಷ್ಯ ಜನ್ಮವನ್ನು ಪಡೆದಿದ್ಯಾ, ಹಾಗಾಗಿ ಈ ಜನ್ಮದಲ್ಲಿ ಮಾತ್ರನೇ ನೀನು ಬ್ರಹ್ಮ ಜಿಜ್ಞಾಸೆ ಮಾಡ್ಲಿಕ್ಕೆ ಸಾಧ್ಯ, ಈಗ ನೀನು ಅದನ್ನ ಮಾಡು ಅಂತ ಹೇಳುವಂಥದ್ದು. ಅಂದ್ರೆ ಇಲ್ಲಿಂದ ಮುಂದುವರಿಬೇಕು ಅಂತಂದ್ರೆ ನಾವು
ಅಂದ್ರೆ ಆಧ್ಯಾತ್ಮಿಕ ಜಗತ್ತಿಗೆ ಪ್ರಯಾಣ ಬೆಳೆಸ್ಬೇಕು ಅಂತಂದ್ರೆ ಬ್ರಹ್ಮ ಜಿಜ್ಞಾಸೆ ಅಂದ್ರೆ ನಾನು ಯಾರು, ಭಗವಂತ ಯಾರು, ನನ್ನ ಒಂದು ವಾಸ್ತವ ಸ್ಥಿತಿ ಏನು, ನಾನು ಯಾಕೆ ಈ ಒಂದು ಭೌತಿಕ ಜಗತ್ತಿನ ಬಂಧನದಲ್ಲಿ ಬದ್ಧ ಜೀವನ ಮಾಡ್ತಾ ಇದ್ದೀನಿ, ಈ ವಿಚಾರಗಳನ್ನು ಕುರಿತು ಆಮ್, ಜಿಜ್ಞಾಸೆ ಅಂತಂದ್ರೆ ಕುತೂಹಲದಿಂದ ಅದನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡುವಂತ. ಈ ರೀತಿ ಅನೇಕ ಸೂತ್ರಗಳು ಬರುತ್ತೆ ಈ ಒಂದು ವೇದಾಂತ ಸೂತ್ರಗಳಲ್ಲಿ. ಅವುಗಳಿಗೆ ಅನೇಕ ಋಷಿ ಮುನಿಗಳು ಆಮ್, ಅನೇಕ ವ್ಯಾಖ್ಯಾನಗಳನ್ನ ಬರೀತಾರೆ. ಇದನ್ನ ಹೇಳ್ತಾರೆ ಅಂದ್ರೆ ಒಂದು ಅಧಿಕೃತ ಪರಂಪರೆ ಅಂತಂದ್ರೆ ಆ ಅಧಿಕೃತ ಪರಂಪರೆಯಲ್ಲಿ ಯಾರಾದ್ರೂ ಒಬ್ಬ ಆಚಾರ್ಯರು ಈ ವೇದಾಂತ ಸೂತ್ರಗಳಿಗೆ ಅವರು ವ್ಯಾಖ್ಯಾನವನ್ನ ಕೊಡ್ತಾರೆ. ಆ ಕಾರಣದಿಂದಲೇ ಅವರನ್ನ ಆ ಒಂದು ಏನಂತ ಹೇಳ್ತೀವಿ, ಪರಂಪರೆಯನ್ನ ಅಧಿಕೃತವಾದದ್ದು ಅಂತ ಹೇಳ್ತಾರೆ ಅಂತ. ಹಾಗೆ ನಮ್ಮ ಬ್ರಹ್ಮ ಮಧ್ವ ಗೌಡಿಯ ಪರಂಪರೆಯಲ್ಲಿ ಈ ವೇದಾಂತ ಸೂತ್ರಗಳಿಗೆ ವ್ಯಾಖ್ಯಾನಗಳನ್ನ ಆ ಬಲದೇವ ವಿದ್ಯಾಭೂಷಣ ಅವರು ಬರೆದಿದ್ದಾರೆ. ಅದನ್ನ ಆ ಏನಂತ ಹೇಳ್ತಾರೆ, ಗೋವಿಂದ ಭಾಷ್ಯ ಅಂತ ಹೇಳ್ತಾರೆ. ಈ ಭಾವಾರ್ಥದಲ್ಲೂ ಕೂಡ ಅನೇಕ ಸೂತ್ರಗಳನ್ನು ಕೊಟ್ಟಿದ್ದಾರೆ. ಉದಾಹರಣೆಗೆ ಅಹಂ ತ್ವಾಂಶ ತಥಾನ್ಯೆ ಎಂದಿದ್ದಾರೆ. ಅಂದ್ರೆ ನಾನು, ನೀನು ಮತ್ತು ಬೇರೆ ಬೇರೆ ಜೀವಿಗಳು ಎಲ್ಲರೂ ಐಹಿಕ ದೇಹಗಳಲ್ಲಿದ್ದರೂ ದಿವ್ಯರು ಅಂತ. ಮೊದಲೇ ಹೇಳಿದಂತೆ ಕ್ಷೇತ್ರವೂ ಇದೆ, ಕ್ಷೇತ್ರಜ್ಞರಲ್ಲಿ 2 ವಿಧಗಳಿವೆ, ಜೀವಿ ಮತ್ತೆ ಪರಮಾತ್ಮ. ತೈತರಿಯ ಉಪನಿಷತ್ತಿನಲ್ಲಿ ಹೇಳಿದಂತೆ ಬ್ರಹ್ಮಪುಚ್ಛ ಪ್ರತಿಷ್ಠಾ. ಈಗ ಬ್ರಹ್ಮಪುಚ್ಛ ಅಂದ್ರೆ ಏನು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಬ್ರಹ್ಮಪುಚ್ಛ ಅಂತಂದ್ರೆ ಈ ತೈತರಿಯ ಉಪನಿಷತ್ತಿನಲ್ಲಿ ಬರುವಂತಹ ಒಂದು ವಿಚಾರ ಇದು. ಇಲ್ಲಿ ಬೇರೆ ಬೇರೆ ಜೀವಾತ್ಮಗಳು ಬೇರೆ ಬೇರೆ ದೇಹಗಳನ್ನ ಹೊಂದಿದ್ದಾರೆ. ಆ ಬೇರೆ ಬೇರೆ ದೇಹಗಳಲ್ಲಿ ಹೊಂದಿದಾಗ ಅವರಿಗೆ ಆನಂದ ಅನ್ನುವಂಥದ್ದು ಬೇರೆ ಬೇರೆ ಹಂತಗಳಲ್ಲಿ ಅವರು ಹುಡುಕ್ತಾರೆ. ಅಂದ್ರೆ ಈಗ ಬ್ರಹ್ಮಪುಚ್ಛ ಅಂತಂದ್ರೆ ಅಲ್ಲಿ ಒಂದು 5 ಹಂತಗಳಲ್ಲಿ ಹೇಳ್ತಾರೆ. ಈ ಆನಂದ ಅನ್ನುವಂಥದ್ದನ್ನ ಬೇರೆ 5 ಹಂತಗಳಲ್ಲಿ ತಿಳ್ಕೊಳ್ಳುವಂಥವ್ರು, ಅದನ್ನ ಪಡ್ಕೊಳ್ಳೋಕೆ ಪ್ರಯತ್ನ ಪಡುವಂಥವ್ರು. ಮೊದಲನೇದಾಗಿ ಬರುವಂಥದ್ದು ಪ್ರತಿಯೊಂದು ಮನುಷ್ಯನು ಯಾವ ರೀತಿ ಇರ್ತಾನೆ ಅಂದ್ರೆ ಅವನು ಆಹಾರ ನಿದ್ರಾ ಭಯಮತುನದಲ್ಲಿ ಇರುವಂತಹ ಒಂದು ವ್ಯಕ್ತಿ. ಅಂದ್ರೆ ಅವನು ಅನಾಗರಿಕ ಜೀವನವನ್ನು ನಡೆಸುವಂತವನು. ಅಂದ್ರೆ ಅವನಿಗೆ ಯಾವುದೇ ಕಟ್ಟುಪಾಡುಗಳಿಲ್ಲ. ಅಂದ್ರೆ ಪ್ರಾಣಿಗಳ ಹಾಗೆ ವರ್ತಿಸುವಂತವನು. ಅಂದ್ರೆ ಅವನಿಗೆ ಊಟ ಸಿಕ್ಕಿದ್ರೆ ಸಾಕು, ಮತ್ತೆ ಉಳಿದದೆಲ್ಲ ಅವನಿಗೆ ಯಾವ್ದಕ್ಕೂ ಅವನು ಹೆಚ್ಚು ಪ್ರಾಮುಖ್ಯತೆನ ಕೊಡೋದಿಲ್ಲ. ಊಟ ಅಷ್ಟೇ. ಅಂದ್ರೆ ಈ ಪ್ರಾಣಿಗಳೆಲ್ಲ ಆ ರೀತಿನೇ. ಅಂದ್ರೆ ಅವು ಹೋಗಿದ ಕಡೆ ಎಲ್ಲ ಮೂಸಿ ನೋಡ್ತವೆ ಅಂತ ಹೇಳ್ತಾರೆ. ಅಂದ್ರೆ ಇದು ತಿನ್ಲಿಕ್ಕೆ ಯೋಗ್ಯವಾದ ಅಂತ ಹುಡುಕ್ತಾ ಇರ್ತವೆ ಅಂತ. ಹಾಗೆ ಅವುಗಳಿಗೆ ಗೊತ್ತಿರುವಂತ ಒಂದೇ ವಿಷಯ ಏನು ಅಂತಂದ್ರೆ, ನಾನು ಊಟ ಮಾಡಿದ್ರೆ ನಾನು ಬದುಕಲಿಕ್ಕೆ ಸಾಧ್ಯ ಇದೆ, ನನಗೆ ಊಟ ಸಿಕ್ಕಿದ್ರೆ ಸಾಕು. ಆ ರೀತಿ ಬರೀ ಊಟಕ್ಕಾಗಿ ಜೀವನ ಮಾಡುವಂತಹ ಒಂದು ಹಂತದಲ್ಲಿ ಆನಂದವನ್ನ ಹುಡುಕುವಂತಹ ಒಂದು ಜೀವಾತ್ಮಗಳು, ಅವರನ್ನ ಅನ್ನಮಯ ಕೋಶದಲ್ಲಿ ಇದ್ದಾರೆ ಅಂತ ಹೇಳ್ತಾರೆ. ನಂತರ ಬರುವಂತದ್ದು ಪ್ರಾಣಮಯ ಕೋಶದಲ್ಲಿ ಬರುವಂತಹ ಜೀವಾತ್ಮಗಳು. ಈ ಅನ್ನಮಯ ಕೋಶದಲ್ಲಿ ಇರುವಂತಹ ಜೀವಾತ್ಮಗಳು ಅವರು ತಮೋಗುಣದಲ್ಲಿ ಇರ್ತಾರೆ. ನಂತರ ಬರುವಂತಹ ಒಂದು ಪ್ರಾಣಮಯ ಕೋಶದಲ್ಲಿ ಇರುವಂತಹ ಜೀವಾತ್ಮರು ಅವ್ರು ಯಾವ ರೀತಿ ಆನಂದವನ್ನ ಪಡಿತಾರೆ ಅಂತಂದ್ರೆ, ಅವರು ಆ ಒಂದು ಏನಂತ ಹೇಳ್ತಾರೆ, ದೇಹ ಭಾವನೆಯಿಂದ ಇಂದ್ರಿಯಗಳ ಸುಖದ ಕಡೆಗೆ ಅವರು ಹೆಚ್ಚು ಪ್ರಾಮುಖ್ಯತೆನ ಕೊಡ್ತಾರೆ. ಇಂದ್ರಿಯ ಭೋಗದಲ್ಲಿ ಅವರ ಜೀವನ ಇರುತ್ತೆ. ಅವರೆಲ್ಲರೂ ಕೂಡ ರಜೋಗುಣದಲ್ಲಿ ಇರುವಂತಹ ಒಂದು ಜೀವಿಗಳು. ಯಾವ ರೀತಿ ಅಂತಂದ್ರೆ ಅವರಿಗೆ ಹೆಚ್ಚು ಓದುವಂಥದ್ದು ಅಥವಾ ಹೆಚ್ಚು ಸಂಪಾದನೆ ಮಾಡುವಂಥದ್ದು, ಸಮಾಜದಲ್ಲಿ ಒಂದು ಪ್ರತಿಷ್ಠೆ ಸ್ಥಾನಮಾನ ಬಯಸುವಂಥದ್ದು, ಅದಕ್ಕಾಗಿ ಕಷ್ಟಪಟ್ಟು ಅವರು ಅದನ್ನ ಸಾಧಿಸುವಂಥದ್ದು. ಅಂದ್ರೆ ಅವರಿಗೆ ಇಂದ್ರಿಯ ಸುಖ ಮಾಡೋದ್ರಲ್ಲಿ ಅವರಿಗೆ ಆನಂದ ಅನ್ನುವಂಥದ್ದು ಸಿಗುತ್ತೆ. ಅಂತವರನ್ನ ಪ್ರಾಣಮಯ ಕೋಶದಲ್ಲಿ ಇದ್ದಾರೆ ಅಂತ ಅಲ್ಲಿ ಹೇಳ್ತಾರೆ. ನಂತರ ಬರುವಂಥದ್ದು ಜ್ಞಾನಮಯ ಕೋಶದಲ್ಲಿ ಬರುವಂಥವ್ರು ಮನಸ್ಸಿನ ಹಂತಕ್ಕೆ ಬಂದಿದ್ದಾರೆ. ಅಂದ್ರೆ ದೇಹ ಭಾವನೆಯಲ್ಲಿ ಇದ್ದಂಥವ್ರು ತಮೋಗುಣದವರು, ಇಂದ್ರಿಯಗಳ ಸುಖವನ್ನು ಬಯಸಿದವರು ರಜಗುಣದಲ್ಲಿರುವಂತವರು. ಈಗ ಮನಸ್ಸಿನ ಒಂದು ಹಂತಕ್ಕೆ ಬಂದವರು ಸ್ವಲ್ಪ ಮಟ್ಟಿಗೆ ಸಾತ್ವಿಕ ಗುಣಕ್ಕೆ ಬಂದಿರ್ತಾರೆ. ಅವರು ಮನೋಮಯ ಕೋಶದಲ್ಲಿ ಇರುವಂತವ್ರು ಇಂಪಾದ ಸಂಗೀತ ಕೇಳುವಂಥದ್ದು, ಕಲೆ ಸಾಹಿತ್ಯದಲ್ಲಿ ಆಸಕ್ತಿನ ಹೊಂದಿರುವಂಥದ್ದು, ಮತ್ತೆ ಜ್ಞಾನವನ್ನು ಬೆಳೆಸ್ಕೊಳ್ಳೋ ಪ್ರಯತ್ನ ಪಡುವಂಥದ್ದು, ಅಂತಹ ಒಂದು ಅಂದ್ರೆ ಮನಸ್ಸಿಗೆ ಆನಂದ ಕೊಡುವಂತಹ ಕಾರ್ಯಗಳಲ್ಲಿ ಅವರು ತೊಡಗ್ತಾ ಇರ್ತಾರೆ. ಅಂತವರನ್ನ ಜ್ಞಾನಮಯ ಕೋಶದಲ್ಲಿ ಇದ್ದಾರೆ ಅಂತ ಹೇಳ್ತಾರೆ. ನಂತರ ಬರುವಂತದ್ದು ವಿಜ್ಞಾನಮಯ ಕೋಶ. ವಿಜ್ಞಾನಮಯ ಕೋಶ ಅಂತಂದ್ರೆ ಈ ವೇದಾಧ್ಯಯನ ಮಾಡುವಂಥದ್ದು, ಶಾಸ್ತ್ರಗಳನ್ನು ಓದುವಂಥದ್ದು, ಇದೆಲ್ಲ ಜ್ಞಾನಮಯ ಕೋಶದಲ್ಲಿ ಬಂದ್ರೆ ಅದನ್ನ ಓದಿದ್ದನ್ನ ಬರೀ ಓದಿ ಅಲ್ಲಿಗೆ ಬಿಟ್ಬಿಡುವುದು ಅಂತದಲ್ಲ. ಓದ್ಬಿಟ್ಟು ಅದರಿಂದ ಖುಷಿ ಸಿಕ್ತು ಅಂತ ಹೇಳಿ ಅಲ್ಲಿಗೆ ನಿಲ್ಲಿಸುವಂತದ್ದಲ್ಲ. ಅವ್ರೇನ್ ಮಾಡ್ತಾರೆ, ಅದನ್ನ ಅವರ ಒಂದು ಬದುಕಿನಲ್ಲಿ ಅಳವಡಿಸ್ಕೊಳ್ತಾರೆ. ಅಳವಡಿಸಿಕೊಂಡು ಅವರು
ಆ ಒಂದು ಆ ಜ್ಞಾನವನ್ನ ಸಾಕ್ಷಾತ್ಕಾರಗೊಳಿಸಿಕೊಳ್ಳುವಂಥದ್ದು ಅಂತವರನ್ನ ವಿಜ್ಞಾನಮಯ ಕೋಶದಲ್ಲಿ ಇದ್ದಾರೆ ಅಂತ ಹೇಳ್ತಾರೆ. ನಂತರ ಬರುವಂತದ್ದು ಆನಂದಮಯ ಕೋಶ ಅಂತ. ಇಲ್ಲಿನ ಇದು ಜ್ಞಾನಮಯ ಮತ್ತೆ ವಿಜ್ಞಾನಮಯ ಕೋಶದಲ್ಲಿ ಇರುವಂತವ್ರು, ಸಾತ್ವಿಕ ಗುಣದಲ್ಲಿ ಇರುವಂತವ್ರು. ಆನಂದಮಯ ಕೋಶ ಅಂತ ಹೇಳಿದಾಗ ಅವರು ಭಕ್ತರು, ಅವರೆಲ್ಲರೂ ಕೂಡ ಶುದ್ಧ ಸತ್ವದಲ್ಲಿ ಇರ್ತಾರೆ. ಆ ಶುದ್ಧ ಸತ್ವದ ನೆಲೆಯಲ್ಲಿ ಇರುವ ಕಾರಣ ಅವರು ಭಗವಂತನ ಭಕ್ತಿ ಸೇವೆಯಲ್ಲಿ ನಿಜವಾದ ಒಂದು ಆನಂದವನ್ನ, ಅಲೌಕಿಕ ಆನಂದವನ್ನ ಅನುಭವಿಸ್ತಾ ಇರ್ತಾರೆ. ಆ ಈ ಎಲ್ಲ ಬ್ರಹ್ಮಪುಚ್ಛ ಪ್ರತಿಷ್ಠಾ ಅನ್ನುವಂತಹ ಒಂದು ಹಂತಗಳಲ್ಲಿ ಬರುವಂತಹ ಆ ಒಂದು 5 ಹಂತಗಳು ಕೂಡ ಆನಂದವನ್ನೇ ಅವರು ಬಯಸುವಂಥದ್ದು, ಅದನ್ನೇ ಅವರು ಹುಡುಕುವಂಥದ್ದು. ಅಂದ್ರೆ ಈ ಜೀವಾತ್ಮ ಅಂದ್ರೆ ಅವನು ಸಚ್ಚಿದ್ ಆನಂದ ಅಂತ ಕರಿತೀವಿ. ಅಂದ್ರೆ ಶಾಶ್ವತ ಪೂರ್ಣ ಜ್ಞಾನ ಮತ್ತೆ ಪೂರ್ಣ ಆನಂದದಲ್ಲಿ ಇದ್ದವನು. ಅದು ನಮ್ಮ ವಾಸ್ತವದಲ್ಲಿ ನಮ್ಮ ಸ್ವರೂಪ ಆಗಿತ್ತು, ಅಂದ್ರೆ ನಮ್ಮ ಒಂದು ಅಹ್ ಸ್ಥಿತಿಯಾಗಿತ್ತು. ಆದ್ರೆ ಈ ಭೌತಿಕ ಜಗತ್ತಿಗೆ ಬಂದ ಮೇಲೆ ಕೂಡ ಆ ಹಿಂದಿನದು ಅಷ್ಟು ಬೇಗ ಅದು ಹೋಗೋದಿಲ್ಲ. ಇಲ್ಲಿ ಬಂದ ಮೇಲೆ ಕೂಡ ನಾವು ಅದನ್ನೇ ಹುಡುಕ್ತಿರ್ತೀವಿ, ಆನಂದವನ್ನೇ ಬಯಸ್ತಾ ಇರ್ತೀವಿ. ಹೀಗೆ 5 ಹಂತಗಳಲ್ಲೂ ಕೂಡ ನಾವು ಬೇರೆ ಬೇರೆ ರೀತಿಯಲ್ಲಿ ಆನಂದವನ್ನ ಹುಡುಕ್ತಾ ಹೋಗ್ತೀವಿ. ಇಲ್ಲಿ ಬ್ರಹ್ಮ ಇದ್ದಾರೆ. ಆನಂದಮಯೋ ಅಭ್ಯಾಸಾತ್ ಅಂದ್ರೆ ದೇವೋತ್ತಮ ಪರಮ ಪುರುಷನು ಸ್ವಭಾವತಃ ಆನಂದಮಯ ಎಂದು ವರ್ಣಿಸುತ್ತದೆ. ಅಂದ್ರೆ ಭಗವಂತನು ಕೂಡ ಅವನು ಸಚ್ಚಿದಾನಂದ ಸ್ವರೂಪಿ. ಅವನ ದಿವ್ಯಾನಂದವನ್ನು ಅನುಭವಿಸಲು ಆತನು ವಿಜ್ಞಾನಮಯ, ಪ್ರಾಣಮಯ, ಜ್ಞಾನಮಯ ಮತ್ತು ಅನ್ನಮಯಗಳಿಗೆ ವಿಸ್ತರಿಸಿಕೊಳ್ಳುತ್ತಾನೆ. ಕಾರ್ಯಕ್ಷೇತ್ರದಲ್ಲಿ ಜೀವಿಯನ್ನೇ ಭೋಕ್ತೃ ಎಂದು ಪರಿಗಣಿಸಲಾಗುತ್ತದೆ. ಆನಂದಮಯನು ಆತನಿಗಿಂತ ಭಿನ್ನ. ಹೀಗೆಂದರೆ ಜೀವಿಯು ಆನಂದಮಯದಲ್ಲಿ ಹೊಂದಿಕೊಂಡು ಸವಿಯಲು ನಿಶ್ಚಯಿಸಿದರೆ ಅವನು ಪರಿಪೂರ್ಣನಾಗುತ್ತಾನೆ ಎಂದು ಅರ್ಥ. ಪರಮಪ್ರಭು ಮತ್ತು ಅಂದ್ರೆ ಇಲ್ಲಿ ಯಾವ ರೀತಿ ಅಂದ್ರೆ ಜೀವಾತ್ಮ ಅವನು ಈ 5 ಹಂತಗಳಲ್ಲಿ ಆನಂದವನ್ನ ಹುಡುಕ್ತಾ ಹೋಗ್ತಾನೆ. ಆದ್ರೆ ಪರಮಾತ್ಮ ಹೇಗೆ ಅಂತಂದ್ರೆ ಅವನು ಪ್ರತಿಯೊಂದು ಜೀವಿಯಲ್ಲೂ ಕೂಡ ಅವನಿರೋದ್ರಿಂದ ಪ್ರತಿಯೊಂದು ಹಂತದಲ್ಲೂ ನಾವು ಯಾವ ಆನಂದವನ್ನ ಅನುಭವಿಸ್ತಾ ಇದೀವಿ ಅದನ್ನು ಪರಮಾತ್ಮನಾಗಿ ಅವನು ಕೂಡ ಅದನ್ನ ಸವಿತಾ ಇರ್ತಾನೆ. ನಾವಿಯದ್ ಅಶ್ರುತೆ ನಾತ್ಮಾಶ್ರೂಯತೆ ಪರಾತ್ತು ಚಶ್ರುತೆ. ಅಂದ್ರೆ ಇದು ಮೊದಲನೇ ಸೂತ್ರವು ಕಾರ್ಯಕ್ಷೇತ್ರವನ್ನು ಸೂಚಿಸುತ್ತದೆ, ಅಂದ್ರೆ ಪ್ರಕೃತಿಯನ್ನು ಸೂಚಿಸುತ್ತೆ. ನಾವಿದ್ ಅಶ್ರುತೆ ಅಂದ್ರೆ ಎರಡನೆಯದು ಜೀವಿಯನ್ನು ಸೂಚಿಸುತ್ತದೆ, ನಾತ್ಮಾಶ್ರುತೆ. ಮೂರನೆಯದು ವಿವಿಧ ಅಸ್ತಿತ್ವಗಳ ಅಭಿವ್ಯಕ್ತಿಗಳಲ್ಲಿ ಪರಮ ಉಳಿತಾದ ಪರಮ ಪ್ರಭುವನ್ನು ಸೂಚಿಸುವಂಥದ್ದು ಪರಾತ್ತು ತಚ್ಛ್ರುತೆ. ಇದೆಲ್ಲವೂ ಕೂಡ ವೇದಾಂತ ಸೂತ್ರಗಳು. ಶ್ಲೋಕ ಓದ್ಲ ಮಾತಾಜಿ. ಹಾ ಮಾತಾಜಿ. ಮಹಾಭೂತಾನ್ಯಹಂಕಾರೋ ಬುದ್ಧಿರವ್ಯಕ್ತಮೇವ ಚ ಇಂದ್ರಿಯಾಣಿ ದಶ್ರೈಕಂ ಚ ಪಂಚ ಪಂಚೇಂದ್ರಿಯ ಗೋಚರಃ ಇಚ್ಛಾ ದ್ವೇಷಃ ಸುಖಂ ದುಃಖಂ ಸಂಘಾತಶ್ಚೇತನಾ ಧೃತಿಂ ಏತಚ್ಛೇತ್ರಂ ಸಮಾಸೇನ ಸವಿಕಾರ ಮುದಾವೃತಂ. ಅನುವಾದ ಶಿಲ ಪ್ರಭುಪಾದರಿಂದ. ಶಿಲ ಪ್ರಭುಪಾದ್ ಕಿ ಜಯ. ಪಂಚಮಹಾಭೂತಗಳು ಅಹಂಕಾರ, ಬುದ್ಧಿ, ಅವ್ಯಕ್ತವಾದದ್ದು, 10 ಇಂದ್ರಿಯಗಳು ಮತ್ತು ಮನಸ್ಸು, 5 ಇಂದ್ರಿಯ ವಿಷಯಗಳು, ಬಯಕೆ, ದ್ವೇಷ, ಸುಖ, ದುಃಖ, ಮತ್ತ, ಚೇತನ, ಧೃತಿ. ಸಂಕ್ಷೇಪವಾಗಿ ಇವನ್ನು ಕ್ಷೇತ್ರ ಮತ್ತು ಅದರ ಪರಸ್ಪರ ಪ್ರತಿಕ್ರಿಯೆಗಳು ಎಂದು ಪರಿಗಣಿಸುತ್ತಾರೆ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಇದನ್ನ ಸಾಂಖ್ಯ ಯುಗ ಅಂತಲೂ ಕೂಡ ಕರೀತಾರೆ. ಅಂದ್ರೆ ಈ ಒಂದು ದೇಹ ಮತ್ತೆ ದೇಹದಲ್ಲಿ ಇರುವಂತಹ ಆತ್ಮ ಪರಮಾತ್ಮನನ್ನ ವಿಶ್ಲೇಷಣಾತ್ಮಕವಾಗಿ ಅಧ್ಯಯನ ಮಾಡುವಂತಹ ಒಂದು ಕ್ರಿಯೆ. ಅಂದ್ರೆ ಈ ದೇಹ ಅಂದ್ರೆ ಏನು, ನಮ್ಮನ್ನ ನಾವು ಅರಿಯುವಂತದ್ದು ಅಂತಂದ್ರೆ ಅವರು ಈ ದೇಹ, ಕಣ್ಣಿಗೆ ಕಾಣುವಂತಹ ದೇಹವನ್ನ ವಿಶ್ಲೇಷಣೆ ಮಾಡ್ತಾ ಹೋಗ್ತಾರೆ, ಇದರಲ್ಲಿ ಏನೆಲ್ಲ ಇದೆ ಅಂತ. ಈ ಒಂದು ದೇಹ ಯಾವ್ದ್ರಿಂದ ಆಗಿದೆ ಹರೇ ಕೃಷ್ಣ? ಪಂಚಭೂತಗಳಿಂದ ಆಗಿದೆ ಮಾತಾಜಿ. ಭೂತಗಳಿಂದ ಆಗಿದೆ ಮಾತಾಜಿ. ಯಾವ್ದೆಲ್ಲ ಪಂಚಭೂತಗಳು? ಭೂಮಿ, ನೀರು, ಆಕಾಶ. ಅಗ್ನಿ, ವಾಯು, ಆಕಾಶ. ಭೂಮಿ, ನೀರು, ಆಕಾಶ, ಗಾಳಿ, ಬೆಂಕಿ. ಅಗ್ನಿ. ನೀರು, ಅಗ್ನಿ, ವಾಯು, ಆಕಾಶ. ಹೀಗೆ ಪಂಚಭೂತಗಳಿಂದ ಆಗಿದೆ. ಅಂದ್ರೆ ನಮ್ಮ ದೇಹ, ಮೂಳೆ, ಮಾಂಸ ಇವೆಲ್ಲ ಕೂಡ ಮಣ್ಣಿನಿಂದ ಆಗಿದೆ. ನಾವು ಉಸಿರಾಡ್ತಿರುವಂತಹ ಗಾಳಿ, ನಂತರ ಜಠರಾಗ್ನಿ, ನಂತರ ಬರುವಂತದ್ದು ಒಂದು ದೇಹದಲ್ಲಿ ಹರಿತಿರುವಂತಹ ರಕ್ತ, ಅದೆಲ್ಲ ಕೂಡ ನೀರಿನ ಅಂಶ ಆಗುತ್ತೆ. ಮತ್ತೆ ಈ ದೇಹಕ್ಕೆ ಒಂದು ಆಕಾರ ಕೊಡ್ತಿರುವಂತದ್ದು ಆಕಾಶ. ಹೀಗೆ ಪಂಚಭೂತಗಳಿಂದ ಈ ದೇಹ ಅನ್ನುವಂಥದ್ದು ಆಗಿದೆ. ಮತ್ತೆ ಇಲ್ಲಿ ಅಹಂಕಾರ, ಬುದ್ಧಿ, ಅವ್ಯಕ್ತವಾದದ್ದು ಯಾವ್ದೆಲ್ಲ ಸೂಕ್ಷ್ಮ ಶರೀರ ಅಂತಂದ್ರೆ ಮನಸ್ಸು, ಬುದ್ಧಿ, ಅಹಂಕಾರ ಅನ್ನುವಂಥದ್ದು ಅವೆಲ್ಲವೂ ಕೂಡ ಸೂಕ್ಷ್ಮ ಶರೀರ ಅಂತಂದ್ರೆ ನಮ್ಮ ಕಣ್ಣಿಗೆ ಕಾಣೋದಿಲ್ಲ, ಆದ್ರೆ ಅದು ದೇಹದಲ್ಲಿ ಇದೆ. ನಂತರ ಬರುವಂತದ್ದು 10 ಇಂದ್ರಿಯಗಳು ಮತ್ತು ಮನಸ್ಸು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಯಾವ್ದೆಲ್ಲ 10 ಇಂದ್ರಿಯಗಳು?
ಕಣ್ಣು, ಮೂಗು, ಕಣ್ಣು, ಮೂಗು, ಕಿವಿ, ಕಿವಿ, ನಾಲಿಗೆ, ಬಾಯಿ, ಚರ್ಮ ಮಾತಾಜಿ. ಚರ್ಮ. ಅದು 5 ಆಯ್ತು. 5 ಜ್ಞಾನೇಂದ್ರಿಯಗಳನ್ನ ಹೇಳಿದ್ವಿ. ಮತ್ತೆ ಕರ್ಮೇಂದ್ರಿಯ 5 ಕರ್ಮೇಂದ್ರಿಯಗಳು ಅಂತಂದ್ರೆ ಶಬ್ದ, ಕಾಲುಗಳು, ಕೈಗಳು, ಗುದ ಮತ್ತು ಜನ್ನೇಂದ್ರಿಯಗಳು. ಓಕೆ. ನಾಲಿಗೆ, ಕೈ, ಕಾಲು, ಕೈ ಮತ್ತೆ ಗುದ ಮತ್ತೆ ಜನನೇಂದ್ರಿಯಗಳು. ನಂತರ ಬರುವಂತದ್ದು ಮನಸ್ಸು. ಸಾರಿ, ನಾಲಿಗೆ ಅಲ್ಲ, ಅದು ಬಾಯಿ. ಮನಸ್ಸು ಸೇರಿ ಇಲ್ಲಿ 11 ಇಂದ್ರಿಯಗಳಾಯ್ತು. 5 ಇಂದ್ರಿಯ ವಿಷಯಗಳು, ಇಂದ್ರಿಯ ವಸ್ತುಗಳು. ಅಂದ್ರೆ ಕಣ್ಣಿನಿಂದ ರೂಪವನ್ನ ನೋಡ್ತೀವಿ, ಕಿವಿಗಳಿಂದ ಶಬ್ದವನ್ನ ಕೇಳ್ತೀವಿ, ಚರ್ಮದಿಂದ ಸ್ಪರ್ಶ. ಹೀಗೆ 5 ಬಾಯಿ, ಇಂದ್ರಿಯ ವಸ್ತುಗಳು ಅವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಪಂಚಮಹಾಭೂತಗಳು, 10 ಇಂದ್ರಿಯಗಳು, 5 ಇಂದ್ರಿಯ ವಸ್ತುಗಳು, ಇದೆಲ್ಲ ಸೇರಿ 20 ಆಯ್ತು. 20 ಅಲ್ದಿರ ಮನಸ್ಸು, ಬುದ್ಧಿ, ಅಹಂಕಾರ ಅನ್ನುವಂಥದ್ದು ಸೇರಿ 23 ಆಯ್ತು. ನಂತರ ಬರುವಂಥದ್ದು ಆತ್ಮ, ಅದರ ನಂತರ ಬರುವಂಥದ್ದು ಪರಮಾತ್ಮ. ಹೀಗೆ ಪ್ರತಿಯೊಂದನ್ನು ವಿಶ್ಲೇಷಣಾತ್ಮಕವಾಗಿ ಹುಡುಕ್ತಾ ಹೋದಾಗ ಅದು ಕೊನೆಗೆ ಹೋಗಿ ಕೊನೆಗೊಳ್ಳುವಂಥದ್ದು ಎಲ್ಲಿ ಅಂತಂದ್ರೆ ಪರಮಾತ್ಮನಲ್ಲಿ. ಅಂದ್ರೆ ಈ ಒಂದು ಸಾಂಖ್ಯ ಯೋಗದ ಮೂಲಕ ಏನ್ ಮಾಡ್ತಾರೆ ಅಂತಂದ್ರೆ ಅವರು ಈ ಒಂದು ಭಗವಂತನ ಮೂಲವನ್ನ ಕಂಡುಹಿಡಿತಾರೆ. ಆತ್ಮನ ಮತ್ತು ಪರಮಾತ್ಮನ ಮೂಲವನ್ನ ಕಂಡುಹಿಡಿತಾರೆ. ಅದನ್ನೇ ಏನಂತ ಹೇಳ್ತಾರೆ ಅಂದ್ರೆ, ಜ್ಞಾನಿಗಳು ಒಂದು ಮರದ ಬೇರನ್ನ ಹುಡುಕ್ತಾರೆ, ಆದ್ರೆ ಭಕ್ತರಾದವ್ರು ಏನ್ ಮಾಡ್ತಾರೆ, ಆ ಮರದ ಬೇರಿಗೆ ನೀರನ್ನ ಹಾಕ್ತಾರೆ ಅಂದ್ರೆ ಭಕ್ತಿ ಸೇವೆಯಲ್ಲಿ ತೊಡಗ್ತಾರೆ ಅಂತ. ಇವ್ರು ಬರೀ ಹುಡುಕ್ತಾರೆ ಆ ಜಾಗವನ್ನ, ಅವರಲ್ಲಿ ಸೇವೆನ ಆಲ್ರೆಡಿ ಮಾಡ್ತಾ ಇರ್ತಾರೆ ಅಂತ. ಮತ್ತೆ ಈ ದೇಹದಲ್ಲಿ ಏನೆಲ್ಲ ಆಗ್ತಾ ಇರುತ್ತೆ, ಅದರ ಒಂದು ಪರಸ್ಪರ ಪ್ರತಿಕ್ರಿಯೆಗಳು ಅಂತ ಹೇಳ್ತಾ ಇದಾರಲ್ಲ, ಅದು ಬಯಕೆ, ದ್ವೇಷ, ಸುಖ, ದುಃಖ, ಮೊತ್ತ, ಚೇತನ, ಧೃತಿ, ಇದೆಲ್ಲವೂ ಕೂಡ ಈ ದೇಹದಲ್ಲಿ ಆಗ್ತಿರುವಂತಹ ಅನುಭವಗಳು, ಪ್ರತಿಕ್ರಿಯೆಗಳು. ಇದನ್ನ ಈ ಒಂದು ದೇಹದ ಪ್ರಕೃತಿಯ ವಿಚಾರವಾಗಿ ಹೇಳ್ತಿರುವಂತದ್ದು. ಹರೇ ಕೃಷ್ಣ. ಶ್ಲೋಕ 8 ರಿಂದ 12. ಓದ್ಲಾ ಮಾತಾಜಿ? ಹಾ ಮಾತಾಜಿ. ಅಮಾನಿತ್ವ ಮದಂಭಿ ತ್ವಂ ಅಹಿಂಸಾಂ ಶಾಂತಿರಾರ್ಜವಂ ಆಚಾರ್ಯೋಪಾಸನಂ ಶೌಚಂ ಸ್ಥೈರ್ಯಮಾತ್ಮ ವಿನಿಗ್ರಹ ಇಂದ್ರಿಯಾರ್ಥೇಷು ವೈರಾಗ್ಯ ಮನ ಅಹಂಕಾರ ಏವ ಚ ಜನ್ಮ ಮೃತ್ಯು ಜರಾ ವ್ಯಾಧಿ ದುಃಖ ದೋಷಾನುದರ್ಶನಂ ಆಸಕ್ತಿರನಭೀಷ್ವಂಗಃ ಪುತ್ರದಾರಗೃಹಾದಿಷು ನಿತ್ಯಂ ಚ ಸಮಚಿತ್ತಂ ತ್ವಮಿಷ್ಟಾನಿಷ್ಟೋಪಪತ್ತಿಷು ಮಯಿ ಚಾನನ್ಯಯೋಗೇನ ಭಕ್ತಿರವ್ಯಭಿಚಾರಿಣಿ ವಿವಿಕ್ತದೇಶಃ ಸೇವಿತ್ವಾ ಮರತಿರ್ಜನ ಸಂಸದಿ ಅಧ್ಯಾತ್ಮಧ್ಯಾನ ನಿತ್ಯತ್ವಂ ತತ್ವಜ್ಞಾನಾರ್ಥದರ್ಶನಂ ಏತಜ್ಞಾನಮಿತಿ ಪ್ರೋಕ್ತ ಮಧ್ಯಾಹ್ನಂ ಏದತೋನ್ಯತಃ. ಅನುವಾದ ಶ್ರೀಲ ಪ್ರಭುಪಾದ್ರಿಂದ. ಶ್ರೀಲ ಪ್ರಭುಪಾದ್ ಕಿ ಜೈ. ನಮ್ರತೆ, ಜಂಬವಿಲ್ಲದಿರುವುದು, ಅಹಿಂಸೆ, ತಾಳ್ಮೆ, ಸರಳತೆ, ನಿಜವಾದ ಗುರುವಿನ ಬಳಿಗೆ ಹೋಗುವುದು, ಶೌಚ, ಸ್ಥೈರ್ಯ, ಆತ್ಮ ಸಂಯಮ, ಇಂದ್ರಿಯ ತೃಪ್ತಿಯ ವಸ್ತುಗಳಲ್ಲಿ ವೈರಾಗ್ಯ, ಅಹಂಕಾರವಿಲ್ಲದಿರುವುದು, ಜನ್ಮ, ಸಾವು, ಮುಪ್ಪು ಮತ್ತು ರೋಗಗಳ ಕೆಡಕನ್ನು ಗ್ರಹಿಸುವುದು, ಅನಾಸಕ್ತಿ, ಮಕ್ಕಳು, ಹೆಂಡತಿ, ಮನೆ ಮತ್ತಿತರ ವಿಷಯಗಳಲ್ಲಿ ಸಿಕ್ಕಿಕೊಳ್ಳದೆ ಮುಕ್ತನಾಗಿರುವುದು, ಇಷ್ಟಾನಿಷ್ಟಗಳ ಮಧ್ಯೆ ಸಮಚಿತ್ತತೆ, ನನ್ನಲ್ಲಿ ನಿರಂತರವಾದ ಪರಿಶುದ್ಧವಾದ ಭಕ್ತಿ, ಏಕಾಂತ ಪ್ರದೇಶದಲ್ಲಿ ವಾಸ ಮಾಡುವ ಅಭಿಲಾಷೆ, ಜನಸಮೂಹದಲ್ಲಿ ಆಸಕ್ತಿ ಇಲ್ಲದಿರುವುದು, ಆತ್ಮ ಸಾಕ್ಷಾತ್ಕಾರದ ಮಹತ್ವವನ್ನು ಒಪ್ಪಿಕೊಳ್ಳುವುದು, ಪರಿಪೂರ್ಣ ಸತ್ಯದ ತತ್ವಜ್ಞಾನಾರ್ಥ ಅನ್ವೇಷಣೆ, ಇವೆಲ್ಲ ಜ್ಞಾನ ಎಂದು ನಾನು ಘೋಷಿಸುತ್ತೇನೆ. ಇದಲ್ಲದೆ ಇರುವುದೆಲ್ಲ ಅಜ್ಞಾನ. ಹರೇ ಕೃಷ್ಣ. ದಂಡವತ್ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಈಗ ಭಗವಂತ ಜ್ಞಾನ ಯೋಗದಲ್ಲಿ ಜ್ಞಾನದ ಬಗ್ಗೆ ತಿಳಿಸ್ತಾ ಇದ್ದಾನೆ. ಯಾವುದು ಜ್ಞಾನ, ನಿಜವಾದ ಜ್ಞಾನ ಅಂದ್ರೆ ಏನು ಅಂತ. ನಾವೆಲ್ಲರೂ ಅನ್ಕೊಂತೀವಿ ಜ್ಞಾನ ಅಂದ್ರೆ ಅಂತಂದ್ರೆ ಏನು ಅಂದ್ರೆ ವೇದಾಧ್ಯಯನ ಮಾಡುವಂಥದ್ದು ಅಂತ ಆಧ್ಯಾತ್ಮಿಕವಾಗಿ ತಿಳ್ಕೊಳ್ತಾರೆ. ಭೌತಿಕವಾಗಿ ಅನೇಕ ಡಿಗ್ರಿಗಳನ್ನ ಪಡ್ಕೊಳ್ಳುವಂಥದ್ದು ಜ್ಞಾನ ಅಂತ ಅನ್ಕೋತೀವಿ. ಆದ್ರೆ ಇಲ್ಲಿ ಭಗವಂತ ಜ್ಞಾನ ಅಂದ್ರೆ ಏನು ಅಂತ ಇಲ್ಲಿ ತಿಳಿಸ್ತಾ ಇದ್ದಾನೆ. ನಿಜವಾದ ಜ್ಞಾನ ಏನು ಅಂತಂದ್ರೆ ನಮ್ರತೆ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಆ ಜ್ಞಾನಿಯಲ್ಲಿ ಇರುವಂತಹ ಗುಣಗಳನ್ನ ತಿಳಿಸ್ತಾ ಇದ್ದಾನೆ. ಇದನ್ನ ಹೊಂದಿರುವಂತವರೇ ನಿಜವಾದ ಜ್ಞಾನಿ. ಇದನ್ನಲ್ಲದ ವಿಷಯ ಏನಾದ್ರೂ ಇದ್ರೆ ಅದೆಲ್ಲವೂ ಕೂಡ ಅಜ್ಞಾನ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಮೊದಲಿಗೆ ನಮ್ರತೆ. ಯಾರು ಜ್ಞಾನಿ ಇದ್ದಾನೆ ಅವನಲ್ಲಿ ನಮ್ರತೆ ಇರುತ್ತೆ ಅಂತ ಹೇಳ್ತಾರೆ. ನಮ್ರತೆ ಅಂತಂದ್ರೆ ಅವನು ಏನನ್ನಾದ್ರೂ ಮಾಡ್ತಿದ್ದಾನೆ ಅಂತಂದ್ರೆ
ಅದು ತನ್ನ ಗುರುವಿನ ಒಂದು ಕೃಪೆಯಿಂದ ಅಂತ ಇಲ್ಲಿ ಅನ್ಕೋತಾನೆ. ಅಂದ್ರೆ ನನಗೆ ಏನನ್ನು ಮಾಡುವಂತಹ ಒಂದು ಸಾಮರ್ಥ್ಯ ಶಕ್ತಿ ಇಲ್ಲ, ಅಂದ್ರೆ ನನ್ನ ಗುರು ನನಗೆ ಆ ರೀತಿ ಒಂದು ಏನಂತ ಹೇಳ್ತಾರೆ ಆಶೀರ್ವಾದಗಳನ್ನ ಮಾಡ್ತಾ ಇದ್ದಾನೆ, ಅವನು ನನ್ನ ಮೂಲಕ ಅದನ್ನ ಮಾಡಿಸ್ತಿದ್ದಾನೆ ಅಂತ ತಿಳ್ಕೊತಾನೆ. ಅಂದ್ರೆ ನಮ್ರತೆಗೆ ಯಾವ ರೀತಿ ಒಂದು ಹೋಲಿಕೆ ಕೊಡ್ತಾರೆ ಅಂತಂದ್ರೆ, ನಿಜವಾದ ಜ್ಞಾನ ಇರುವಂತಹ ವ್ಯಕ್ತಿ ಯಾವ ರೀತಿ ಇರ್ತಾನೆ ಅಂದ್ರೆ ವಿದ್ಯಾ ವಿನಯ ಸಂಪನ್ನ ಅಂತ ಹೇಳ್ತಾರೆ. ವಿನಯ ಅನ್ನುವಂಥದ್ದು ಅವನಲ್ಲಿ ಇರುತ್ತೆ. ವಿನಯ ಅನ್ನುವಂಥದ್ದು ಅವನಲ್ಲಿ ಇರುತ್ತೆ. ಅಂದ್ರೆ ಈ ಒಂದು ಮಾವಿನ ಮರಕ್ಕೆ ಹೋಲಿಸ್ತಾರೆ. ಯಾವಾಗ ಆ ಮಾವಿನ ಮರದಲ್ಲಿ ಹಣ್ಣು ಅದು ತುಂಬಾ ಹಣ್ಣಾಗುತ್ತೆ, ಆಗ ಅದು ಬಾಗುತ್ತೆ ಅಂತ. ಬಾಗಿದಾಗ ಏನ್ ಮಾಡುತ್ತೆ? ಹರೇ ಕೃಷ್ಣ, ಒಂದ್ ನಿಮಿಷ. ಓಕೆ. ಅವರಲ್ಲಿ ನಂಬಿಕೆ ಅನ್ನುವಂಥದ್ದು ಯಾವ ರೀತಿ ಅಂತ ಹೇಳ್ತಾ ಇದೆ ಅಂದ್ರೆ, ಆಮ್, ಯಾರಲ್ಲಿ ನಮ್ರತೆ ಅನ್ನುವಂಥದ್ದು ಇರುತ್ತೆ ಅಂದ್ರೆ, ನನಗೆಲ್ಲ ತಿಳಿದಿದೆ ಅಂತ ಯಾರು ಅನ್ಕೋತಾರೆ ಅಂತವ್ರು ಯಾವ ರೀತಿ ಅಂದ್ರೆ ಈ ತುಂಬಿದ ಕೊಡ ಇದ್ದ ಹಾಗೆ ಅಂತ ಹೇಳ್ತಾರೆ. ಅವರಲ್ಲಿ ಇನ್ನೊಂದು ಡ್ರಾಪ್ ನೀರ್ ಹಾಕೋದಕ್ಕೂ ಅವರಲ್ಲಿ, ಅಂದ್ರೆ ಇನ್ನೊಂದು ಸ್ವಲ್ಪ ಜ್ಞಾನ ಪಡ್ಕೊಳಕ್ಕೂ ಅವರಲ್ಲಿ ಜಾಗ ಇರೋದಿಲ್ಲ. ಆದ್ರೆ ಯಾರು ನಮ್ರತೆನ ಹೊಂದಿರ್ತಾರೆ, ಅವನು ನಿಜವಾದ ಜ್ಞಾನಿ ಯಾವ ರೀತಿ ಇರ್ತಾನೆ ಅಂದ್ರೆ, ಅಪಾರವಾದ ವಿಚಾರ ಇದೆ ಅಂತ ತಿಳ್ಕೊಳ್ಳಿಕ್ಕೆ ನಾನ್ ತಿಳ್ಕೊಂಡಿರುವಂಥದ್ದು ಅಲ್ಪ ಮಾತ್ರ ಅಂತ ಯಾರು ಅನ್ಕೋತಾನೆ, ಅವನ ಹತ್ರ ಇನ್ನೂ ತಿಳ್ಕೊಳ್ಳೋದಕ್ಕೆ ಆಸಕ್ತಿ ಇದೆ, ಮತ್ತೆ ಅವನಿಗೆ ಅದನ್ನ ತಿಳ್ಕೊಳ್ಳೋದಕ್ಕೆ ಇನ್ನೂ ಅವಕಾಶ ಕೂಡ ಇರುತ್ತೆ. ಹಾಗೆ ನಮ್ರತೆ ಅನ್ನುವಂಥದ್ದು ಈ ಜ್ಞಾನದ ಮೊದಲನೇ ಒಂದು ಹೆಜ್ಜೆ ಅಂತ ಹೇಳ್ತಾ ಇದ್ದಾರೆ. ನಂತರ ಜಂಬ ಪಡೆದೇ ಇರುವಂಥದ್ದು. ಯಾರು ಜಂಬ ಪಡ್ತಾರೆ ಅಂತಂದ್ರೆ, ಯಾರ ಹತ್ರ ಪರಿಪೂರ್ಣ ಜ್ಞಾನ ಇಲ್ಲ ಅಂತವ್ರು ಜಂಬ ಪಡ್ತಾರೆ. ಆದ್ರೆ ಯಾರು ಪೂರ್ಣ ಜ್ಞಾನಿಗಳಿರ್ತಾರೆ, ಅವ್ರಿಗೆ ಗೊತ್ತಿದೆ ಜಂಬ ಪಡ್ಲಿಕ್ಕೆ ಏನು ವಿಚಾರ ಇಲ್ಲ ಅನ್ನುವಂಥದ್ದು. ಅಂದ್ರೆ ಏನೆಲ್ಲ ನಾವು ಬದ್ಧ ಜೀವಿಗಳಿದ್ದಾರೆ ಅವ್ರು ಅನ್ಕೋತಾರೆ, ದೇಹ ಭಾವನೆಯಲ್ಲಿ ಇರುವಂತವ್ರು ಹೇಳ್ತಾರೆ. ಅಂದ್ರೆ ನನ್ನ ಹತ್ರ ಇಷ್ಟೊಂದು ಹಣ ಇದೆ ಅಥವಾ ಸಂಪತ್ತಿದೆ, ನನ್ನ ಹತ್ರ ಇಷ್ಟೆಲ್ಲ ಜನ ಇದ್ದಾರೆ, ನನ್ನ ಸ್ನೇಹಿತರಿದ್ದಾರೆ, ನನ್ನ ಸಂಬಂಧಿಕರಿದ್ದಾರೆ, ಇಂತಹ ಒಂದು ಏನಂತ ಹೇಳ್ತಾರೆ ಅಜ್ಞಾನದಲ್ಲಿ ಇರುವಂತವ್ರು ಆ ರೀತಿ ಯೋಚನೆ ಮಾಡ್ತಾರೆ. ಆದ್ರೆ ನಿಜವಾದ ಜ್ಞಾನಿ ಯಾವ ರೀತಿ ಯೋಚನೆ ಮಾಡ್ತಾನೆ ಅಂತಂದ್ರೆ, ನಾನು ಏನನ್ನ ಕಳೀತಾ ಇದ್ದೀನಿ, ಈ ದೇಹ ಅದು ಪ್ರಕೃತಿಯಿಂದ ಆಗಿರುವಂತದ್ದು. ಮತ್ತೆ ನಾನು ಜೀವಾತ್ಮ ಯಾರು ಅಂತಂದ್ರೆ ಭಗವಂತನ ಅಂಶ. ನಾನು ಭಗವಂತನ ಸೇವೆ ಮಾಡುವಂಥದ್ದು ನನ್ನ ಮೂಲಭೂತ ಒಂದು ಏನಂತ ಹೇಳ್ತಾರೆ ಸ್ವಭಾವ, ಸ್ವರೂಪ, ನನ್ನ ಸ್ವರೂಪ ಅದು. ಮತ್ತೆ ನಾನು ಈ ಜೀವನದಲ್ಲಿ ಪ್ರಕೃತಿಯಿಂದ ಏನೆಲ್ಲ ಪಡಿತಾ ಇದ್ದೀನಿ, ಮತ್ತೆ ಈ ಒಂದು ಸೃಷ್ಟಿಯಲ್ಲಿ ಏನೆಲ್ಲ ಇದೆ ಅದೆಲ್ಲವೂ ಕೂಡ ಭಗವಂತನಿಗೆ ಸೇರಿದ್ದು. ಆ ಒಂದು ಭಗವಂತನಿಗೆ ಸೇರಿದ್ದನ್ನ ನಾನಿಲ್ಲಿ ಬಳಸ್ತಾ ಇರುವಂತದ್ದು. ಹೀಗಿರ್ಬೇಕಾದ್ರೆ ಜಂಬ ಪಡೋದಕ್ಕೆ ಯಾವುದೇ ಒಂದು ವಿಚಾರ ಇಲ್ಲ. ಈ ವಿಷಯವನ್ನ ಜ್ಞಾನಿ ಅದನ್ನು ತಿಳ್ಕೊಂಡಿರ್ತಾನೆ, ಆದ ಕಾರಣ ಅವನು ಜಂಬ ಪಡೋದಿಲ್ಲ. ಮತ್ತೆ ಅಹಿಂಸೆ, ಅಹಿಂಸೆ ಅಂದ್ರೆ ಬೇರೆ ಜೀವಿಗಳಿಗೆ ಹಿಂಸೆನ ಕೊಡದೇ ಇರುವಂತದ್ದು, ಆತ್ಮಕ್ಕೂ ಕೂಡ ಹಿಂಸೆನ ಕೊಡದೇ ಇರುವಂತದ್ದು. ಅಂದ್ರೆ ಏನು ಅಂತಂದ್ರೆ, ನಾವು ಸಾಧಾರಣವಾಗಿ ಅನ್ಕೋತೀವಿ ನಿಜವಾದ ಹಿಂಸೆ ಅಂತ. ಅಂದ್ರೆ ಇನ್ನೊಂದು ಜೀವಾತ್ಮಕ್ಕೆ ಇರ್ಬೋದು ಅಥವಾ ತನ್ನ ಆತ್ಮಕ್ಕೆ ಇರ್ಬೋದು. ಯಾವಾಗ ನಾವು ಇನ್ನೊಂದು ಆತ್ಮ ಅದ ಹಿಂಸೆ ಅಂತಂದ್ರೆ ಯಾವಾಗ ಅದನ್ನ ಕೊಲ್ತೀವಿ, ಆಗೇನಾಗುತ್ತೆ ಅಂತಂದ್ರೆ ಪ್ರತಿಯೊಂದು ಜೀವಾತ್ಮಕ್ಕೂ ಒಂದು ದೇಹದಲ್ಲಿ ಇನ್ನಿಷ್ಟು ಕಾಲ, ಅಂದ್ರೆ ಇಂತಿಷ್ಟು ಕಾಲ, ಎಷ್ಟು ಕಾಲ ಕೊಟ್ಟಿದ್ದಾರೆ ಅಷ್ಟು ಕಾಲ ಅದು ಆ ದೇಹದಲ್ಲಿ ಇರಬೇಕು. ನಂತರ ಅದೇನಾಗುತ್ತೆ, ಮುಂದಿನ ಒಂದು ದೇಹಕ್ಕೆ ಅದು ಬದಲಾಗುತ್ತೆ. ಆದ್ರೆ ಯಾವಾಗ ನಾವು ಅದನ್ನ ಕೊಲ್ತೀವಿ, ಅದು ಮತ್ತೆ ಆ ಸಮಯವನ್ನ ಕಳೀಲಿಕ್ಕೆ ಮತ್ತೆ ಅದೇ ದೇಹವನ್ನ ಮತ್ತೆ ಮತ್ತೆ ಪಡಿಬೇಕಾಗುತ್ತೆ. ಅಂದ್ರೆ ಅದರ ಒಂದು ಆಧ್ಯಾತ್ಮಿಕ ಉನ್ನತಿಗೆ ನಾವು ಅಡೆತಡೆಗಳನ್ನ ಒಡ್ಡುತ್ತೀವಿ. ಯಾವಾಗ ಆ ರೀತಿ ಇನ್ನೊಂದು ಜೀವವನ್ನ ಕೊಲ್ಲೋ ಅಂತ ಕೆಲಸಕ್ಕೆ ಕೈ ಹಾಕ್ತೀವಿ, ಆಗ ಏನಾಗುತ್ತೆ, ಆ ಒಂದು ಆತ್ಮಕ್ಕೆ ನಮ್ಮನ್ನ, ಅಂದ್ರೆ ನಮ್ಮ ದೇಹವನ್ನ ಮತ್ತೆ ನಾಶ ಮಾಡುವ ಒಂದು ಅಧಿಕಾರ ಅದಕ್ಕೆ ಸಿಗುತ್ತೆ. ಹಾಗೆ ಅಂಥದೇ ಒಂದು, ಈಗ ಮನುಷ್ಯ ಜನ್ಮದಲ್ಲಿ ನಾವಿದೀವಿ ಅಂತಂದ್ರೆ ಆ ಪ್ರಾಣಿಯನ್ನ ಕೊಂದ ಕಾರಣ ನಾವು ಮತ್ತೆ ಪ್ರಾಣಿ ಜೀವವನ್ನ, ಅಂದ್ರೆ ಜನ್ಮವನ್ನ ಪಡಿಬೇಕಾಗುತ್ತೆ. ಪ್ರಾಣಿ ಜನ್ಮವನ್ನ ಪಡೆದಾಗ ಏನಾಗುತ್ತೆ, ನಮ್ಮ ಆಧ್ಯಾತ್ಮಿಕ ಉನ್ನತಿ ಅನ್ನುವಂಥದ್ದು ಅಲ್ಲಿಗೆ ಕುಂಠಿತವಾಗುತ್ತೆ. ಹೀಗೆ ಅಹಿಂಸೆ, ಅಹಿಂಸೆ ಅಂತಂದ್ರೆ ನಾವು ನಮ್ಮ ಆತ್ಮಕ್ಕೆ ಅಥವಾ ಇನ್ನ ಬೇರೆ ಯಾವುದೇ ಆತ್ಮಗಳಿಗೆ ಆ ಒಂದು ಆಧ್ಯಾತ್ಮಿಕವಾಗಿ ಅವು ಮುಂದುವರಿಲಿಕ್ಕೆ ಸಹಾಯ ಮಾಡುವಂಥದ್ದೇ ಅಹಿಂಸೆ ಅಂತ ಇಲ್ಲಿ ಹೇಳ್ತಾರೆ. ನಂತರ ತಾಳ್ಮೆ. ತಾಳ್ಮೆ ಅಂತಂದ್ರೆ ಈ ಭಕ್ತಿ ಎನ್ನುವಂಥದ್ದು ಅದು ತುಂಬಾ ಸುಲಭನೂ ಹೌದು,
ಅಷ್ಟು ಸುಲಭ ಇಲ್ಲಾನೂ ಹೌದು. ಅಂದ್ರೆ ಏನಂತ ಹೇಳ್ತಾರೆ ಅಂತಂದ್ರೆ ಇವತ್ತು ABCD ಕಲಿತಾ ಇರುವಂತಹ ವ್ಯಕ್ತಿ ಆಗ್ಲೇ ಅವನು ಡಿಗ್ರಿಯನ್ನ ಪಡ್ಕೊಳ್ಳಿಕ್ಕೆ ಅನೇಕ ವರ್ಷಗಳು ಓದ್ಬೇಕಾಗುತ್ತೆ ಅಂತ ಹೇಳ್ತಾರೆ. ಹಾಗೆ ಆಮ್, ಹಾಗೆ ಯಾರು ವಿದ್ಯಾರ್ಥಿಗಳಿದ್ದಾರೆ ಅವರು ಪರಿಪೂರ್ಣತೆಯನ್ನು ಸಾಧಿಸಕ್ಕೆ ಅನೇಕ ವರ್ಷಗಳ ಹೇಗೆ ಪಡಿತಾರೋ ಹಾಗೆ ಭಕ್ತಿಯಲ್ಲಿ ಇರುವಂತವರು ಕೂಡ ಪರಿಪೂರ್ಣತೆಯನ್ನು ಸಾಧಿಸೋದಕ್ಕೆ ಈ ಜನ್ಮದಲ್ಲೂ ಕೂಡ ಆಗ್ಬೋದು, ಇಲ್ಲ ಅನೇಕ ಜನ್ಮಗಳನ್ನು ಕೂಡ ನಾವು ತಾಳಿ ಬರ್ಬೇಕಾಗ್ಬೋದು. ಆದ್ರೆ ಅದರಲ್ಲಿ ತಾಳ್ಮೆ ಅನ್ನುವಂಥದ್ದು ಜ್ಞಾನಿಯಾದವನಿಗೆ ಇರಬೇಕು ಅಂತ ಇಲ್ಲಿ ಹೇಳ್ತಾರೆ. ಸರಳತೆ ಅಂತಂದ್ರೆ ಸಿಂಪಲ್ ಲಿವಿಂಗ್ ಅಂತ ಹೇಳ್ತಾರೆ. ಸಿಂಪಲ್ ಲಿವಿಂಗ್ ಅಂತಂದ್ರೆ ನಮ್ಮ ಒಂದು ದೇಹ ಪೋಷಣೆಗೆ ಎಷ್ಟು ಅಗತ್ಯವೋ ಅಷ್ಟನ್ನ ಮಾತ್ರನೇ ನಾವು ಸ್ವೀಕಾರ ಮಾಡುವಂಥದ್ದು. ಉಳಿದ ನಮ್ಮ ಒಂದು ಶಕ್ತಿಯನ್ನ ಸಮಯವನ್ನ ನಾವು ಆಧ್ಯಾತ್ಮಿಕ ವಿಚಾರಗಳಲ್ಲಿ ತೊಡಗಿಸೋದಕ್ಕೆ ಅದನ್ನ ಬಳಸುವಂಥದ್ದು. ಈ ಗೋಸ್ವಾಮಿಗಳನ್ನ ನಾವು ನೋಡ್ತೀವಿ. ಗೋಸ್ವಾಮಿಗಳು ಅವ್ರು ಯಾವ ರೀತಿ ಇದ್ರು ಅಂದ್ರೆ ಅವರು ತುಂಬಾ ಶ್ರೀಮಂತ ಜೀವನ ನಡೆಸ್ತಿದ್ದಂಥವ್ರು. ಅವ್ರು ಯಾವಾಗ ಚೈತನ್ಯ ಮಹಾಪ್ರಭುಗಳ ಅನುಯಾಯಿಗಳಾಗ್ತಾರೆ ಆ ಕೂಡಲೇ ಅವರು ಎಲ್ಲ ಒಂದು ಶ್ರೀಮಂತಿಕೆ ಲೌಕಿಕ ಶ್ರೀಮಂತಿಕೆಯನ್ನ ಬಿಟ್ಟು ಬರ್ತಾರೆ. ಮತ್ತೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಕೌಪೀನವನ್ನ ಧರಿಸ್ತಾರೆ. ಮತ್ತೆ ಅವರು ಮಧುಕರಿಯನ್ನ ಮಾಡ್ತಾರೆ. ಆ ಒಂದು ಮರದ ಕೆಳಗಡೆ ಒಂದು ರಾತ್ರಿ ಅವ್ರು ಮಲಗ್ತಿರ್ಲಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಪ್ರತಿ ಬಾರಿ ಕೂಡ ಅವರು ಸ್ಥಳವನ್ನ ಬದಲಾಯಿಸ್ತಾ ಇದ್ರು ಅಂತ. ಮತ್ತೆ ಅವ್ರು ಹಾಗಾದ್ರೆ ಅವ್ರು ಏನ್ ಮಾಡ್ತಿದ್ರು? ಇಡೀ ದಿನ ಅವರು ಭಗವಂತನ ಒಂದು ಭಕ್ತಿ ಕಾರ್ಯವನ್ನ ಅಂದ್ರೆ ಅವರ ಗುರುಗಳಾದಂತಹ ಚೈತನ್ಯ ಮಹಾಪ್ರಭುಗಳು ಅವ್ರಿಗೆ ಕೊಟ್ಟಂತ ಆದೇಶಗಳನ್ನ ಅವರು ನಿರ್ವಹಣೆ ಮಾಡ್ತಿದ್ರು. ಏನ್ ಹೇಳಿದ್ರು ಅವ್ರಿಗೆ ಅಂತಂದ್ರೆ, ಈ ಒಂದು ರಾಧಾಕೃಷ್ಣ ಅವರು ಲೀಲೆಗಳನ್ನ ಮಾಡಿದಂತಹ ಅನೇಕ ಬೃಂದಾವನದ ಸ್ಥಳಗಳನ್ನ ಗುರುತಿಸ್ಲಿಕ್ಕೆ ಹೇಳಿದ್ರು. ಕಲಿಯುಗ ಆಗಿ 5,000 ವರ್ಷಗಳಾದ ಕಾರಣ ಅಲ್ಲಿ ಎಲ್ಲವೂ ಕೂಡ ಮರೆಯಾಗಿ ಬಿಟ್ಟಿತ್ತು. ಅಂದ್ರೆ ಎಲ್ಲಿ ಈ ಒಂದು ಲೀಲೆಗಳು ನಡೆದಂತಹ ಸ್ಥಳಗಳಿದ್ವು ಅದು ಕಾಣದ ಹಾಗೆ ಆಗಿದ್ವು, ಅವುಗಳನ್ನು ಗುರುತಿಸುವಂತಹ ಒಂದು ಕಾರ್ಯವನ್ನ ಕೊಡ್ತಾರೆ. ನಂತರ ಅವರು ಈ ಭಕ್ತಿಯನ್ನ, ಸಾಧನ ಭಕ್ತಿಯನ್ನ, ಅಂದ್ರೆ ನಾವೆಲ್ಲರೂ ಕೂಡ ಶುದ್ಧ ಭಕ್ತರು ಆಗೋದಕ್ಕೆ, ಅಂತಹ ಒಳ್ಳೆ ಭಕ್ತರಾಗೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಆ ಭಕ್ತಿ ಅನ್ನುವಂಥದ್ದು ನಮ್ಮ ಒಂದು ಮೂಲದಲ್ಲಿ ಅಂದ್ರೆ ಸುಪ್ತಾವಸ್ಥೆಯಲ್ಲಿ ಇದೆ. ಅದನ್ನ ಜಾಗೃತಗೊಳಿಸ್ಬೇಕು ಅಂತಂದ್ರೆ ಅದಕ್ಕೆ ಒಂದು ಸಾಧನ ಭಕ್ತಿ ಅಂದ್ರೆ ಸಾಧನೆ ಮಾಡುವ ಮೂಲಕ ನಾವು ಭಕ್ತರಾಗೋದಕ್ಕೆ ಪ್ರಯತ್ನ ಪಡ್ಬೋದು. ಆ ಸಾಧನ ಭಕ್ತಿಯ ಬಗ್ಗೆ ನಮಗೆ ಪರಿಚಯ ಮಾಡಿಸುವುದಕ್ಕೆ ಅನೇಕ ಗ್ರಂಥಗಳನ್ನ ಅವರು ರಚನೆ ಮಾಡ್ತಾರೆ. ಹೀಗೆ ಅವ್ರು ಮಾಡಿದಂತಹದ್ದು ಒಂದು ಬದುಕು ಏನಿದೆ ಅದು ಸರಳವಾದ ಜೀವನ. ಅಂದ್ರೆ ಅವರು ಈ ಒಂದು ದೇಹಕ್ಕೆ ನಾವು ಹೇಗೆ ಸುಖ ಬೇಕು, ಸಂಪತ್ತು ಬೇಕು ಅಂತ ಇಡೀ ಬದುಕನ್ನ 100 ವರ್ಷ ಇದ್ರೆ ಅಷ್ಟನ್ನು ಕೂಡ ಅದಕ್ಕಾಗಿಯೇ ಬಳಸಿ ಇನ್ನೂ ಸಾಲಿಲ್ಲ ಅಂತ ಅನ್ಕೋತೀವಿ. ಆ ರೀತಿ ಮಾಡದಿರ ಅವರು ಆ ಮುಂದಿನ ಒಂದು ಆಧ್ಯಾತ್ಮಿಕ ಪ್ರಗತಿಗೋಸ್ಕರ ಅವರು ಅಂದ್ರೆ ತಮ್ಮ ಒಂದು ಸ್ವಾರ್ಥಕ್ಕಾಗಿ ಮಾತ್ರ ಅಲ್ಲ, ಇತರರ ಒಂದು ಸಂತೋಷಕ್ಕಾಗಿ ಅಂದ್ರೆ ಇನ್ನೊಂದು ಬೇರೊಂದು ಆತ್ಮಗಳಿಗೂ ಕೂಡ ಭಗವದ್ಧಾಮಕ್ಕೆ ತೆರಳಲಿಕ್ಕೆ ಸಾಧ್ಯ ಆಗೋ ರೀತಿಯಲ್ಲಿ ಎಲ್ಲ ಭಕ್ತಿ ಕಾರ್ಯಗಳಲ್ಲಿ ಅವರು ತೊಡಗಿರ್ತಾ ಇದ್ರು. ನಿಜವಾದ ಗುರುವಿನ ಬಳಿಗೆ ಹೋಗುವುದು. ಯಾರು ಜ್ಞಾನಿಯಾಗಿದ್ದಾನೆ ಒಂದು ನಿಜವಾದ ಗುರುವನ್ನ ಅವನು ಹುಡುಕ್ತಾನೆ. ಅಂದ್ರೆ ಸರಿಯಾದ ಅಧಿಕೃತ ಪರಂಪರೆಯಲ್ಲಿ ಬಂದಂತಹ ಗುರುವನ್ನ ಅವನು ಮೊದಲು ಹುಡುಕ್ತಾನೆ. ನಂತರ ಬರುವಂತದ್ದು ಶೌಚ ಅಂತಂದ್ರೆ ಆಂತರಿಕ ಶುದ್ಧಿ ಮತ್ತೆ ಬಹಿರಂಗ ಶುದ್ಧಿ ಅಂತ ಹೇಳ್ತಾರೆ. ಬಹಿರಂಗ ಶುದ್ಧಿಗೆ ಸ್ವಚ್ಛತೆಯನ್ನ ಅಂದ್ರೆ ಮಾಡುವಂಥದ್ದು, ಅಂದ್ರೆ ಏನಂತ ಹೇಳ್ತಾರೆ, ಸ್ನಾನ ಮಾಡುವಂಥದ್ದು, ಒಗೆದ ಬಟ್ಟೆಗಳನ್ನ ಬದಲಾಯಿಸುವಂಥದ್ದು, ಇವೆಲ್ಲ ಕೂಡ ಶೌಚದಲ್ಲಿ ಬಂದ್ರೆ. ಅಂದ್ರೆ ಬಹಿರಂಗವಾಗಿ ಬಂದ್ರೆ. ಅಂತರಂಗವಾಗಿ ಶೌಚ ಅಂತಂದ್ರೆ ಏನು ಅಂದ್ರೆ ಭಗವಂತನ ವಿಚಾರಗಳನ್ನ ಅಂದ್ರೆ ಭಗವದ್ಗೀತೆ ಭಾಗವತಗಳನ್ನ ಶ್ರವಣ ಮಾಡುವಂಥದ್ದು, ಓದುವಂಥದ್ದು, ಮತ್ತೆ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡುವಂಥದ್ದು, ಇವೆಲ್ಲವೂ ಕೂಡ ಅಂತರಂಗ ಶುದ್ಧಿ ಅಂದ್ರೆ ನಮ್ಮ ಒಂದು ಅಸ್ತಿತ್ವ ಶುದ್ಧಿಗೆ ಅವು ಕಾರಣ ಆಗುತ್ತೆ. ಭಕ್ತರ ಸಂಘದಲ್ಲಿ ಇರುವಂತದ್ದು ಇವೆಲ್ಲ ಕೂಡ ಶೌಚದಲ್ಲಿ ಬರುವಂತದ್ದು. ಸ್ಥೈರ್ಯ ಅಂತಂದ್ರೆ ಧೃತಿಗೆಡದೆ ಇರುವಂತದ್ದು. ಅಂದ್ರೆ ಅಂದ್ರೆ ಸಮಯ ಹಿಡಿಯುತ್ತೆ, ಎಲ್ಲದಕ್ಕೂ ಕೂಡ ಸ್ವಲ್ಪ ಸಮಯ ಹಿಡಿಯುತ್ತೆ. ಆ ಸಮಯ ಬರುವವರೆಗೂ ಕೂಡ ತಾಳ್ಮೆಯಿಂದ ಅದಕ್ಕಾಗಿ ಪ್ರಯತ್ನ ಪಡುವಂಥದ್ದು, ದೃಢ ನಿಶ್ಚಯದಿಂದ ಪ್ರಯತ್ನ ಪಡುವಂಥದ್ದು. ನಾವು ಇವತ್ತಿಲ್ಲ ನಾಳೆ ಇದರಲ್ಲಿ ಅಂದ್ರೆ ಗುರಿ ಮುಟ್ಟುತ್ತೀವಿ ಅಂತ ನಂಬಿಕೆಗೆಡದೆ ಇರುವಂಥದ್ದು. ಆತ್ಮ ಸಂಯಮ ಅಂತಂದ್ರೆ ಇಂದ್ರಿಯಗಳು ಮತ್ತೆ ಇಂದ್ರಿಯ ವಸ್ತುಗಳು ಇವುಗಳಿಂದ ನಾವು ನಮ್ಮನ್ನ ನಾವು ದೂರ ಇಡುವಂಥದ್ದು. ಅಂದ್ರೆ ಯಾವುದೆಲ್ಲ ಇಂದ್ರಿಯ ತೃಪ್ತಿಯ ವಸ್ತುಗಳು ಇದೆ ಅಥವಾ ನಮ್ಮನ್ನ ಈ ಒಂದು ಭಕ್ತಿ ಮಾರ್ಗದಲ್ಲಿ ಮುಂದುವರಿಯೋದಕ್ಕೆ ಅಡೆತಡೆಗಳಾಗಿ ಬರುತ್ತೆ, ಅವುಗಳನ್ನ ತಡೆಯುವಂಥದ್ದು, ಅವುಗಳನ್ನ ಬಿಟ್ಟು ಬಿಡುವಂಥದ್ದು, ತ್ಯಾಗ ಮಾಡುವಂಥದ್ದು. ಅಂದ್ರೆ ಈಗ ಆತ್ಮ ಸಂಯಮ ಅಂತಂದ್ರೆ ಬ್ರಹ್ಮಚರ್ಯ ಅಂತಲೂ ಹೇಳ್ತಾರೆ. ಇವೆಲ್ಲವೂ ಕೂಡ ಈ ಒಂದು ಜ್ಞಾನಿಯಾದವನಲ್ಲಿ ಕಾಣುವಂತಹ ಒಂದು ಗುಣಗಳು. ಮತ್ತೆ ಇಂದ್ರಿಯ ತೃಪ್ತಿಯ ವಸ್ತುಗಳಲ್ಲಿ ವೈರಾಗ್ಯ ಅಂದ್ರೆ ಈ ಒಂದು ಲೌಕಿಕ ವಿಚಾರಗಳು, ನಮ್ಮ ಒಂದು ಆಸೆಗಳು ಎಂತದ್ದಾಗಿರುತ್ತೆ ಅಂತಹದೇ ಒಂದು ರೂಪ ನಮ್ಗೆ ಮುಂದಿನ ಒಂದು ಕಾಲದಲ್ಲಿ ಸಿಗುತ್ತೆ. ಆ ರೀತಿ ನಾವು ಇಂದ್ರಿಯ ತೃಪ್ತಿಯ ವಸ್ತುಗಳಲ್ಲಿ ಆಸೆನ ಬೆಳೆಸ್ಕೊಳ್ತಾ ಹೋದಷ್ಟು ನಾವು ಈ ಭೌತಿಕ ಜಗತ್ತಿನಲ್ಲಿಯೇ
ಹುಡ್ಕೊಳ್ಳುವಂತೆ ಆಗುತ್ತೆ. ಅಂತಹ ಒಂದು ಪರಿಸ್ಥಿತಿಗೆ ಬರಬಾರ್ದು ಅಂತ ಹೇಳಿ ಜ್ಞಾನಿ ಆದವನು ಅಂತಹ ಒಂದು ವಿಷಯಗಳಲ್ಲಿ ಅವನು ಆಸಕ್ತಿನ ಬೆಳೆಸ್ಕೊಳ್ಳೋದಿಲ್ಲ. ಮತ್ತೆ ಅಹಂಕಾರ ಇಲ್ಲದೆ ಇರುವಂಥದ್ದು. ಅಂದ್ರೆ ಇಲ್ಲಿ ಯಾರು ಜ್ಞಾನಿ ಇದ್ದಾನೆ ಅವನಲ್ಲಿ ಅಹಂಕಾರ ಅನ್ನುವಂಥದ್ದು ಕೂಡ ಇರೋದಿಲ್ಲ. ಅಂದ್ರೆ ಅವನು ಯಾವತ್ತು ತನ್ನನ್ನ ತಾನು ಶ್ರೇಷ್ಠ ಅಂತ ಅನ್ಕೊಳ್ಳೋಕೆ ಹೋಗೋದಿಲ್ಲ. ಅಂದ್ರೆ ಅವನಿಗೆ ವಾಸ್ತವದಲ್ಲಿ ಅವನು ಯಾರು ಅನ್ನುವಂಥದ್ದು ಅವನಿಗೆ ಅರ್ಥ ಆಗಿರುತ್ತೆ. ಮತ್ತೆ ಜನ್ಮ, ಸಾವು, ಮುಪ್ಪು, ರೋಗಗಳ ಕೆಡುಕನ್ನ ಗ್ರಹಿಸುವಂಥದ್ದು. ಈ ಜನ್ಮ, ಮೃತ್ಯು, ಜರಾ, ವ್ಯಾಧಿ, ಈ ಚಕ್ರ ಏನಿದೆ ಅದನ್ನ ಮತ್ತೆ ಮತ್ತೆ ಅದರಲ್ಲಿ ನಾವು ಸುಳಿತಾ ಹೋಗ್ತಾ ಇದೀವಿ. ಅದರಿಂದ ನಮ್ಗೆ ಆಗ್ತಿರುವಂತಹ ನಷ್ಟಗಳನ್ನ ಯಾರು ಎಷ್ಟು ಬೇಗ ಗ್ರಹಿಸ್ತಾರೆ ಅವರು ಜ್ಞಾನಿಗಳು ಅಂತ ಇಲ್ಲಿ ಕರೆಸ್ಕೊತಾ ಇದ್ದಾರೆ. ಅನಾಸಕ್ತಿ, ಅವನಿಗೆ ಮಕ್ಕಳು, ಹೆಂಡತಿ, ಮನೆ ಮತ್ತಿತರ ವಿಷಯದಲ್ಲಿ ಸಿಕ್ಕಿಕೊಳ್ಳದೆ ಮುಕ್ತವಾಗಿರುವಂಥದ್ದು. ಅಂದ್ರೆ ಅವನಿಗೆ ಯಾವ ರೀತಿ ಅನಾಸಕ್ತಿ ಅಂತಂದ್ರೆ ಮಕ್ಕಳು, ಹೆಂಡತಿ, ಮನೆ ಈ ಎಲ್ಲ ವಿಷಯಗಳಲ್ಲಿ ಜವಾಬ್ದಾರಿ ಅನ್ನುವಂಥದ್ದು ಇರುತ್ತೆ. ಆದ್ರೆ ಅದಕ್ಕೆ ಹೆಚ್ಚು ಹೆಚ್ಚು ಅವರು ತಮ್ಮನ್ನ ತಾವು ತೊಡಗಿಸ್ಕೊಳ್ಳೋದಿಲ್ಲ. ಅಂದ್ರೆ ಈ ಮಕ್ಕಳು, ಹೆಂಡತಿ, ಮನೆ ಅನ್ನುವಂಥದ್ದು ಸಮಯ ಸಮಯಕ್ಕೆ ಬದಲಾಗುವಂಥದ್ದು. ಅಂದ್ರೆ ಈ ಒಂದು ಬದುಕು ಅನ್ನುವಂಥದ್ದೇ ಮನುಷ್ಯನ ಬದುಕು ಅನ್ನುವಂಥದ್ದೇ ನೀರಿನ ಮೇಲಿನ ಗುಳ್ಳೆ ಅಂತ ಹೇಳ್ತಾರೆ. ಅಂದ್ರೆ ಕಣ್ಣು ಮುಚ್ಚಿ ನಮ್ಮ ಒಂದು ಆಯಸ್ಸು ಅನ್ನುವಂಥದ್ದು ಮುಗ್ದು ಹೋಗಿರುತ್ತೆ, ನಮ್ಮ ಈ ಒಂದು ಜೀವನ ಮುಗ್ದೋಗಿರುತ್ತೆ. ಆದ್ರೆ ನಾವು ಶಾಶ್ವತವಾಗಿ ಇರ್ತೀವಿ ಅಂತ ಹೇಳಿ ಆ ಒಂದು ಮನೆಗೆ, ಹೆಂಡತಿ, ಮಕ್ಕಳು, ಆ ಒಂದು ದೇಹಕ್ಕೆ ಸಂಬಂಧಪಟ್ಟ ಒಂದು ಸಂಬಂಧಿಕರು, ಆ ಒಂದು ವಿಷಯಗಳಿಗೆ ಹೆಚ್ಚು ಹೆಚ್ಚು ಆಸಕ್ತರಾಗಿ ಅದರಲ್ಲಿಯೇ ಸಿಲುಕಿಕೊಳ್ಳುವಂಥದ್ದು. ಅಂತಹ ಒಂದು ಕಾರ್ಯವನ್ನ ಯಾರು ಜ್ಞಾನಿಯಾಗಿದ್ದಾನೆ ಅವನು ಮಾಡೋದಿಲ್ಲ. ಅವನೇನ್ ಮಾಡ್ತಾನೆ, ಆ ಒಂದು ಜವಾಬ್ದಾರಿಗಳನ್ನ ತಗೊಳ್ತಾನೆ, ಅದರಲ್ಲಿ ತನ್ನನ್ನ ತಾನು ಸಿಕ್ಕಿಸಿಕೊಳ್ಳುವುದಿಲ್ಲ. ಇಷ್ಟಾನಿಷ್ಟಗಳ ಮಧ್ಯೆ ಸಮಚಿತ್ತತೆ, ಅಂದ್ರೆ ನನಗೆ ಇದು ಇಷ್ಟ, ನನಗೆ ಇದು ಇಷ್ಟ ಇಲ್ಲ ಅಂತ ಹೇಳುವಂಥದ್ದು ಅಲ್ಲ. ಅಂದ್ರೆ ಎಲ್ಲವನ್ನು ಕೂಡ ಸಮಾನವಾದ ಸ್ಥಿತಿಯಲ್ಲಿ ತಗೊಳ್ಳುವಂಥದ್ದು. ಈ ಇಷ್ಟ ನಿಷ್ಠ ಅನ್ನುವಂಥದ್ದೆಲ್ಲ ಈ ಭೌತಿಕ ಜಗತ್ತಿನಲ್ಲಿರುವಂತಹ ದ್ವಂದ್ವಗಳು. ಆದ್ರೆ ಈ ಆಧ್ಯಾತ್ಮಿಕ ಜಗತ್ತಿಗೆ ಹೋದಾಗ ಅಲ್ಲಿ ಇಂತಹ ಒಂದು ದ್ವಂದ್ವಗಳು ಇರೋದಿಲ್ಲ. ಈ ಒಂದು ದ್ವಂದ್ವಗಳು ಈ ಭೌತಿಕ ಜಗತ್ತಿನಲ್ಲಿ ಸದಾ ಇರುವಂಥದ್ದು. ಅದನ್ನ ನಾವು ಇಲ್ಲ ಅಂತ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಅದನ್ನ ಸಮಚಿತ್ತದಿಂದ, ಸಮಾನತೆಯಿಂದ ಅದನ್ನ ಸ್ವೀಕಾರ ಮಾಡುವಂಥದ್ದು. ನನ್ನಲ್ಲಿ ನಿರಂತರವಾದ ಮತ್ತೆ ಪರಿಶುದ್ಧವಾದ ಭಕ್ತಿ, ಅಂದ್ರೆ ಭಗವಂತನಲ್ಲಿ ಭಕ್ತಿ ಯಾವ ರೀತಿ ಭಕ್ತಿ ಅಂತಂದ್ರೆ ಅಹೈತುಕಿ ಅಪ್ರತಿಹತ ಅಂತ ಹೇಳ್ತಾರೆ. ಅಂದ್ರೆ ಅದನ್ನ ನಾವು ಅಪ್ರತಿಹತ ಅಂದ್ರೆ ಪ್ರತಿದಿನ, ಅಂದ್ರೆ ಕಂಟಿನ್ಯೂಸ್ ಆಗಿ ನಿರಂತರವಾಗಿ ಮಾಡುವಂಥದ್ದು. ಅಂದ್ರೆ ಭಗವಂತನ ಭಕ್ತಿಯಲ್ಲಿ ನಾವು ಪರಿಪೂರ್ಣತೆಯನ್ನ ಪಡೆಯೋದಕ್ಕೆ ಅನೇಕ ಜನ್ಮಗಳು ಕೂಡ ಪಡಿಬಹುದು. ಆದ್ರೆ ಅದನ್ನ ನಿರಂತರವಾಗಿ ಆ ಒಂದು ಪ್ರಯತ್ನವನ್ನ ಪಡುವಂಥದ್ದು. ಏಕಾಂತ ಪ್ರದೇಶದಲ್ಲಿ ವಾಸ ಮಾಡುವ ಅಭಿಲಾಷೆ. ಏಕಾಂತ ಪ್ರದೇಶದಲ್ಲಿ ವಾಸ ಮಾಡುವಂಥದ್ದು ಅಂತಂದ್ರೆ ಎಲ್ಲಿ ವೈಯಕ್ತಿಕ ವಿಚಾರಗಳು ಇರುವುದಿಲ್ಲ, ಎಲ್ಲಿ ವೈಯಕ್ತಿಕವಾಗಿ ಅಂದ್ರೆ ಎಲ್ಲಿ ಭೌತಿಕ ಬದ್ಧಾತ್ಮರು ಇರ್ತಾರೆ ಅಂತವರ ಒಂದು ಸಂಘದಲ್ಲಿ ಅವನಿಗೆ ಇರೋದಕ್ಕೆ ಇಷ್ಟ ಆಗೋದಿಲ್ಲ. ಅವರಿಂದ ದೂರ ಇರುವಂತದ್ದನ್ನೇ ಇಲ್ಲಿ ಏಕಾಂತ ಪ್ರದೇಶದಲ್ಲಿ ವಾಸ ಮಾಡುವಂಥದ್ದು ಅಂತೇಳಿ ಹೇಳ್ತಾ ಇದ್ದಾರೆ. ಜನಸಮೂಹದಲ್ಲಿ ಆಸಕ್ತಿ ಇಲ್ಲದೆ ಇರುವಂಥದ್ದು. ಎಲ್ಲಿ ಈ ಒಂದು ಪ್ರಜಲ್ಪ ಅಂತ ಹೇಳ್ತಾರೆ, ಲೌಕಿಕ ವಿಷಯಗಳಲ್ಲಿ ಹೆಚ್ಚು ಆಸಕ್ತಿಯನ್ನು ಹೊಂದಿರುವಂತ ಜನ ಇರ್ತಾರೆ. ಅಂತವರಿಂದ ಅವನು ತನ್ನನ್ನ ತಾನು ಆದಷ್ಟು ದೂರ ಇಟ್ಕೊತಾನೆ. ಆತ್ಮ ಸಾಕ್ಷಾತ್ಕಾರದ ಮಹತ್ವವನ್ನು ಒಪ್ಪಿಕೊಳ್ಳುವಂಥದ್ದು. ಅಂದ್ರೆ ಈ ಒಂದು ಆತ್ಮ ಸಾಕ್ಷಾತ್ಕಾರ, ನಾನು ಯಾರು, ಭಗವಂತ ಯಾರು, ಭಗವಂತನ ಜೊತೆ ನನ್ನ ಸಂಬಂಧ ಏನು, ಈ ಒಂದು ಬಂಧನಕ್ಕೆ ಏನು ಕಾರಣ, ಇದೆಲ್ಲವನ್ನ ತಿಳ್ಕೊಳ್ಳುವಂಥದ್ದು, ಅದರ ಮಹತ್ವವನ್ನ ಅರಿತುಕೊಳ್ಳುವಂಥದ್ದು. ನಂತರ ಪರಿಪೂರ್ಣವಾದ ಸತ್ಯದ ತತ್ವಜ್ಞಾನಾರ್ಥ ಅನ್ವೇಷಣೆ. ಅಂದ್ರೆ ಈ ಒಂದು ಪರಮಾತ್ಮ, ಪರಿಪೂರ್ಣ ಸತ್ಯ ಅಂದ್ರೆ ದೇವೋತ್ತ ಪರಮ ಪುರುಷ, ಅವನನ್ನ ಅರ್ಥ ಮಾಡಿಕೊಳ್ಳುವಂಥದ್ದು, ಅವನ ಬಗ್ಗೆ ತಿಳ್ಕೊಳ್ಳುವಂಥದ್ದು. ಭಗವದ್ಗೀತೆ, ಭಾಗವತಗಳ ಮೂಲಕ ಪರಮಾತ್ಮನ ವಿಷಯವನ್ನ ತಿಳಿಯುವುದಕ್ಕೆ ಪ್ರಯತ್ನ ಪಡುವಂಥದ್ದು. ಇವೆಲ್ಲವನ್ನು ಕೂಡ ಇಲ್ಲಿ ಭಗವಂತ ನಿಜವಾದ ಜ್ಞಾನ ಅಂತಲ್ಲಿ ಕರಿತಾ ಇದ್ದಾನೆ. ಅದನ್ನ ಹೊರತುಪಡಿಸಿ ಏನಾದ್ರೂ ಇದ್ರೆ ಅದೆಲ್ಲವೂ ಕೂಡ ಅಜ್ಞಾನ ಅಂತಾನೆ ಹೇಳ್ತಾ ಇದ್ದಾನೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹಾ ಮಾತಾಜಿ. ಓದ್ಲಾ? ಹಾ ಮಾತಾಜಿ. ಜ್ಞೇಯಂ ಯತ್ತತ್ ಪ್ರವಕ್ಷ್ಯಾಮಿ ಯಜ್ಞಾತ್ವಾಮೃತಮಶ್ನುತೆ ಅನಾದಿ ಮತ್ಪರಂ ಬ್ರಹ್ಮ ನ ಸತನಾಸದುಚ್ಯತೆ. ಅನುವಾದ ಶಿಲಾ ಪ್ರಭುಪಾದರಿಂದ. ಶಿಲಾ ಪ್ರಭುಪಾದ್ ಕಿ ಜೈ. ಯಾವ ಜ್ಞಾನವನ್ನು ತಿಳಿದುಕೊಂಡು ನೀನು ಅಮೃತ ತತ್ವವನ್ನು ಸವಿಯೋ ಆ ಜ್ಞೇಯವಾದುದನ್ನು ವಿವರಿಸುತ್ತೇನೆ.
ಅನಾದಿಯಾದ ಮತ್ತು ನನಗೆ ಅಧೀನವಾದ ಬ್ರಹ್ಮನ್ ಈ ಐಹಿಕ ಜಗತ್ತಿನ ಕಾರ್ಯಕಾರಣದ ಆಚೆ ಇದೆ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಇಲ್ಲಿ ಭಗವಂತ ಏನಂತ ಹೇಳ್ತಾ ಇದ್ದಾನೆ ಅಂತಂದ್ರೆ, ಯಾವ ಜ್ಞಾನವನ್ನು ತಿಳಿದುಕೊಂಡು ನೀನು ಅಮೃತತ್ವವನ್ನು ಸವಿಯುವೆಯೋ ಆ ಜ್ಞೇಯವಾದದ್ದನ್ನು ವಿವರಿಸುತ್ತೇನೆ ಅಂತ. ಅಂದ್ರೆ ಈಗ ಜ್ಞಾನ ಅಂದ್ರೆ ಏನು ಅಂತ ಹೇಳಿದ ಭಗವಂತ. ಹರೇ ಕೃಷ್ಣ. ಯಾವ್ದು ಜ್ಞಾನ? ಭಗವಂತನ ತಿಳಿಯೋದೇ ಜ್ಞಾನ. ಅಮೃತ ಸಮಾನವಾಗಿದೆ ಅಂತ ಹೇಳ್ತಾನೆ. ಯಾವುದು ಜ್ಞಾನ ಅಂತಂದ್ರೆ ಕ್ಷೇತ್ರ ಮತ್ತೆ ಕ್ಷೇತ್ರಜ್ಞನನ್ನ ತಿಳಿಯುವಂಥದ್ದೇ ಜ್ಞಾನ ಅಂತ. ಪ್ರಾರಂಭದಲ್ಲಿ ನಾವು ನೋಡಿದ್ವಿ, ಆರು ಪ್ರಶ್ನೆಗಳನ್ನ ಕೇಳ್ತಾನೆ. ಆಗ ಜ್ಞಾನ ಅಂದ್ರೆ ಏನು ಅಂತಂದ್ರೆ ಭಗವಂತ ಹೇಳ್ತಾ ಇದ್ದಾನೆ ಆ ಶ್ಲೋಕದಲ್ಲಿ, ಒಂದು 3ನೇ ಶ್ಲೋಕ ಅನ್ಸುತ್ತೆ, 3ನೇದು 4ನೇದ್ರಲ್ಲೇ ಹೇಳ್ತಾನೆ. ಕ್ಷೇತ್ರ ಅಂದ್ರೆ ದೇಹ, ಕ್ಷೇತ್ರಜ್ಞ ಅಂದ್ರೆ ಆತ್ಮ ಪರಮಾತ್ಮ, ಇವರ ಮೂವರ ಸಂಬಂಧವನ್ನ ತಿಳ್ಕೊಳ್ಳುವಂಥದ್ದೇ ಜ್ಞಾನ ಅಂತ. ಈ ಜ್ಞಾನವನ್ನ ತಿಳ್ಕೊಂಡ್ರೆ ಏನಾಗುತ್ತೆ, ಅಮೃತವನ್ನ ಸವಿತೀವಿ. ಅಮೃತ ಅಂತಂದ್ರೆ ಮೃತ್ಯು ಇಲ್ಲದ ಒಂದು ಬದುಕನ್ನ ನಾವು ಪಡಿತೀವಿ. ಆ ಜ್ಞೇಯ ಅಂತಂದ್ರೆ ಏನು ಅಂದ್ರೆ ಜ್ಞಾನದ ಗುರಿ ಯಾರು? ಭಗವಂತ. ಆ ಭಗವಂತನ ಬಗ್ಗೆ ಕೂಡ ಇಲ್ಲಿ ನಾನು ವಿವರಿಸ್ತೀನಿ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಭಗವಂತ ಅಂದ್ರೆ ಯಾರು ಅನ್ನೋದನ್ನ ಇಲ್ಲಿ ಹೇಳ್ತೀನಿ ಅಂತ. ಅನಾದಿಯಾದ ಮತ್ತು ನನಗೆ ಅಧೀನವಾದ ಬ್ರಹ್ಮನ್ ಈ ಐಹಿಕ ಜಗತ್ತಿನ ಕಾರ್ಯಕಾರಣದ ಆಚೆ ಇದೆ. ಅಂದ್ರೆ ಈ ಒಂದು ಬ್ರಹ್ಮನ್ ಅಂದ್ರೆ ಏನು ಅಂದ್ರೆ ಬ್ರಹ್ಮ ಜ್ಯೋತಿಯ ಬೆಳಕು ಏನಿದೆ ಅದು ಭಗವಂತನಿಂದಲೇ ಹೊರಹೊಮ್ಮುತ್ತಿರುವಂತಹ ಅವನ ಪ್ರಭೆ. ಆ ಒಂದು ಪ್ರಭೆ ಅದು ಎಲ್ಲಿದೆ ಅಂದ್ರೆ ಅದು ಅನಾದಿ ಮತ್ತೆ ಅಧೀನ ಅಂದ್ರೆ ಭಗವಂತನಿಗೆ ಅಧೀನವಾದಂಥದ್ದು, ಅಂದ್ರೆ ಅವನಿಂದಲೇ ಹೊರಹೊಮ್ಮುತ್ತಿರುವಂಥದ್ದು. ಅದು ಈ ಐಹಿಕ ಜಗತ್ತಿನ ಕಾರ್ಯಕಾರಣದ ಆಚೆ ಇದೆ ಅಂತ ಹೇಳ್ತಾನೆ. ಐಹಿಕ ಜಗತ್ತು ಅಂದ್ರೆ ಈ ಬ್ರಹ್ಮಾಂಡವನ್ನ ಅಂಡ ಅಂತ ಹೇಳ್ತಾರೆ, ಅಂದ್ರೆ ಒಂದು ಮೊಟ್ಟೆ ರೂಪದಲ್ಲಿ ಇದೆ ಅಂತ. ಈ ಒಂದು ಬ್ರಹ್ಮಾಂಡಕ್ಕೆ 7 ಪದರಗಳು, 7 ಅಲ್ಲ 8 ಪದರಗಳಿದೆ ಅಂತ ಹೇಳ್ತಾರೆ. ಒಂದು ಪಂಚಭೂತಗಳು, ನಂತರ ಬರುವಂತದ್ದು ಅವ್ಯಕ್ತವಾದದ್ದು, ಅಂದ್ರೆ ಈ ಒಂದು ಮನಸ್ಸು ಬುದ್ಧಿ ಅಹಂಕಾರ ಅನ್ನುವಂಥದ್ದು. ಇವೆಲ್ಲವೂ ಕೂಡ ಒಂದು 10ರಷ್ಟು ಏನಂತ ಹೇಳ್ತಾರೆ, ದಪ್ಪನಾದ ಪದರಗಳು ಅಂತ ಹೇಳ್ತಾರೆ. ಆದ್ರೆ ಅದ್ರೊಳಗಡೆ ಬೆಳಕನ್ನೋದು ಇರೋದಿಲ್ಲ. ಅಂದ್ರೆ ಈ ಒಂದು ತೆಂಗಿನಕಾಯಿಗೆ ಹೋಲಿಸಿದ್ರೆ ಯಾವ ರೀತಿ ಇರುತ್ತೆ, ಈ ತೆಂಗಿನಕಾಯಿ ಒಂದು ನಾರು, ಅದ್ರೊಳಗಡೆ ಆ ಒಂದು ಗಟ್ಟಿಯಾದಂತಹ ಒಂದು ಶೆಲ್, ಅದ್ರೊಳಗಡೆ ತೆಂಗಿನಕಾಯಿ, ಅದರೊಳಗಡೆ ನೀರು, ಹಾಗೆ ಈ ಒಂದು ಬ್ರಹ್ಮಾಂಡ ಅನ್ನುವಂಥದ್ದನ್ನ ನಾವು ಅದಕ್ಕೆ ಹೋಲಿಸಿ ಹೇಳ್ಬೋದು. ಹಾಗೆ ಇರುವಂತಹ ಈ ಬ್ರಹ್ಮಾಂಡದಲ್ಲಿ ಆ ಒಂದು ಬೆಳಕಿನ ಒಂದು ಮೂಲ ಬೇಕು, ಅಂದ್ರೆ ಅಲ್ಲಿ ಫುಲ್ಲು ಕಗ್ಗತ್ತಲೆ ಇರುತ್ತೆ. ಆ ಕತ್ತಲೆಯ ಒಂದು ಬ್ರಹ್ಮಾಂಡದಲ್ಲಿ ಬೆಳಕನ್ನ ಕೊಡ್ತಿರುವಂತದ್ದು ಸೂರ್ಯ. ಆ ಸೂರ್ಯನಿಗೆ ವಾಸ್ತವದಲ್ಲಿ ಆ ಬೆಳಕು ಎಲ್ಲಿಂದ ಬರ್ತಿದೆ ಅಂದ್ರೆ ಭಗವಂತನ ಈ ಪ್ರಭೆ, ಆ ಬ್ರಹ್ಮಜ್ಯೋತಿಯಿಂದ ಬರ್ತಿರುವಂತದ್ದು. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಬ್ರಹ್ಮನ್ ಅಂದ್ರೆ ಏನು ಅಂತಂದ್ರೆ ಅದು ಈ ಭೌತಿಕ ಜಗತ್ತಿನಿಂದ ದೂರ ಇದೆ ಅಂತ. ಅಂದ್ರೆ ಈ ಒಂದು ಬ್ರಹ್ಮಾಂಡದಿಂದ ಅದು ಇನ್ನೂ ದೂರ, ಆಧ್ಯಾತ್ಮಿಕ ಜಗತ್ತಿನಲ್ಲಿ, ಅಂದ್ರೆ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಅಂತ ಅಲ್ಲ, ಆಧ್ಯಾತ್ಮಿಕ ಜಗತ್ತಿಗೆ ಮತ್ತೆ ಈ ಒಂದು ಭೌತಿಕ ಜಗತ್ತಿಗೆ ಮಧ್ಯೆ ಬರುವಂತದ್ದು ಈ ಬ್ರಹ್ಮಜ್ಯೋತಿ. ಅದನ್ನಲ್ಲಿ ಹೇಳ್ತಾ ಇದ್ದಾನೆ ಭಗವಂತ. ಹರೇ ಕೃಷ್ಣ. ಶ್ಲೋಕ 14. ಸರ್ವತಃ ಪಾಣಿಪಾದಂ ತತ್ಸರ್ವೋ ಸರ್ವತೋ ಅಕ್ಷಿರ ಶಿರೋಮುಖಂ ಸರ್ವತಃ ಶ್ರುತಿ ಮಲ್ಲೋಕೆ ಸರ್ವಾಮೃತತ್ಯ ತಿಷ್ಠತಿ. ಅವನ ಕೈಗಳು ಮತ್ತೆ ಕಾಲುಗಳು, ಅವನ ಕಣ್ಣುಗಳು, ತಲೆಗಳು ಮತ್ತೆ ಮುಖಗಳು ಎಲ್ಲೆಲ್ಲೂ ಇವೆ. ಅವನಿಗೆ ಎಲ್ಲೆಲ್ಲೂ ಕಿವಿಗಳುಂಟು. ಹೀಗೆ ಪರಮಾತ್ಮನು ಸರ್ವವ್ಯಾಪಿಯಾಗಿದ್ದಾನೆ. ಅಂದ್ರೆ ಜ್ಞೇಯಂ ಅಂದ್ರೆ ಅದು ಜ್ಞಾನದ ಗುರಿ. ಪರಮಾತ್ಮನ ಬಗ್ಗೆ ಇಲ್ಲಿ ಭಗವಂತ ಹೇಳೋದಕ್ಕೆ ಪ್ರಾರಂಭ ಮಾಡಿದ್ದಾನೆ. ನಾವು ನೋಡಿದ್ವಿ ಪರಮಾತ್ಮ ಅನ್ನುವಂಥದ್ದು ಮತ್ತೆ ಆ ಬ್ರಹ್ಮಜ್ಯೋತಿ ಅನ್ನುವಂಥದ್ದು ಅದು ಈ ಒಂದು ಐಹಿಕ ಜಗತ್ತಿನ ಆಚೆ ಇರುವಂಥದ್ದು. ಮತ್ತೆ ಈಗ ಭಗವಂತ ಅವನು ಹರೇ ಕೃಷ್ಣ, ಕೃಷ್ಣ ಎಲ್ಲಿರ್ತಾನೆ? ಮಾತಾಜಿ, ಹರೇ ಗೋಲೋಕ ಕೃಷ್ಣ. ವೃಂದಾವನದಲ್ಲಿ ಭಗವಂತ ಇರ್ತಾನೆ ಕೃಷ್ಣ. ಅಷ್ಟು ದೂರದಲ್ಲಿ ಇರ್ತಾನೆ. ಅದೇ ಸಮಯದಲ್ಲಿ ಪರಮಾತ್ಮನಾಗಿ ಅವನು ಎಲ್ಲಿದ್ದಾನೆ? ಪ್ರತಿಯೊಬ್ಬರ ಹೃದಯದಲ್ಲೂ ಇದ್ದಾನೆ ಮಾತಾಜಿ. ಈ ಒಂದು ವ್ಯತ್ಯಾಸವಾದ ವಿರೋಧಾತ್ಮಕವಾದ ವಿಷಯಗಳು, ಅಂದ್ರೆ ದೂರದಲ್ಲೂ ಇದ್ದಾನೆ, ಅದೇ ಸಮಯದಲ್ಲಿ ಹತ್ತಿರದಲ್ಲೂ ಇದ್ದಾನೆ. ಇವೆಲ್ಲವನ್ನು ಕೂಡ ನಮ್ಮ ಒಂದು ಬ್ರಹ್ಮ ಮಧ್ವ ಗೌಡಿಯ ಪರಂಪರೆಯಲ್ಲಿ ಅಚಿಂತ್ಯ ಭೇದ ತತ್ವ ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ಭಗವಂತ ಪರಮಾತ್ಮನಾಗಿ ಅವನು ಯಾವ ರೀತಿ ಇದ್ದಾನೆ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಅವನಿಗೆ ಕೈಗಳು, ಕಾಲುಗಳು, ಕಣ್ಣುಗಳು, ತಲೆಗಳು, ಮುಖಗಳು ಎಲ್ಲೆಲ್ಲೂ ಇದೆ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಕಿವಿಗಳು ಹೇಗೆ ಅದು ಎಲ್ಲೆಲ್ಲೂ ಇದೆ ಅಂತಂದ್ರೆ ಅವನು ಪ್ರತಿಯೊಂದು ಜೀವಿಗೂ ಕೂಡ ಅವರವರಿಗೆ ಆದಂತಹ ಒಂದು
ಕೈ ಕಾಲು ಇಂದ್ರಿಯಗಳಿರುತ್ತೆ. ಆದ್ರೆ ಪರಮಾತ್ಮ ಪ್ರತಿಯೊಂದು ದೇಹದಲ್ಲೂ ಇರೋದ್ರಿಂದ ಅವನಿಗೆ ಅನೇಕ ಕೈಗಳು, ಅನೇಕ ಕಾಲುಗಳು, ತಲೆಗಳು, ಮುಖಗಳು ಮತ್ತೆ ಕಿವಿಗಳಿದೆ ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾರೆ. ಅದೇ ರೀತಿ ಜೀವಾತ್ಮನು ಹೇಳೋದಕ್ಕೆ ಸಾಧ್ಯ ಇಲ್ಲ ನನಗೆ ಅನೇಕ ಕೈಗಳು ಕಾಲುಗಳು ಇದೆ ಅಂತ. ಅಂದ್ರೆ ಅವನು ಎಲ್ಲರ ದೇಹದಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಪರಮಾತ್ಮ ಪ್ರತಿಯೊಂದರಲ್ಲೂ ಇರೋದ್ರಿಂದ ಅವನಿಗೆ ಈ ರೀತಿ ಬೇರೆ ಬೇರೆ ಇಂದ್ರಿಯಗಳು ಅವನಲ್ಲಿ ಇದೆ ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಪ್ರಥಮ ಮಹಾಗುರು ಬ್ರಹ್ಮನಿಂದ ಪ್ರಾರಂಭಿಸಿ ಸಣ್ಣ ಇರುವೆವರೆಗೆ ಎಲ್ಲಾ ವ್ಯಕ್ತಿಗತ ಜೀವಿಗಳು ಅವನಲ್ಲಿ ಇವೆ. ತಲೆಗಳು, ಕೈಗಳು, ಕಾಲುಗಳು ಮತ್ತು ಕಣ್ಣುಗಳಿಗೆ ಮತ್ತು ಜೀವಿಗಳಿಗೆ ಮಿತಿ ಇಲ್ಲ. ಎಲ್ಲರೂ ಪರಮಾತ್ಮನಲ್ಲಿ ಇದ್ದಾರೆ ಮತ್ತು ಅವನನ್ನು ಅವಲಂಬಿಸಿದ್ದಾರೆ. ಆದ್ದರಿಂದ ಪರಮಾತ್ಮ ಸರ್ವವ್ಯಾಪಿ. ಆದರೆ ವ್ಯಕ್ತಿಗತ ಆತ್ಮವು ತನ್ನ ಕೈಗಳು, ಕಾಲುಗಳು, ಕಣ್ಣುಗಳು ಎಲ್ಲೆಲ್ಲಿಯೂ ಇವೆ ಎಂದು ಹೇಳಲು ಸಾಧ್ಯವಿಲ್ಲ. ತನ್ನ ಕೈಗಳು ಮತ್ತು ಕಾಲುಗಳು ಎಲ್ಲೆಲ್ಲಿಯೂ ಇವೆ ಎನ್ನುವುದು ಅಜ್ಞಾನದಿಂದ ತನಗೆ ಅರಿವಾಗಿಲ್ಲ. ಆದರೆ ಯೋಗ್ಯವಾದ ಜ್ಞಾನವನ್ನು ಪಡೆದಾಗ ತಾನು ಈ ಘಟ್ಟಕ್ಕೆ ಬರುತ್ತೇನೆ ಎಂದು ಅವನು ಯೋಚಿಸಿದರೆ ಅವನ ಯೋಚನೆಯಲ್ಲಿ ವಿರೋಧಾಭಾಸವಿದೆ. ಅಂದ್ರೆ ಈ ಒಂದು ನಿರಾಕಾರವಾದಿಗಳು ಏನಿದ್ದಾರೆ, ಅವರು ಭಗವಂತನಲ್ಲಿ ಐಕ್ಯವಾಗೋದಕ್ಕೆ ಬಯಸ್ತಾರೆ. ಅವರು ಇಂತಹ ಒಂದು ವ್ಯಾಖ್ಯಾನಗಳನ್ನ ಹೇಳ್ತಾರೆ. ಅಂದ್ರೆ ನನಗೆ ಈಗ ಒಂದು ಐಹಿಕ ದೇಹದಲ್ಲಿ ಇರುವಷ್ಟು ಕಾಲ ನನಗೆ ಅಷ್ಟೊಂದು ಅಂದ್ರೆ ನಾನು ಎಲ್ಲ ಕಡೆ ಭಗವಂತನ ಹಾಗೆ ಇಲ್ಲ. ಆದ್ರೆ ನಾನು ಒಂದು ದಿನ ಭಗವಂತನಲ್ಲಿ ಸಾಯುಜ್ಯ ಮೋಕ್ಷವನ್ನ ಪಡೆದಾಗ ನಾನು ಕೂಡ ಭಗವಂತನ ಆಗ್ತೀನಿ ಅನ್ನುವಂಥದ್ದು, ಅದು ವಿರೋಧಾಭಾಸ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂತಹ ಒಂದು ಆಲೋಚನೆಯನ್ನು ಮಾಡುವಂಥದ್ದು. ಐಹಿಕ ಪ್ರಕೃತಿಯಿಂದ ಬದ್ಧವಾದ ವ್ಯಕ್ತಿಗತ ಆತ್ಮವು ಪರಮೋನ್ನತನಲ್ಲ ಎಂದು ಇದರ ಅರ್ಥ. ಅಂದ್ರೆ ನಾವ್ಯಾವತ್ತೂ ಕೂಡ ಭಗವಂತನಾಗೋದಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ವ್ಯಕ್ತಿಗತ ಆತ್ಮ ಅನ್ನುವಂಥದ್ದು ಸದಾ ಅದು ಅಸ್ತಿತ್ವದಲ್ಲಿ ಇರುವಂಥದ್ದು. ಅದನ್ನ ನಾವು ಇಲ್ಲವಾಗಿಸಿ ಪರಮಾತ್ಮನಲ್ಲಿ ಒಂದಾಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆ ಪರಮೋನ್ನತನಾದ ವ್ಯಕ್ತಿಗತ ಆತ್ಮಕ್ಕಿಂತ ಅವನು ಭಿನ್ನ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಭಗವಂತ ಅವನು ಎಲ್ಲಾ ಕಡೆ ಎಲ್ಲಾ ಸಮಯದಲ್ಲೂ ಕೂಡ ಇರ್ಲಿಕ್ಕೆ ಸಾಧ್ಯ, ಆದ್ರೆ ನಾವು ಆ ರೀತಿ ಇರೋದಕ್ಕೆ ಸಾಧ್ಯ ಇಲ್ಲ ಅಂತ. ಇಲ್ಲಿ ಇನ್ನೊಂದು ಉದಾಹರಣೆಗಳನ್ನ ಇಲ್ಲಿ ಕೊಡ್ತಾ ಇದ್ದಾರೆ. ಅಂದ್ರೆ ಭಗವಂತ ನಾವು ಅರ್ಪಿಸಿದ ಹೂವನ್ನ, ಹಣ್ಣನ್ನ ಅಥವಾ ನೀರನ್ನ ಸ್ವೀಕರಿಸ್ತಾನೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಪ್ರಭು ಬಹುದೂರದಲ್ಲಿದ್ದರೆ ಅವನು ಈ ವಸ್ತುಗಳನ್ನು ಹೇಗೆ ಸ್ವೀಕರಿಸಲು ಸಾಧ್ಯ ಅಂತ. ಪ್ರಭುವಿನ ಸರ್ವಶಕ್ತಿ ಭೂಮಿಯಿಂದ ಬಹುದೂರ ಇರುವ ತನ್ನ ನಿವಾಸದಲ್ಲಿಯೇ ಆತನು ಇದ್ದರೂ ಯಾರಾದರೂ ಅರ್ಪಿಸಿದ್ದನ್ನು ಸ್ವೀಕರಿಸಲು ಅವನು ತನ್ನ ಕೈಗಳನ್ನು ಚಾಚಬಲ್ಲ ಅಂತ ಇಲ್ಲಿ ಹೇಳ್ತಾರೆ. ಅಂದ್ರೆ ಭಗವಂತ ಹೇಗೆ ಅದನ್ನ ಸ್ವೀಕಾರ ಮಾಡ್ತಾನೆ ಅಂತ. ಇದನ್ನೇ ಬ್ರಹ್ಮ ಸಂಹಿತೆಯಲ್ಲಿ ಹೇಳುವಂತಹ ತನ್ನ ದಿವ್ಯ ಲೀಲೆಗಳ ಜಗತ್ತಿನಲ್ಲೂ ಕೂಡ ಅವನು ಇದ್ದಾನೆ. ವ್ಯಕ್ತಿಗತ ಆತ್ಮವು ತಾನು ಎಲ್ಲೆಲ್ಲಿಯೂ ಇದ್ದೇನೆ ಎಂದು ಹೇಳಿಕೊಳ್ಳಲಾರದು. ಆದದ್ದರಿಂದ ಈ ಶ್ಲೋಕವು ಪರಮಾತ್ಮನನ್ನು ದೇವೋತ್ತಮ ಪರಮ ಪುರುಷ ಎಂದು ವರ್ಣಿಸುತ್ತೆ. ಸರ್ವೇಂದ್ರಿಯ ಗುಣಾವಾಸಂ ಸರ್ವೇಂದ್ರಿಯ ವಿವರ್ಜಿತಂ ಗುಣ ಅಂದ್ರೆ ಆತನು ಎಲ್ಲ ಜೀವರ ಆತನು ನಿಸರ್ಗದ ಗುಣಗಳನ್ನು ಮೀರಿದವನು. ಅದೇ ಕಾಲದಲ್ಲಿ ನಿಸರ್ಗದ ಎಲ್ಲ ಗುಣಗಳ ಪ್ರಭು. ಇಲ್ಲಿ ಭಗವಂತನ ವಿಷಯವಾಗಿ ಹೆಚ್ಚು ಹೇಳ್ತಿರುವಂಥದ್ದು. ಪರಮಾತ್ಮ ಅವನು ಎಲ್ಲ ಇಂದ್ರಿಯಗಳ ಮೂಲ. ಅದರಿಂದ ಅವನನ್ನ ಏನಂತ ಕರೀತಾರೆ? ಇಂದ್ರಿಯಗಳ ಮೂಲ ಆದ ಕಾರಣ ಅವನನ್ನ ಏನಂತ ಕರಿತೀವಿ ನಾವು? ಇಂದ್ರಿಯಗಳ ಒಡೆಯ ಅಂದ್ರೆ ಭಗವಂತನನ್ನ ಏನಂತ ಕರಿತೀವಿ? ಅವನಿಗೊಂದು ಹೆಸರಿದೆ, ಮಾಧವ. ಹೃಷಿಕೇಶ. ಋಷಿಕೇಶ. ಭಗವಂತನನ್ನ ಹೃಷಿಕೇಶ ಅಂತ ಕರಿತೀವಿ. ಅಂದ್ರೆ ಎಲ್ಲ ಇಂದ್ರಿಯಗಳ ಒಡೆಯ ಅವನು, ಎಲ್ಲದರ ಮೂಲ, ಆದಿಮೂಲ ಅವನು. ಆದರೂ ಅವನಿಗೆ ಇಂದ್ರಿಯಗಳಿಲ್ಲ ಅಂದ್ರೆ ನಿಜವಾಗ್ಲೂ ಭಗವಂತನಿಗೆ ಈ ಒಂದು ಕಣ್ಣು, ಕಿವಿ, ಮೂಗು ಅದೆಲ್ಲ ಇಲ್ಲ ಅಂತನ? ನಿರಾಕಾರ ಅಂತನ? ಹರೇ ಕೃಷ್ಣ. ನಿರಾಕಾರ. ಅಲ್ಲ, ಭಗವಂತ ನಿರಾಕಾರ ಅಲ್ಲ. ಅವನಿಗೆ ನಮ್ಮ ಹಾಗೆ ಭೌತಿಕ ಇಂದ್ರಿಯಗಳಿಲ್ಲ. ಅವನಿಗೆ ಇರುವಂತದ್ದು ಆಧ್ಯಾತ್ಮಿಕವಾದ ಇಂದ್ರಿಯಗಳು, ಅಲೌಕಿಕ ಇಂದ್ರಿಯಗಳು. ಏನಂತ ಹೇಳ್ತಾರೆ ಅವನ? ಅಂಗಾನಿ ಯಸ್ಯ ಸಕಲೇಂದ್ರಿಯ ವೃತ್ತಿಮಂತಿ ಪಶ್ಯಂತಿ ಪಾಂತಿ ಕಲಯಂತಿ ಚಿರಂಜಗಂತಿ. ಈ ಬ್ರಹ್ಮ ಸಂಹಿತೆಯಲ್ಲಿ ಬರುವಂತದ್ದು. ಭಗವಂತನನ್ನ ನೇರವಾಗಿ ಕಂಡಾಗ ಅವನನ್ನ ಹೇಳುವಂತಹ ಈ ಒಂದು ಶ್ಲೋಕ. ಅದರಲ್ಲಿ ಏನಂತ ಹೇಳ್ತಾ ಇದ್ದಾನೆ? ಭಗವಂತನ ಒಂದು ಇಂದ್ರಿಯಗಳು ಎಂತದ್ದು ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಅಂಗಾನಿ ಯಸ್ಯ ಸಕಲೇಂದ್ರಿಯ ವೃತ್ತಿಮಂತಿ ಅಂದ್ರೆ ಅವನ ಒಂದು ಇಂದ್ರಿಯ ಉಳಿದೆಲ್ಲ ಇಂದ್ರಿಯಗಳು ಮಾಡುವ ಕೆಲಸವನ್ನು ಒಂದೇ ಇಂದ್ರಿಯದಿಂದ ಅವನು ಮಾಡ್ತಾನೆ ಅಂತ. ಅಂದ್ರೆ ಅವನು ಬರೀ ಕಣ್ಣೋಟದಿಂದ
ನಾವು ನೀಡುವಂತ ಪ್ರಸಾದವನ್ನು ಸ್ವೀಕಾರ ಮಾಡ್ಬಿಡ್ತಾನೆ ಅಂತ. ನಾವು ಯಾರನ್ನ ಯಾವತ್ತಾದ್ರೂ ಕಣ್ಣೆದುರುಗಡೆ ಇಟ್ಟಿರುವಂತ ಪ್ರಸಾದವನ್ನ ಹಾಗೆ ನೋಡಿನೇ ತಿನ್ಲಿಕ್ಕೆ ಆಗತ್ತಾ? ಇಲ್ಲ ಮಾತಾಜಿ, ಆಗಲ್ಲ. ಇಲ್ಲ ಮಾತಾಜಿ. ಅದನ್ನ ಭಗವಂತ ಮಾಡ್ತಾನೆ ಅಂತ. ಅವನು ಬರೀ ಕಣ್ಣೋಟದಿಂದ ಈ ಬ್ರಹ್ಮಾಂಡದಲ್ಲಿ ಸೃಷ್ಟಿಗಳನ್ನ ಸಂಚಲನ ಆಗುವಂತೆ ಮಾಡ್ತಾನೆ. ನಾವು ಕಣ್ಣೋಟದಿಂದ ಏನನ್ನಾದ್ರೂ ಸೃಷ್ಟಿ ಮಾಡಕ್ಕಾಗತ್ತಾ? ಮಾತಾಜಿ ಆಗಲ್ಲ. ಹಾಗೆ ಇಲ್ಲಿ ಭಗವಂತನ ಇಂದ್ರಿಯಗಳು ನಮ್ಮ ಇಂದ್ರಿಯಗಳ ಹಾಗೆ ಅಲ್ಲ. ಅದನ್ನೇ ಹೇಳ್ತಾ ಇದ್ದಾರೆ ಇಲ್ಲಿ. ಆತನಿಗೆ ಇಂದ್ರಿಯಗಳಿಲ್ಲ ಅಂದ್ರೆ ನಮ್ಮ ರೀತಿಯ ಇಂದ್ರಿಯಗಳು ಅನ್ನೋದು ಅಲ್ಲ ಅಂತ. ಆತನು ಎಲ್ಲ ಜೀವರಾಶಿಗಳನ್ನು ಪಾಲಿಸುವವನಾದರೂ ನಿರಾಸಕ್ತನು. ಅಂದ್ರೆ ಎಲ್ಲಾ ಜೀವರಾಶಿಗಳು ಭಗವಂತನ ವಿಭಿನ್ನ ಅಂಶಗಳು, ಅವರನ್ನೆಲ್ಲರನ್ನು ಕೂಡ ಪಾಲಿಸುವಂತದ್ದು ಅವನು. ಆದ್ರೆ ಅವನು ನಿರಾಸಕ್ತನು ಅಂತಂದ್ರೆ, ಈಗ ನಾವು ಬದ್ಧಾತ್ಮರಾಗಿದ್ದೀವಿ, ಭಗವಂತನಿಗೆ ವಿಮುಖರಾಗಿದ್ದೀವಿ. ಆದ್ರೆ ನಾವು ಮಾಡುವಂತಹ ಒಂದು ಪ್ರತಿಯೊಂದು ಭಗವಂತನನ್ನ ಮರೆತು ನಾವು ಮಾಡ್ತಿರುವಂತ ಪ್ರತಿಯೊಂದು ಕಾರ್ಯದಲ್ಲಿ ಭಗವಂತನಿಗೆ ಬೇಸರ ಹುಟ್ಟಿಸುವಂತ ಕೆಲಸಗಳನ್ನೇ ಮಾಡ್ತಾ ಇದೀವಿ. ಆದ್ರೂ ಕೂಡ ಅವನು ನಮಗೆ ನಮ್ಮ ಅವಶ್ಯಕತೆಗಳನ್ನ ಪೂರೈಸ್ತಾ ಇದ್ದಾನೆ. ಅವನು ಕಾಯ್ತಾ ಇದ್ದಾನೆ. ಅಂದ್ರೆ ಏನಂತಾರೆ, ಸ್ಥೈರ್ಯಂ ಅಂತ ಹೇಳ್ತಾರಲ್ಲ, ಹಾಗೆ ಅವನು ಕಾಯ್ತಾ ಇದ್ದಾನೆ. ಇಂದೆಲ್ಲ ಒಂದು ದಿನ ಇವನು ಮತ್ತೆ ನನ್ನ ಹತ್ರಕ್ಕೆ ವಾಪಸ್ ಆಗ್ತಾನೆ ಅಂತ. ಆದ್ರೆ ನಾವು ಮಾಡ್ತಿರುವಂತಹ ಕೆಲಸಗಳಲ್ಲಿ ಅವನಿಗೆ ಯಾವುದೇ ರೀತಿಯ ಆಸಕ್ತಿ ಅನ್ನುವಂಥದ್ದು ಇರುವುದಿಲ್ಲ. ಆತನು ನಿಸರ್ಗದ ಗುಣಗಳನ್ನು ಮೀರಿದವನು. ಅದೇ ಕಾಲದಲ್ಲಿ ನಿಸರ್ಗದ ಎಲ್ಲ ಗುಣಗಳ ಪ್ರಭು ಅಂತ. ಈ ನಿಸರ್ಗದ ಗುಣಗಳು ಯಾವುದು? ಹರೇ ಕೃಷ್ಣ. ಈ ಪ್ರಕೃತಿಯ ಗುಣಗಳು ಯಾವುದು? ಕಾಮ, ಕ್ರೋಧ, ಲೋಭ, ಮೋಹ. ನಿಸರ್ಗದ ಪ್ರಕೃತಿಯ 3 ಗುಣಗಳು. ಸತ್ವಗುಣ, ರಜಗುಣ, ತಮೋಗುಣ ಮಾತಾಜಿ. ಈ 3 ಗುಣಗಳನ್ನ ಮೀರಿದವನು ಭಗವಂತ. ಅವನು ಶುದ್ಧ ಸತ್ವದ ನೆಲೆಯಲ್ಲಿ ಇರುವಂತಹ ಭಕ್ತರು ಅವನನ್ನ ಕಾಣ್ಲಿಕ್ಕೆ ಸಾಧ್ಯ. ಹೀಗೆ 3 ಗುಣಗಳಲ್ಲಿ ಯಾರಿದ್ದಾರೆ, ಆ ಒಂದು 3 ಗುಣಗಳನ್ನ ಭಗವಂತವನು ಮೀರ್ತಾನೆ. ಮತ್ತೆ ನಿಸರ್ಗದ ಎಲ್ಲ ಗುಣಗಳ ಪ್ರಭು. ಅಂದ್ರೆ ಈ ಒಂದು 3 ಗುಣಗಳು ಏನಿದೆ, ಆ 3 ಗುಣಗಳು ಅವುಗಳಿಗೆ ಮೂಲದಲ್ಲಿ ಪ್ರಭು ಭಗವಂತನೇ. ಅಂದ್ರೆ ಭಗವಂತನ ಈ ಒಂದು ಬಹಿರಂಗ ಶಕ್ತಿ, ಆ ಮಹಾಮಾಯೆ ಏನಿದ್ದಾಳೆ, ಅವನ ಒಂದು ನಿಯಂತ್ರಣದಲ್ಲಿ ಇದ್ದಾಳೆ. ಆ ಒಂದು ಮಹಾಮಾಯೆ ನಮ್ಮನ್ನ ಯಾವ ರೀತಿ ಕಟ್ಟಾಗ್ತಾಳೆ ಅಂದ್ರೆ ಈ ಗುಣಗಳ ಮೂಲಕ ಕಟ್ಟಾಗ್ತಾಳೆ. ಹಾಗೆ ನೋಡಿದ್ರೆ ಭಗವಂತನ ಮೇಲ್ವಿಚಾರಣೆ ಅಂದ್ರೆ ಅವನ ಒಂದು ಆಳ್ವಿಕೆಯಲ್ಲಿ ಕೆಲಸ ಮಾಡುವಂಥದ್ದು ಮಹಾಮಾಯೆ. ಆ ಮೂಲಕ ಇಲ್ಲಿ ಈ ಗುಣಗಳ ಪ್ರಭು ಭಗವಂತನೇ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಓದ್ಲಾ ಮಾತಾಜಿ? ಮಾತಾಜಿ. ಬಹಿರಂತಃ ಚ ಭೂತಾನಾಂ ಆಚರಂ ಚರಮೇವ ಚ ಸೂಕ್ಷ್ಮತ್ವಾತ್ ತತ್ ಅವಿಜ್ಞೇಯಂ ದೂರಸ್ತ್ವಂ ಚ ಅತಿಕೇ ಚ ತತ್. ಅನುವಾದ ಶಿಲಪ್ರಭುಪಾದ್ರಿಂದ. ಶಿಲಪ್ರಭುಪಾದ್ ಕಿ ಜೈ. ಪರಮಸತ್ಯನು ಎಲ್ಲ ಜೀವಿಗಳ ಮತ್ತು ಚರಾಚರಗಳ ಒಳಗೂ ಹೊರಗೂ ಇದ್ದಾನೆ. ಆತನು ಸೂಕ್ಷ್ಮನಾದ್ದರಿಂದ ಐಹಿಕ ಇಂದ್ರಿಯಗಳು ಅವನನ್ನು ನೋಡಲಾರವು ಮತ್ತು ತಿಳಿಯಲಾರವು. ಬಹು ದೂರದಲ್ಲಿದ್ದರೂ ಅವನು ಎಲ್ಲರಿಗೂ ಸಮೀಪದಲ್ಲಿದ್ದಾನೆ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಪರಮ ಸತ್ಯ ಅಂದ್ರೆ ಅದು ಭಗವಂತ ಪರಮಾತ್ಮ. ಅವನು ಎಲ್ಲ ಜೀವಿಗಳ ಅಂದ್ರೆ ಪ್ರತಿಯೊಂದು ಜೀವಿ, ಯೋನಿಗಳಲ್ಲಿ ಹಿಡಿದ ಪ್ರಾಣಿ ಪಕ್ಷಿಗಳು, ಕ್ರಿಮಿ ಕೀಟಗಳು, ಪ್ರತಿಯೊಂದು ಜೀವಿ ಮತ್ತೆ ಚರಾಚರಗಳ ಒಳಗೂ ಹೊರಗೂ ಇದ್ದಾನೆ. ಬರೀ ಜೀವಿಗಳಲ್ಲಿ ಮಾತ್ರ ಅಲ್ಲ, ಈ ಒಂದು ಜಡವಸ್ತುಗಳು ಏನಂತ ಕರಿತೀವಿ ಅಲ್ಲೂ ಕೂಡ ಅಣುರೇಣು ತೃಣಕಾಷ್ಟದಲ್ಲಿ ಪರಮಾತ್ಮ ಅವನಿದ್ದಾನೆ. ಅದರ ಒಳಗೂ ಹೊರಗೂ ಎಲ್ಲಾ ಕಡೆ ಇದ್ದಾನೆ. ಆತನು ಸೂಕ್ಷ್ಮನಾದ್ದರಿಂದ ಐಹಿಕ ಇಂದ್ರಿಯಗಳು ಅವನನ್ನು ನೋಡಲಾರವು. ಈಗ ನಮಗೂ ಕೂಡ ಸೂಕ್ಷ್ಮ ಶರೀರ ಇದೆ ಅಂತ ಹೇಳ್ತೀವಿ. ಯಾವುದು ನಮ್ಮ ಸೂಕ್ಷ್ಮ ಶರೀರ? ಮನಸ್ಸು, ಬುದ್ಧಿ, ಅಹಂಕಾರ ಮಾತಾಜಿ. ಅದನ್ನ ನಾವು ನೋಡೋದಕ್ಕೆ ಆಗ್ತಿದ್ಯಾ? ಇಲ್ಲ ಮಾತಾಜಿ. ಹಾಗಂದ್ ಮಾತ್ರ ಇಲ್ಲ ಅಂತ ಆಗ್ತದ? ನಾವು ಕಾಣ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ಮೇಲೆ ಅದಿಲ್ಲ ಅಂತ ಆಗುತ್ತಾ? ಇಲ್ಲ ಮಾತಾಜಿ, ನಾವು ಮಲಗಿದಾಗ ಅದು ಆಕ್ಟಿವ್ ಇರತ್ತೆ. ಆದ್ರೆ ನಿಮ್ಗೆ ಮನಸ್ಸಿದೆ, ಬುದ್ಧಿ ಇದೆ, ಇದೆಲ್ಲ ಕೂಡ ನಿಮ್ಗೆ ಹೇಗೆ ಗೊತ್ತಾಗ್ತಾ ಇದೆ? ನೋಡಕ್ಕಾಗಿಲ್ಲ ಅಂದ್ರೆ ನೀವ್ ಹೇಗೆ ಗೊತ್ತಾಗ್ತಾ ಇದೆ ನಿಮ್ಗೆ ಮನಸ್ಸು ಬುದ್ಧಿ ಇದೆ ಅನ್ನೋಂಥದ್ದು? ಲಕ್ಷಣಗಳಿದೆ ಅಂದ್ರೆ ನಾವು ಮಲ್ಗಿರ್ತೀವಲ್ಲ ಮಾತಾಜಿ, ಅವಾಗ ನಾವು ಕನಸಲ್ಲಿ ಹೋಗ್ತೀವಿ. ಅವಾಗ ಕೆಲವೊಂದ್ಸಲ ಏನೋ ಒಂದ್ ಆಕ್ಟ್ ಮಾಡ್ತೀವಿ. ಒಂದೊಂದ್ಸಲ ಏನಾದ್ರೂ ನಮ್ ಮಾಸ್ಕಿಟೋ ಕಡಿಯಕ್ ಬಂದ್ರು ಒಂದೊಂದ್ಸಲ ಅದೇ ಇದ್ರಲ್ಲಿ ಇದ್ ಮಾಡ್ತೀವಿ. ಬಟ್ ನಮ್ದು ಮನಸ್ಸು ಅಲ್ಲಿ ಹೋಗತ್ತೆ, ಮತ್ತೆ ಸೂಕ್ಷ್ಮೇಂದ್ರಿಯ ಅಲ್ಲಿ ವರ್ಕ್ ಆಗತ್ತೆ ಮಾತಾಜಿ. ಆದ್ರೆ ನಮ್ಗೆ ಅದು ಅನುಭವಕ್ಕೆ ಬರುತ್ತೆ. ಕಣ್ಣಿಗೆ ಕಾಣಿಸಿಲ್ಲ ಅಂದ್ರೂ ಕೂಡ ನಮ್ಗೆ ಅನುಭವಕ್ಕೆ ಬರುತ್ತೆ. ಹಾಗೆ ಆತ್ಮ ಅನ್ನುವಂಥದ್ದು ಈ ದೇಹದಲ್ಲಿ ಇದೆ ಅಂತಂದ್ರೆ ಅದು ಕೂಡ ಆತ್ಮವನ್ನು ಯಾರಾದ್ರೂ ನೋಡಿದ್ದೀರಾ? ಹರೇ ಕೃಷ್ಣ.
ನಿಮ್ಮೊಳಗಡೆ ಇರುವಂತ ಆತ್ಮವನ್ನ ನೀವ್ ಯಾವತ್ತಾದ್ರೂ ನೋಡಿದ್ದೀರಾ? ಹ್ಮ್. ಇಲ್ಲ ಮಾತಾಜಿ, ಅದು ಒಂದ್ ಕೂದಲಿನ ಮೊನೆಯದ್ದು 100 ಭಾಗಕ್ಕಿಂತ ಅದ್ರ ಭಾಗಗಳು ಮಾಡಿದಷ್ಟು ಸೂಕ್ಷ್ಮ ಇರತ್ತೆ, ಅದ್ ನಮ್ಗೆ ಕಾಣೋದಿಲ್ಲ ಮಾತಾಜಿ. ಕಾಣೋದಿಲ್ಲ. ಆಗ ಅಂದ್ರೆ ಹಾಗಾದ್ರೆ ಆತ್ಮ ಇದೆ ಇಲ್ಲ ಅನ್ನುವಂಥದ್ದು ನಮ್ಗೆ ಹೇಗೆ ಗೊತ್ತಾಗುತ್ತೆ? ಅನುಭವದ ಮೂಲಕ ಗೊತ್ತಾಗುತ್ತೆ. ಅಂದ್ರೆ ಆತ್ಮ ಇದ್ದಾಗ ಈ ದೇಹ ಅದು ಚಟುವಟಿಕೆಯಿಂದ ಕೂಡಿರುತ್ತೆ, ಈ ಆತ್ಮ ಇಲ್ಲದಂತಹ ದೇಹ ಅದು ಶವವಾಗುತ್ತೆ. ಹೀಗೆ ಅದರ ಅನುಭವ, ಅದರ ಒಂದು ಗುಣಲಕ್ಷಣಗಳ ಮೂಲಕ ನಾವು ಅದನ್ನ ಗ್ರಹಿಸ್ತೀವಿ, ಅದನ್ನ ಅನುಭವಿಸ್ತೀವಿ. ಅದೇ ರೀತಿ ಇಲ್ಲಿ ಭಗವಂತನು ಕೂಡ, ಅವನಿಗೆ ಸೂಕ್ಷ್ಮ ಶರೀರ, ಅಂದ್ರೆ ಅವನು ತುಂಬಾ ಸೂಕ್ಷ್ಮನಾಗಿದ್ದಾನೆ. ಈ ಪರಮಾತ್ಮ ಅನ್ನುವಂಥದ್ದು ಆತ್ಮನಿಗಿಂತ ಸೂಕ್ಷ್ಮನಾಗಿದ್ದಾನೆ. ಅವನನ್ನ ನಾವು ನೋಡುವಂತಹ ಒಂದು ಶಕ್ತಿ ನಮ್ಗಿಲ್ಲ, ನಮ್ಮ ಇಂದ್ರಿಯಗಳಿಗೆ ಅದನ್ನ ಕಾಣುವಂತಹ ಸಾಮರ್ಥ್ಯ ಇಲ್ಲ. ಆದ್ರೆ ನಾವು ಅವನನ್ನ ತಿಳಿಬೇಕು ಅಂದ್ರೆ ಅಂದ್ರೆ ಆ ಒಂದು ಅನುಭವದಿಂದ ಮಾತ್ರ ಅವನನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಆ ಅವನು ಎಲ್ಲಿದ್ದಾನೆ ಅಂತಂದ್ರೆ ಅವನು ಗೋಲೋಕ ವೃಂದಾವನ, ಬಹುದೂರ ಅಂತಂದ್ರೆ ನಾವು ಊಹಿಸೋದಕ್ಕೂ ಸಾಧ್ಯ ಇಲ್ಲ, ಅಷ್ಟು ದೂರದಲ್ಲಿ ಅವನಿದ್ದಾನೆ. ಅದೇ ಸಮಯದಲ್ಲಿ ಅವನು ಎಲ್ಲರ ಹೃದಯದಲ್ಲಿ ಪರಮಾತ್ಮನಾಗಿ ಕೂಡ ನಮ್ಮ ಜೊತೆಯಲ್ಲಿ ಇದ್ದಾನೆ. ಹೀಗೆ ಪರಮಾತ್ಮನ ಬಗ್ಗೆ ಹೇಳ್ತಿರುವಂತದ್ದು. ಅಂದ್ರೆ ಪರಮಾತ್ಮ ಅವನು ಯಾವ ರೀತಿ ಇರ್ತಾನೆ ಅಂತಂದ್ರೆ ಅವನನ್ನ ಹೇಗೆ ನಾವು ನೋಡ್ಬೋದು ಅಂತಂದ್ರೆ ಈ ಬ್ರಹ್ಮ ಸಂಹಿತೆಯಲ್ಲಿ ಹೇಳುವಂತ ಇನ್ನೊಂದು ಶ್ಲೋಕ, ಪ್ರೇಮಾಂಜನ ಸ್ಫುರಿತ ಭಕ್ತಿ ವಿಲೋಚನೇನ ಸಂತ ಸದೈವ ಹೃದಯೇಶು ವಿಲೋಕಯಂತಿ ಅಂತ. ಅಂದ್ರೆ ಯಾರು ಭಕ್ತರಿದ್ದಾರೆ ಅವರು ಭಗವಂತನನ್ನ ಕಾಣ್ತಾರೆ. ಹೇಗೆ ಕಾಣ್ತಾರೆ ಅಂತಂದ್ರೆ ಅವರ ಕಣ್ಣಿಗೆ ಭಕ್ತಿ ಅನ್ನುವಂತಹ, ಪ್ರೇಮ ಅನ್ನುವಂತಹ ಅಂಜನ ಅಂದ್ರೆ ಕಾಡಿಗೆಯನ್ನ ಹಚ್ಚಿರ್ತಾರೆ, ಮತ್ತೆ ಅವನನ್ನ ಅವರ ಹೃದಯದಲ್ಲಿ ಕಾಣ್ತಾರೆ ಅಂತ. ಹಾಗೆ ಈ ಭಗವಂತನನ್ನ ನಾವು ನಮ್ಮ ಈ ಒಂದು ಇಂದ್ರಿಯಗಳು, ಚರ್ಮಚಕ್ಷುವಿನಿಂದ ಅವನನ್ನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅವನು ಎಲ್ಲಾ ಕಡೆ ಇದ್ದಾನೆ. ಅವನು ಈ ಒಂದು ಬ್ರಹ್ಮಾಂಡದಲ್ಲಿ ಪ್ರತಿಯೊಂದರಲ್ಲೂ ಅವನಿದ್ದಾನೆ. ಅದೇ ಸಮಯದಲ್ಲಿ ಅವನ ಧಾಮದಲ್ಲೂ ಇದ್ದಾನೆ. ಭಗವಂತನನ್ನ ನೋಡುವಂತಹ ಒಂದು ಶಕ್ತಿ ನಮ್ಮಲ್ಲಿ ಇಲ್ಲ ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಓದ್ಲ ಮಾತಾಜಿ 17. ಹಾ ಮಾತಾಜಿ. ಅವಿ ಅವಿಭಕ್ತಂ ಚ ಭೂತೇಷು ವಿಭಕ್ತಂ ಇವ ಚ ಸ್ಥಿತಂ ಭೂತಃ ಭರ್ತೃ ಚ ತಜ್ಞೇಯಂ ಗ್ರಹಿಷ್ಣು ಪ್ರಭವಿಷ್ಣ ಚ. ಅನುವಾದ ಶಿಲಾ ಪ್ರಭುಪಾದರಿಂದ. ಶಿಲಾ ಪ್ರಭುಪಾದ್ ಕೀಜೆ. ಪರಮಾತ್ಮನ ಎಲ್ಲ ಪ್ರಾಣಿಗಳಲ್ಲಿ ಹಂಚಿರುವಂತೆ ಕಂಡರೂ ಅವನು ವಿಭಾಗವಾಗುವುದಿಲ್ಲ. ಅವನು ಏಕವಾಗಿ ಸ್ಥಿತನಾಗಿರುತ್ತಾನೆ. ಪ್ರತಿಯೊಂದು ಜೀವಿಯ ಪಾಲಕನಾದರೂ ಅವನು ಎಲ್ಲರನ್ನೂ ತಿಂದು ಹಾಕುತ್ತಾನೆ ಮತ್ತು ಎಲ್ಲರನ್ನೂ ಬೆಳೆಸುತ್ತಾನೆ ಎಂದು ಅರ್ಥ ಮಾಡಿಕೊಳ್ಳಬೇಕು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಅಂದ್ರೆ ಪರಮಾತ್ಮ ಎಲ್ಲ ಕಡೆ ಇದ್ದಾನೆ. ಅಂದ್ರೆ ಎಲ್ಲಾ ಪ್ರತಿಯೊಂದು ಜೀವಿಯಲ್ಲೂ ಕೂಡ ಇದ್ದಾನೆ, ಪ್ರಾಣಿಗಳಲ್ಲೂ ಕೂಡ ಅವನು ಇದ್ದಾನೆ. ಮತ್ತೆ ಅವನು ಏಕಸ್ಥಿತನಾಗಿರುತ್ತಾನೆ. ಅಂದ್ರೆ ಈಗ ಅವನು ಎಲ್ಲಾ ಕಡೆ ಎಲ್ಲಾದ್ರಲ್ಲೂ ಅವನು ಇದ್ದಾನೆ ಅಂತಂದ್ರೆ ಹಂಚಿ ಹೋಗಿದ್ದಾನೆ ಅಂತಂದ್ರೆ ಇನ್ನಿಲ್ಲ, ಅವನ ಡಿವೈಡ್ ಮಾಡಿ ಹಾಕೋದಿಕ್ಕೆ ಇನ್ನಿಲ್ಲ ಅವನು ಅನ್ನೋ ರೀತಿಯಲ್ಲ. ಅವನು ಏಕಸ್ಥಿತನಾಗಿದ್ದಾನೆ, ಅವನು ಇದ್ದಾನೆ. ಅದೇ ಸಮಯದಲ್ಲಿ ಎಲ್ಲರಲ್ಲೂ ಕೂಡ ಅವನು ಪರಮಾತ್ಮನಾಗಿ ಕೂಡ ಇದ್ದಾನೆ. ಅದನ್ನ ಯಾವ ರೀತಿ ಪ್ರಭುಪಾದ್ರು ಹೇಳ್ತಾರೆ ಅಂತಂದ್ರೆ, ಈಗ ಸೂರ್ಯ ನೆತ್ತಿ ಮೇಲೆ ಇದ್ದಾನೆ ಅಂತ ಹೇಳ್ತಾರೆ. ಅಂದ್ರೆ ನೀವು ಎಲ್ಲಿ ಮಧ್ಯಾಹ್ನದ ಸಮಯದಲ್ಲಿ ಸೂರ್ಯ ನಮ್ಮ ನೆತ್ತಿ ಮೇಲೆ ಇದ್ದಾನೆ, ಆ ಸೂರ್ಯನನ್ನ ನಾನು ಎಲ್ಲಿ ನಿಂತು ನೋಡಿದ್ರು ಕೂಡ, ಯಾವ ಜಾಗದಲ್ಲಿ ನಿಂತು ನೋಡಿದ್ರು ಕೂಡ ಅವನು ನನ್ನ ತಲೆ ಮೇಲೆನೆ ಇರ್ತಾನೆ. ಅಂದ್ರೆ ನಾನು ಇನ್ನಷ್ಟು 5 ಕಿಲೋಮೀಟರ್, ಇನ್ನೊಂದಷ್ಟು 10 ಕಿಲೋಮೀಟರ್, 25 ಕಿಲೋಮೀಟರ್ ದೂರ, ಎಷ್ಟು ದೂರ ಪ್ರಯಾಣ ಮಾಡಿ ನೋಡಿದ್ರು ಕೂಡ ಸೂರ್ಯ ಇನ್ನು ನೆತ್ತಿ ಮೇಲೆ ಇದ್ದಾನೆ. ಅಥವಾ ಈಗ ಸೂರ್ಯನ ಯಾವ ರೀತಿ ಇದ್ದಾನೆ ಅಂದ್ರೆ, ಅವನು ಅನೇಕ ಬಟ್ಟಲುಗಳಲ್ಲಿ ನೀರನ್ನ ಇಟ್ರೆ ಆ ನೀರಿನಲ್ಲಿ ಅವನ ಪ್ರತಿಬಿಂಬ ಕಾಣುತ್ತೆ. ಅಂದ್ರೆ ಅಷ್ಟು ಭಾಗಗಳಾಗಿ ಅವನು ಕಾಣಿಸ್ತಾನೆ. ಹಾಗೆ ಪ್ರತಿಯೊಂದು ಜೀವಿಗಳಲ್ಲೂ ಕೂಡ ಪರಮಾತ್ಮನಾಗಿ ಅವನು ಕಾಣಿಸ್ತಾನೆ. ಆದ್ರೆ ಅವನು ವಾಸ್ತವದಲ್ಲಿ ಅವನು ಏಕಸ್ಥಿತನಾಗಿದ್ದಾನೆ. ಅವನು ಇದ್ದಾನೆ, ಅವನು ಎಲ್ಲರಿಗಿಂತ ಮೇಲೆ ಇದ್ದಾನೆ. ಆದ ಕಾರಣ ಅವನು ಹಂಚಿ ಹೋದಂತೆ ಕಾಣ್ತಾ ಇದ್ದಾನೆ. ಅಂದ್ರೆ ಅವನು ಯಾವ ರೀತಿ ಅಂದ್ರೆ ಪ್ರತಿಫಲನ ಆಗ್ತಾ ಇದ್ದಾನೆ ನಮ್ಮ ಮೂಲಕ. ಅವನು ಈ ಒಂದು ನೀರಿನಲ್ಲಿ ಸೂರ್ಯನ ಪ್ರತಿಬಿಂಬ ಹೇಗೆ ಕಾಣುತ್ತೆ, ಹಾಗೆ ಪ್ರತಿಯೊಬ್ಬರ ಹೃದಯದಲ್ಲಿ ಪರಮಾತ್ಮನಾಗಿ ಅವನಿದ್ದಾನೆ. ಆದ್ರೆ ವಾಸ್ತವದಲ್ಲಿ ಅವನು ಏಕಸ್ಥಿತನಾಗಿ ಅವನು ನಮ್ಮೆಲ್ಲರ ಮೇಲೆ ಕೂಡ ಇದ್ದಾನೆ ಅಂತ ಅಲ್ಲಿ ಹೇಳ್ತಾ ಇದ್ದಾರೆ. ಪ್ರತಿಯೊಂದು ಜೀವಿಯ ಪಾಲಕನಾದರೂ ಅವನು ಎಲ್ಲರನ್ನೂ ತಿಂದು ಹಾಕುತ್ತಾನೆ. ಅಂದ್ರೆ ಭಗವಂತ ಸೃಷ್ಟಿ ಸ್ಥಿತಿ ಲಯಗಳನ್ನ ಮಾಡ್ತಾನೆ, ನಮ್ಮನ್ನ ಅವನು ಪಾಲಿಸುವವನು ಅವನೇ. ಅಂದ್ರೆ ನಮಗೆಲ್ಲ ಅವಶ್ಯಕವಾದಂತಹ ಈ ಸೃಷ್ಟಿಯಲ್ಲಿ ನಮಗೆ ಬೇಕಾಗಿರುವಂತ ಎಲ್ಲ ವಸ್ತುಗಳನ್ನ ಕೊಡುವಂತವನು ಅವನೇ. ಕೊನೆಯಲ್ಲಿ ನಮ್ಮನ್ನ ತಿಂದು ಹಾಕುತ್ತಾನೆ. ಅಂದ್ರೆ ಅವನು ಕಾಲ ರೂಪದಲ್ಲಿ ಮೃತ್ಯುವಾಗಿ ಬಂದು ನಮ್ಮನ್ನ ಇಲ್ಲಿಂದ ಕರ್ಕೊಂಡು ಹೋಗುವಂತವನು ಅವನೇ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಎಲ್ಲರನ್ನೂ ಬೆಳೆಸುತ್ತಾನೆ, ಮತ್ತೆ ಅವನು ಎಲ್ಲರನ್ನೂ ಬೆಳೆಸುತ್ತಾನೆ ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಭಗವಂತ ಸೃಷ್ಟಿ ಮಾಡ್ತಾನೆ, ಸ್ಥಿತಿ ಮಾಡ್ತಾನೆ, ಲಯ ಯಾಕೆ ಮಾಡ್ತಾನೆ? ಹರೇ ಕೃಷ್ಣ.
ನಾವು ಈಗ ಏನಾದ್ರೂ ಒಂದು ಆವಿಷ್ಕಾರ ಮಾಡ್ತೀವಿ, ಅದನ್ನ ನಾವು ನಾಶ ಮಾಡ್ತೀವಾ? ಏನೋ ಒಂದು. ಇಲ್ಲ ಮಾತಾಜಿ. ಆದ್ರೆ ಭಗವಂತ ಯಾಕೆ ನಾಶ ಮಾಡ್ತಾನೆ? ಮತ್ತೆ ವಸತಿ ಪುನರ್ ನಿರ್ಮಾಣಕ್ಕೋಸ್ಕರ. ಅಂದ್ರೆ ಅವನು ಯಾಕೆ ನಾಶ ಮಾಡ್ತಾನೆ ಅಂದ್ರೆ, ಈ ಭೌತಿಕ ಜಗತ್ತು ಅದು ದುಃಖಾಲಯ, ಅದು ಅಶಾಶ್ವತ. ಇಲ್ಲಿಂದ ನಮ್ಮನ್ನ ಕರ್ಕೊಂಡು ಹೋಗ್ಬೇಕು ಅನ್ನೋಂಥದ್ದೇ ಅವನ ಉದ್ದೇಶ. ಇಲ್ಲಿ ಶಾಶ್ವತವಾಗಿ ನಾವು ಉಳಿಬೇಕು ಅನ್ನೋಂಥದ್ದು ಅವನ ಇಚ್ಛೆನೇ ಅಲ್ಲ. ಆದ ಕಾರಣ ಈ ಒಂದು ಭೌತಿಕ ಜಗತ್ತನ್ನ ಅವನು ನಾಶ ಮಾಡ್ತಾನೆ. ನಾಶ ಮಾಡಿದಾಗ ಏನ್ ಮಾಡ್ತಾನೆ, ನಾವೆಲ್ಲರೂ ಹೋಗಿ ಮತ್ತೆ ಭಗವಂತನಲ್ಲಿ ಸೇರ್ಕೋತೀವಿ. ಇಲ್ಲ ಅಂತಂದ್ರೆ ನಾವೆಲ್ಲರೂ ಕೂಡ ಭಗವಂತನ ಧಾಮಕ್ಕೆ ವಾಪಸ್ ಹಿಂದಿರುಗ್ತೀವಿ. ಹೀಗೆ ಇಲ್ಲಿ ನಮ್ಮನ್ನ ಸದಾಕಾಲ ಜೈಲಿನಲ್ಲಿ ಇರಿಸ್ಬೇಕು ಅನ್ನೋಂಥದ್ದು ಅವನ ಉದ್ದೇಶ ಅಲ್ಲ. ಇಲ್ಲಿ ನಮ್ಮನ್ನ ಅವನು ಇರಿಸ್ತಾನೆ, ಮತ್ತೆ ನಮ್ಮನ್ನ ನೋಡ್ಕೋತಾನೆ, ನಂತರ ಇಲ್ಲಿಂದ ನಮ್ಮನ್ನ ಹಿಂದಕ್ಕೆ ತೆಗಿತಾನೆ ಕೂಡ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಜ್ಯೋತಿಷಾಂ ಅಪಿ ತಜ್ಜ್ಯೋತಿ ತಮಸಾ ಪರಮುಚ್ಯತೆ ಜ್ಞಾನಂ ಜ್ಞೇಯಂ ಜ್ಞಾನಗಮ್ಯಂ ಹೃದಯ ಸರ್ವಸ್ಯ ವಿಷ್ಟಿತಂ. ಅನುವಾದ ಪ್ರಪಾದರಿಂದ ಪ್ರಪಾದರಿಗೆ ಜಯವಾಗಲಿ. ಆತ್ಮನು ಎಲ್ಲಾ ಪ್ರಕಾಶಮಾನ ವಸ್ತುಗಳ ಬೆಳಕಿನ ಮೂಲ. ಆತನು ಎಲ್ಲಾ ಪ್ರಕಾಶಮಾನ ವಸ್ತುಗಳ ಬೆಳಕಿನ ಮೂಲ. ಆತನು ಜಡವಸ್ತುವಿನ ತಮಸ್ಸಿನ ಆಚೆ ಇದ್ದಾನೆ ಮತ್ತು ಅವನು ಅವ್ಯಕ್ತನು. ಅವನು ಜ್ಞಾನದ ವಸ್ತು ಮತ್ತು ಜ್ಞಾನದ ಗುರಿ. ಅವನು ಎಲ್ಲರ ಹೃದಯಗಳಲ್ಲಿ ಪ್ರತಿಷ್ಠಿತನಾಗಿದ್ದಾನೆ. ಅಂದ್ರೆ ಇಲ್ಲಿ ಭಗವಂತ ಅವನು ಎಲ್ಲ ಬೆಳಕಿನ ಮೂಲ. ಅಂದ್ರೆ ನಾ ಆಗ್ಲೇ ಹೇಳಿದೆ, ಸೂರ್ಯನಿಗೆ ಮೂಲದಲ್ಲಿ ಬೆಳಕು ಏನ್ ಬರ್ತಿದೆ, ಅದು ಬರ್ತಿರುವಂತದ್ದು ಆ ಬ್ರಹ್ಮಜ್ಯೋತಿಯಿಂದ. ಆ ಬ್ರಹ್ಮಜ್ಯೋತಿ ಎನ್ನುವಂಥದ್ದು ಏನು ಅಂದ್ರೆ ಭಗವಂತನ ಪ್ರಭೆ, ಅವನ ದೇಹದಿಂದ ಹೊರಮುತ್ತಿರುವಂತಹ ಕಾಂತಿ. ಹೀಗೆ ಎಲ್ಲಾ ಪ್ರಕಾಶಮಾನವಾದ ವಸ್ತು ಏನು ಆ ಬೆಳಕು ಬರ್ತಾ ಇದೆ, ಅದು ವಾಸ್ತವದಲ್ಲಿ ಬರ್ತಿರುವಂತದ್ದು ಭಗವಂತನಿಂದಲೇ. ಆತನ ಜಡವಸ್ತುವಿನ ತಮಸ್ಸಿನ ಆಚೆ ಇದ್ದಾನೆ. ಜಡವಸ್ತುವಿನ ತಮಸ್ಸು ಅಂತಂದ್ರೆ ಈ ಬ್ರಹ್ಮಾಂಡ ಅನ್ನುವಂಥದ್ದು ಅದು ತಮಸ್ಸಿನಿಂದ ಆಗಿರುವಂಥದ್ದು. ಆ ಒಂದು ಬ್ರಹ್ಮಾಂಡದಲ್ಲಿ ಒಂದು ಹೊರಗಡೆ ದೂರದಲ್ಲಿ ಅವನು ಇದ್ದಾನೆ. ಮತ್ತೆ ಅವನು ಅವ್ಯಕ್ತನು. ಅಂದ್ರೆ ಈ ಒಂದು ಬ್ರಹ್ಮಜ್ಯೋತಿ ಅನ್ನುವಂಥದ್ದು ಏನಿದೆ, ಅದು ಭಗವಂತನ ಅವ್ಯಕ್ತ ರೂಪ. ಅಂದ್ರೆ ಅವನ ಒಂದು ನಿರಾಕಾರ ರೂಪ ಅಂತ ಹೇಳ್ತಾರೆ. ಅವನು ಜ್ಞಾನದ ವಸ್ತು ಮತ್ತು ಜ್ಞಾನದ ಗುರಿ. ಅಂದ್ರೆ ನಾವು ನೋಡ್ತೀವಿ, ಈ ವೇದಗಳು ಏನು ಹೇಳುತ್ತೆ, ಅದು ವೇದಗಳು ತಿಳಿಸ್ಕೊಡುವಂಥದ್ದು ಮೂಲದಲ್ಲಿ ಅದರ ಒಂದು ಉದ್ದೇಶ ಏನು, ಉಪನಿಷತ್ತುಗಳಲ್ಲಿ ನಾವು ತಿಳಿತೀವಿ ಅಂದ್ರೆ ಭಗವಂತ ದೇವೋತ್ತಮ ಪರಮಪುರುಷನ ಬಗ್ಗೆ ತಿಳಿಯುವಂಥದ್ದೇ ಆ ಒಂದು ವೇದಗಳು ನಮಗೆ ತಿಳಿಸಿಕೊಡುವಂಥದ್ದು. ಆ ಮೂಲಕ ಅಂದ್ರೆ ಭಗವಂತನೇ ನೀಡುವಂಥದ್ದು ನಮಗೆ ಜ್ಞಾನ ಅನ್ನುವಂಥದ್ದು. ಮತ್ತೆ ಆ ಜ್ಞಾನದ ವಸ್ತು ಅಂದ್ರೆ ಆ ವೇದಗಳಲ್ಲಿ ಹೇಳ್ತಿರುವಂತಹ ಮೂಲದಲ್ಲಿ ಹೇಳ್ತಿರುವಂತಹ ವಸ್ತು ಏನು ಅಂತಂದ್ರೆ ಅದು ಪರಮಾತ್ಮನನ್ನ ಕುರಿತಾಗಿ. ಕೊನೆಗೆ ಅದನ್ನ ನಾವು ಯಾಕೆ ತಿಳಿತಾ ಇದೀವಿ, ಅವನನ್ನ ಪಡಿಲಿಕ್ಕಾಗಿ. ನಮ್ಮ ಒಂದು ಜ್ಞಾನದ ಮೂಲ ಉದ್ದೇಶ ಗುರಿ ಏನಿದೆ ಅಂತಂದ್ರೆ ಅದು ಭಗವಂತನನ್ನ ಆ ಅವನ ಒಂದು ಪ್ರೇಮವನ್ನ ಪಡಿಬೇಕು, ಮತ್ತೆ ಅವನ ಸೇವೆಯಲ್ಲಿ ನಿರಂತರವಾಗಿ ಅವನ ಒಂದು ಧಾಮದಲ್ಲಿ ತೊಡಗಬೇಕು ಅನ್ನುವಂಥದ್ದೇ ಗುರಿಯಾಗಿರುತ್ತೆ. ಅವನು ಎಲ್ಲರ ಹೃದಯಗಳಲ್ಲಿ ಪ್ರತಿಷ್ಠಿತನಾಗಿದ್ದಾನೆ. ಅವನು ಎಲ್ಲರ ಹೃದಯದಲ್ಲಿ ಸದಾ ಪರಮಾತ್ಮನಾಗಿ ಇರ್ತಾನೆ. ಶ್ಲೋಕ 19. ಓದ್ಲಾ ಮಾತಾಜಿ? ಹಾ ಮಾತಾಜಿ. इति क्षेत्रं तथा ज्ञानं ज्ञेयं चोक्तं समासतः मद्भक्त एतद्विज्ञाय ಮದ್ಭಾವಾಯೋಪಪದ್ಯತೆ. ಅನುವಾದ ಶಿಲಪ್ರಭುಪಾದರಿಂದ. ಶಿಲಪ್ರಭುಪಾದ್ ಕಿ ಜೈ. ಹೀಗೆ ನಾನು ಕ್ಷೇತ್ರ, ದೇಹ, ಜ್ಞಾನ ಮತ್ತು ಜ್ಞಾನಕ್ಕೆ ನಿಲುಕುವುದು ಎಂದರೆ ಜ್ಞೇಯ ಇವನ್ನು ಸಂಗ್ರಹವಾಗಿ ಹೇಳಿದ್ದಾಗಿತ್ತು. ನನ್ನ ಭಕ್ತರು ಮಾತ್ರ ಇದನ್ನು ಪೂರ್ಣವಾಗಿ ಅರ್ಥ ಮಾಡಿಕೊಂಡು ನನ್ನ ಸ್ವಭಾವವನ್ನು ಪಡೆಯುತ್ತಾರೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಅಂದ್ರೆ ಇಲ್ಲಿ ಭಗವಂತ ಇಲ್ಲಿವರೆಗೂ ನಮ್ಗೆ ಏನೆಲ್ಲ ತಿಳಿಸ್ಕೊಟ್ಟ ಅಂತಂದ್ರೆ, ಕ್ಷೇತ್ರ ಅಂದ್ರೆ ದೇಹ ಅನ್ನುವಂಥದ್ದು, ಜ್ಞಾನ ಅಂತಂದ್ರೆ ದೇಹ ಮತ್ತೆ ಆ ಒಂದು ಆತ್ಮ ಪರಮಾತ್ಮನ ವಿಷಯವನ್ನ ತಿಳಿಯುವಂಥದ್ದು, ಜ್ಞಾನಕ್ಕೆ ನಿಲುಕುವುದು ಅಂದ್ರೆ ಜ್ಞೇಯ ಅಂದ್ರೆ ಪರಮಾತ್ಮ. ಜ್ಞಾನದ ಗುರಿ ಪರಮಾತ್ಮನನ್ನ ಹೊಂದುವಂಥದ್ದು. ಆ ಒಂದು ಪರಮಾತ್ಮನ ಬಗ್ಗೆ ಇವನೇ ಸಂಗ್ರಹವಾಗಿ ಹೇಳಿದ್ದಾಯ್ತು ಅಂತ ಹೇಳಿ ಹೇಳ್ತಾ ಇದ್ದಾನೆ. ಕ್ಷೇತ್ರ ದೇಹ ಅನ್ನುವಂಥದ್ದು 6 ಬದಲಾವಣೆಗಳನ್ನ ಹೊಂದುತ್ತೆ. ಮತ್ತೆ ಈ ಒಂದು ಆತ್ಮ ಅನ್ನುವಂಥದ್ದು ಮತ್ತೆ ಪರಮಾತ್ಮ ಅನ್ನುವಂಥದ್ದು, ಆತ್ಮ ಅನ್ನುವಂಥದ್ದು ಅದು ಒಂದು ದೇಹದಲ್ಲಿ ಮಾತ್ರ ಒಂದು ಸಮಯದಲ್ಲಿ ಇರ್ಲಿಕ್ಕೆ ಸಾಧ್ಯ. ಪರಮಾತ್ಮ ಅನ್ನುವಂಥದ್ದು ಒಂದೇ ಸಮಯದಲ್ಲಿ ಅನೇಕ ದೇಹಗಳಲ್ಲಿ ಇರುತ್ತೆ. ನಂತರ ಆ ಪರಮಾತ್ಮನಿಗೆ ಎಲ್ಲ ದೇಹದಲ್ಲಿ ಆಗುವಂತಹ ಅನುಭವಗಳು ಅವನಿಗೆ ಗೊತ್ತಾಗುತ್ತೆ. ಮತ್ತೆ ಅವನು ಎಲ್ಲಾ ಒಂದು ದೇಹದ ಮೂಲಕ ಅವನು ಈ ಒಂದು ಪ್ರಕೃತಿಯನ್ನ ಅವನು
ನಿಜವಾಗ್ಲೂ ಮುಗಿಸ್ತಾ ಇರುವಂತವನು ಅವನು. ಮತ್ತೆ ಇಲ್ಲಿ ಜ್ಞಾನ, ಜ್ಞಾನ ಅಂತಂದ್ರೆ ಈ ವಿಷಯವನ್ನ ತಿಳಿಯುವಂಥದ್ದೇ ಜ್ಞಾನ. ಮತ್ತೆ ಇನ್ನೂ ಅನೇಕ ವಿಚಾರಗಳನ್ನ ನೋಡಿದ್ವಿ ಜ್ಞಾನದ ಬಗ್ಗೆ. ಆದ್ರೆ ಒಂದು 8ರಿಂದ 12ನೇ ಶ್ಲೋಕದವರೆಗೆ ಭಗವಂತ ಜ್ಞಾನ ಅಂದ್ರೆ ಏನು ಅಂತ ನಮ್ಗೆ ತಿಳಿಸ್ಕೊಟ್ಟ. ಮತ್ತೆ ಜ್ಞಾನಕ್ಕೆ ನಿಲುಕುವುದು ಜ್ಞೇಯಂ ಅಂತಂದ್ರೆ ಆ ಒಂದು 13ರಿಂದ ಈ ಒಂದು 18ನೇ ಶ್ಲೋಕದವರೆಗೂ ಭಗವಂತ ಪರಮಾತ್ಮನ ವಿಷಯವನ್ನ ಹೆಚ್ಚು ತಿಳಿಸ್ತಾ. ಅಂದ್ರೆ ಪರಮಾತ್ಮ ಹೇಗೆ ಅವನು ಅವನಿಗೆ ಅನೇಕ ಕೈಗಳು ಕಾಲುಗಳಿದೆ, ಅವನು ಅಣುರೇಣು ತೃಣಕಾಷ್ಠದಲ್ಲಿದ್ದಾನೆ, ಅವನು ಪರಮಾತ್ಮನಾಗಿ ತನ್ನ ಧಾಮದಲ್ಲಿ ಇದ್ರೂ ಕೂಡ ಈ ಒಂದು ಬ್ರಹ್ಮಾಂಡದಲ್ಲಿ ಅವನು ಹೇಗೆ ಸರ್ವಾಂತರ್ಯಾಮಿಯಾಗಿ ಇದ್ದಾನೆ, ಎಲ್ಲಾ ಕಡೆ ಇದ್ದಾನೆ. ನಂತರ ಅವನು ಈ ಒಂದು ಬೆಳಕಿನ ಮೂಲ ಕೂಡ ಅವನೇ. ಮತ್ತೆ ಅವನು ಹೇಗೆ ನಮ್ಮನ್ನೆಲ್ಲ ಪಾಲಿಸ್ತಾನೆ, ಮತ್ತೆ ನಮ್ಮನ್ನೆಲ್ಲ ನಾಶಪಡಿಸ್ತಾನೆ. ನಂತರ ಅವನು ಏನೆಲ್ಲ ಮಾಡ್ತಿದ್ರು ಕೂಡ ಅವನು ನಿರಾಸಕ್ತನಾಗಿ ಯಾವಾಗ್ಲೂ ಉಳ್ಕೋತಾನೆ. ಇದೆಲ್ಲವೂ ಕೂಡ ಪರಮಾತ್ಮನ ವಿಷಯವಾಗಿ ನಾವು ತಿಳ್ಕೊಂಡಂಥದ್ದು. ಎಲ್ಲ ವಿಷಯಗಳನ್ನು ಸಂಗ್ರಹವಾಗಿ ಇಲ್ಲಿ ಭಗವಂತ ನಮಗೆ ತಿಳಿಸ್ಕೊಟ್ಟಿದ್ದಾನೆ. ಆದ್ರೆ ಇದನ್ನ ಯಾರು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ ಅಂದ್ರೆ ಅದು ಭಕ್ತರಿಂದ ಮಾತ್ರ ಸಾಧ್ಯ ಅಂತ ಅಲ್ಲಿ ಹೇಳ್ತಾ ಇದ್ದಾನೆ. ಯಾರು ಭಕ್ತರಿರ್ತಾರೆ ಅವರು ಇದನ್ನ ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲ. ತಿಳ್ಕೊಳ್ಳೋದಕ್ಕೆ ಅವರು ಪ್ರಯತ್ನ ಪಟ್ಟರು ಕೂಡ ಏನಾಗುತ್ತೆ ಅಂತಂದ್ರೆ, ಈಗ ಕ್ಲಾಸ್ ನಡೀತಾ ಇದ್ದಾಗ ಸುಮಾರು ಅನೇಕ ಬಾರಿ ಎಲ್ಲರಿಗೂ ಆಗುತ್ತೆ, ನನಗೂ ಪ್ರಾರಂಭದಲ್ಲಿ ಆಗಿರುತ್ತೆ. ಅಂದ್ರೆ ನಿದ್ರೆ ಬರುತ್ತೆ. ಆಮೇಲೆ ಅಷ್ಟೇ ಪ್ರಯತ್ನ ಪಟ್ಟು ಕೇಳಿದ್ರು ಕೂಡ ತಲೆಯಲ್ಲಿ ಏನು ಉಳಿಯೋದಿಲ್ಲ. ಅಂಥದ್ದೆಲ್ಲ ಯಾವಾಗ ಆಗುತ್ತೆ ಅಂತಂದ್ರೆ ನಾವು ಭಕ್ತರಲ್ಲದ ಸ್ಥಿತಿಯಲ್ಲಿದ್ದಾಗ ಅದಾಗುತ್ತೆ. ನಾವು ಯಾವಾಗ ಭಕ್ತರಾಗೋದಕ್ಕೆ ಪ್ರಯತ್ನ ಪಡ್ತೀವಿ, ಭಕ್ತರಾಗೋದಕ್ಕೆ ಈ ಒಂದು ಸಾಧನೆ ಏನು ಗುರುಗಳು ಕೊಟ್ಟಿದ್ದಾರೆ ಅಂತದನ್ನ ನಾವು, ಅಂದ್ರೆ ನೀವೆಲ್ಲರೂ 2ನೇ ಹಂತದಲ್ಲಿದ್ದೀರಿ. ಕೊನೆಯ ಪಕ್ಷ, ಕಡಿಮೆ ಪಕ್ಷ, ಕನಿಷ್ಠ ಪಕ್ಷ ಒಂದು ಸುತ್ತು ಹರೇ ಕೃಷ್ಣ ಮಹಾಮಂತ್ರವನ್ನ ಸದಾ ಅಂದ್ರೆ ದಿನ ಜಪ ಮಾಡಬೇಕು. ಆ ರೀತಿ ಮಾಡೋದ್ರಿಂದ ಮಾತ್ರ ನಾವು ಭಕ್ತಿಯಲ್ಲಿ ಸ್ವಲ್ಪ ಸ್ವಲ್ಪವಾಗಿ ಹಂತ ಹಂತವಾಗಿ ಮುಂದುವರಿಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂತಂದ್ರೆ ಈ ಒಂದು ಜ್ಞಾನದ ಭಾಗ ನಾವು 13ರಿಂದ 18 ಏನ್ ತಿಳ್ಕೊತಾ ಇದೀವಿ ಅದು ನಮ್ಮ ತಲೆಗೆ ಸ್ವಲ್ಪ ಕೂಡ ಹತ್ತೋದಿಲ್ಲ. ಅದನ್ನೇ ಇಲ್ಲಿ ಭಗವಂತ ಕೂಡ ನೇರವಾಗಿ ಹೇಳ್ತಾ ಇದ್ದಾನೆ, ಭಕ್ತರು ಮಾತ್ರ ಇದನ್ನ ಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ, ನನ್ನ ಸ್ವಭಾವವನ್ನ ಪಡಿತಾರೆ ಅಂತ. ಆದ್ರೆ ಯಾರು ಭಕ್ತಿಯಲ್ಲಿ ಬಂದಿಲ್ಲ ಅಂತವ್ರಿಗೆ ಈ ವಿಷಯ ಎಷ್ಟೇ ಹೇಳಿದ್ರು ಕೂಡ, ಅವ್ರು ಎಷ್ಟೇ ಕೇಳಿದ್ರು ಕೂಡ ಅದು ಅವ್ರಿಗೆ ಅರ್ಥ ಆಗೋದಿಲ್ಲ ಅಂತ ಇಲ್ಲಿ ತಿಳಿಸ್ತಾ ಇದ್ದಾನೆ. ಇಲ್ಲಿಗೆ ನಿಲ್ಸೋಣ ಇವತ್ತಿನ ಒಂದು ತರಗತಿನ. ವಾಂಶ ಕಲ್ಪತರುಭಿಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದ ಕಿ ಜೈ. ನಾಮಾಚಾರ್ಯ ಹರಿದಾಸ್ ಠಾಕೂರ್ ಕಿ ಜೈ. ಇಲ್ಲಿ ಬಂದಿರುವಂತ ಎಲ್ಲ ಭಕ್ತರಿಗೂ ಜೈ. ಯಾರಿಗಾದ್ರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು. ಅಂದ್ರೆ ಇದನ್ನ ನಾವು ಭಕ್ತರ ಸಂಘದಲ್ಲಿ ಮಾತ್ರ ತಿಳಿಲಿಕ್ಕೆ ಸಾಧ್ಯ. ಭಕ್ತರ ಸಂಘ ಇಲ್ಲದೆ ನಾವೇ ಈ ಒಂದು ಭಗವದ್ಗೀತೆ ಯಥಾರೂಪವನ್ನ ತಗೊಂಡು ಈ ಭಾಗವನ್ನ ಎಷ್ಟು ಸಾರಿ ಓದಿದ್ರು ಕೂಡ ನಮ್ಗೆ ಅದು ಅರ್ಥ ಆಗೋದಿಲ್ಲ. ಹೌದು ಮಾತಾಜಿ, ನಾನ್ ಮೊದ್ಲು ಬಹಳ ಸಲ ಭಗವದ್ಗೀತಾ ಓದಿದೀನಿ. ಈಗ ನೀವೆಲ್ಲಾ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀರಲ್ಲ ಮಾತಾಜಿ, ಇವಾಗ ಸರಿಯಾಗಿ ಅರ್ಥ ಆಗತ್ತೆ. ಇಲ್ಲ ಅಂದ್ರೆ ಭಕ್ತರ ಸಂಘ ಇಲ್ಲ ಅಂದ್ರೆ ಅದು ಸರಿಯಾಗಿ ಅರ್ಥ ಆಗಲ್ಲ. ಸುಮ್ನೆ ಹೀಗೆ ಓದ್ಕೊಂಡು ಹೋಗೋದಾಗತ್ತೆ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅಂದ್ರೆ ನಮಗೂ ಕೂಡ ಅದು ಅನುಭವ ಆಗಿದೆ ಮಾತಾಜಿ. ಅಂದ್ರೆ ಇನ್ನೊಬ್ರು ಹೇಳ್ಬೇಕು, ಪರಂಪರೆಯಲ್ಲಿ ಬಂದಂತವ್ರು ಇನ್ನೊಬ್ರು ನಮ್ಗೆ ಹೇಳ್ಬೇಕು. ಇಲ್ಲ ಅಂತಂದ್ರೆ ಅದು ಓದಿದ್ರೆ ಬರೀ ಅಕ್ಷರ ಜ್ಞಾನ ಅಷ್ಟೇ, ಅದು ನಮ್ಗೆ ನಿಜವಾದ ಒಳಗಡೆ ಇರುವಂತಹ ಅರ್ಥ ನಮ್ಗೆ ತಿಳಿಬೇಕು ಅಂದ್ರೆ ಕಷ್ಟ ಇದೆ. ಮಾತಾಜಿ, ಈಗ ನಮಗೆ ಯಾವ ರೀತಿ ಅನುಭವ ಆಗಿದೆ ಅಂದ್ರೆ ಮಾತಾಜಿ, ಒಂದು ಸಿನಿಮಾ ಥಿಯೇಟರ್ ಅಲ್ಲಿ ಟಿಕೆಟ್ ತಗೊಂಡು ಕುತ್ಕೊಂಡು ಎಷ್ಟು ಇಂಟ್ರೆಸ್ಟ್ ಸಿನಿಮಾ ನೋಡಿ ಹೊರಗೆ ಬಂದು ಮೀಡಿಯಾದವರಿಗೆ ಈ ಸಿನಿಮಾ ಹೇಗಿದೆ, ಈ ಸಿನಿಮಾ ಕಥೆ ಏನು ಅಂತ ಹೇಗೆ ಹೇಳ್ತೀವೋ ಹಾಗೆ ಈ ನಿಮ್ಮ ಕ್ಲಾಸಿಗೆ ಬಂದ್ಮೇಲೆ ನಮಗೆ ಸಂಪೂರ್ಣ ಅರ್ಥ ಆಯ್ತು ಮಾತಾಜಿ. ನಿಜಕ್ಕೂ ಧನ್ಯವಾದಗಳು ಹೇಳ್ಬೇಕು ನಿಮಗೆ, ಎಲ್ಲಾ ತಂಡದವ್ರಿಗೂ ಹೇಳ್ಬೇಕು. ಅದೇ ಪ್ರಭುಜಿ, ಅದು ಇಸ್ಕಾನ್ ಸಂಸ್ಥೆ ಮತ್ತೆ ಪ್ರಭುಪಾದರ ಒಂದು ಕೃಪೆ ಪ್ರಭುಜಿ. ಅವರಿಂದ ನಾವೆಲ್ಲರೂ ಈ ರೀತಿ ಎಲ್ಲರೂ ಸೇರ್ಲಿಕ್ಕೆ ಸಾಧ್ಯ ಆಗ್ತಿದೆ, ಇದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಆಗ್ತಿದೆ. ಇಲ್ಲಾಂದ್ರೆ ನಾವೆಲ್ಲ ಸಿಗ್ತಾನೂ ಇರ್ಲಿಲ್ಲ ಯಾರಿಗೂ, ಮತ್ತೆ ಯಾರಿಗೂ ಈ ಒಂದು ಜ್ಞಾನ ಕೂಡ ಸಿಗ್ತಾ ಇರ್ಲಿಲ್ಲ ಪ್ರಭುಜಿ. ಹೌದು ಮಾತಾಜಿ. ಆಮೇಲೆ ಈ ಶ್ಲೋಕಗಳು ಪ್ರತಿಯೊಬ್ಬರ ಕೈಲೂ ನೀವು ಶ್ಲೋಕಗಳು ಹೇಳಿಸೋದು ನೋಡಿದ್ರೆ ಖಂಡಿತವಾಗ್ಲೂ ನಾವು ಮುಂದೊಂದು ದಿನ ಈ ರೀತಿ ಬೇರೆಯವ್ರಿಗೆ ಕ್ಲಾಸ್ ತಗೋಬಹುದೇನೋ ಅನ್ಸುತ್ತೆ ಮಾತಾಜಿ. ಅಂದ್ರೆ ಪ್ರಭುಪಾದರ ಇಚ್ಛೆ ಅದೇ ಪ್ರಭುಜಿ. ಅಂದ್ರೆ ನೀವು ಕಲ್ತ್ರೆ ಸಾಲದು, ಅದನ್ನ ಜೀವನದಲ್ಲಿ ಅಳವಡಿಸ್ಕೋಬೇಕು. ಅಳವಡಿಸ್ಕೊಂಡ್ರೆ ಸಾಲದು, ನೀವು ಅದನ್ನ ಇನ್ನೊಬ್ಬರಿಗೆ ಹೇಳ್ಬೇಕು. ಹೌದು ಮಾತಾಜಿ. ಮಾತಾಜಿ, ನನಗೊಂದು ಪ್ರಾಬ್ಲಮ್ ಆಗಿದೆ ಮಾತಾಜಿ. ಈಗ ದಿವಸ ಜಪಮಾಲೆಯನ್ನ ಮಾಡ್ತಾ ಇದೀನಿ ಮಾತಾಜಿ. ಇವತ್ತಿಗೆ 7 ಸುತ್ತು ಮಾಡಿದೀನಿ. ಈಗ ನನಗೆ ಒಂದು ಪ್ರಶ್ನೆ ಏನಂದ್ರೆ ಮಾತಾಜಿ, ನಾನು ಜಪಮಾಲೆ ಕುಳಿತಾಗ ಈ ಮೊಬೈಲ್ ಆಫ್ ಮಾಡ್ಕೊಂಡು ಕುತ್ಕೊಳ್ಳ ಮಾತಾಜಿ, ಅಥವಾ ಬೇರೆಯವ್ರು ಬಂದು ಮನೆ ಬಾಗಿಲು ಬಡದಾಗ ನಾನು ತೆಗಿಬೇಕು, ಇಲ್ಲ ಅವ್ರಿಗೆ ಬಾಗಿಲು ತೆಗಿದೆ ನಾನು ಇದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು? ಒಂದು ಕನ್ಫ್ಯೂಸ್ ಆಗ್ಬಿಟ್ಟಿದೆ ಮಾತಾಜಿ ನನಗೆ 3 ದಿವಸದಿಂದ.
ಪ್ರಭುಜಿ ಫೋನ್ ಆಫ್ ಮಾಡಿ ಇಟ್ಕೊಂಡು ಜಪ ಮಾಡಿ ಪ್ರಭುಜಿ. ಬಾಗಿಲು ತೆಗಿಬೇಡಿ ಅಂತ ಹೇಳಕ್ಕಾಗಲ್ಲ ಪ್ರಭುಜಿ. ಯಾರಾದ್ರೂ ಬೈ ಚಾನ್ಸ್ ಬಂದ್ರೆ ನೀವು ಬಾಗಿಲು ತೆಗಿಲೇಬೇಕಾಗತ್ತೆ. ಅಂದ್ರೆ ಒಂದು ಚಾನ್ಸ್ ಅದಕ್ಕೆ ಮಾತಾಡಿ ಅದಕ್ಕೆ ಬಂದ ಅದಕ್ಕೆ ಏನ್ ಹೇಳ್ತಾರೆ ಅಂದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಮಾಡಿ ಅಂತ ಹೇಳ್ತಾರೆ. ಯಾರು ಇನ್ನೂ ಎದ್ದಿರಲ್ಲ, ಆಗ ನೀವು ಬೇಗ ಎದ್ದು ನೀವು ಮುಗಿಸಿ ಅಂತ. ಯಾರು ಡಿಸ್ಟರ್ಬ್ ಮಾಡೋರಿರಲ್ಲ ಅಂತ. ಮಾತಾಜಿ ಮಾರ್ನಿಂಗ್ 5:30 ಅದು ಬ್ರಾಹ್ಮಿ ಮುಹೂರ್ತ ಅಲ್ವಾ ಮಾತಾಜಿ? ಹಾ ಪ್ರಭುಜಿ. ಅಂದ್ರೆ ನೀವು ಆ ಬೇರೆಯೊಬ್ಬರೆಲ್ಲ ಸಮಯ ಎದ್ದೊಳಕ್ ಮುಂಚೆ ಆ ಟೈಮಲ್ಲಿ ಎದ್ದು ನೀವು ಮಾಡ್ಬಿಡಿ ಅಂತ. ಹಾ 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 ಅಲ್ಲ, ಏನ್ ಪ್ರಾಬ್ಲಮ್ ಏನಿಲ್ಲ ಮಾತಾಜಿ. ಅಕಸ್ಮಾತ್ ಮಧ್ಯಕ್ಕೆ ನಿಲ್ಸ್ಬಿಟ್ಟು ಅವರನ್ನ ಮಾತಾಡ್ಸಿ ಕಳ್ಸಿ ಮತ್ತೆ ಪುನಃ ಪ್ರಾರಂಭ ಮಾಡಿದ್ರೆ ದೋಷ ಏನು ಇಲ್ವಲ್ಲ ಅಂತ ನಾನು ನಿಮಗೆ ದೋಷ ಕೇಳ್ತಾ ಇರೋದು. ದೋಷ ಏನಿಲ್ಲ ಪ್ರಭುಜಿ. ಅಂದ್ರೆ ನಿಮ್ಗೆ ಸಮಾಧಾನ ಆಗೋದಿಲ್ಲ ಅಲ್ವಾ? ಅಯ್ಯೋ ಅರ್ಧದಲ್ಲಿ ನಿಂತೋಯ್ತು ಹೌದು ಅನ್ಸುತ್ತಲ್ಲ ಹೌದು ಅದು. ಹೌದು, ಯಾರೋ ತೊಂದರೆ ಕೊಟ್ಟರು ಅನ್ಸುತ್ತೆ ನನಗೆ. ಇವತ್ತು 7 ಸುತ್ತು ಮಾತಾಡಿದೀನಿ ಮಾತಾಜಿ, 7 ಸುತ್ತು ಮಾಡಿದೀನಿ. 16 ಹರಿ ಸುತ್ತು ಬೋಲ್ ಮಾಡ್ಬೇಕಂತ ಪ್ರಭುಜಿ. ಹೇಳಿದೀರಾ. ಹಾ ಪ್ರಭುಜಿ. 16 ಪ್ರಯತ್ನ ಸುತ್ತು ಪಡ್ತಾ ಇದೀನಿ ಅದು ಮಾತಾಜಿ. ನಿಧಾನಕ್ಕೆ ಆಗುತ್ತೆ ಪ್ರಭುಜಿ. ಆದ್ರೆ ಅಟ್ಲೀಸ್ಟ್ ಕೊನೆ ಪಕ್ಷ ಒಂದ್ ಸುತ್ತಾದ್ರೂ ಈ ಒಂದು ಲೆವೆಲ್ 2 ಬಂದಾಗ ಎಲ್ಲರೂ ಮಾಡ್ಲೇಬೇಕು. ಅದಕ್ಕೆ ಹೇಳ್ತಾ ಇದ್ದೀನಿ. ಹೌದು ಹೌದು ಮಾತಾಜಿ, ಮಾಡ್ತಾ ಇದೀನಿ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಸೊ ಇಲ್ಲಿಗೆ ಕ್ಲೋಸ್ ಮಾಡೋಣ. ನಾಳೆ ಮತ್ತೆ ಮುಂದುವರಿಸೋಣ.